ಸ್ವಲ್ಪ ವಾಲ್ಯೂಮ್ ಕಮ್ಮಿ ಮಾಡಿ. ಹಾಗೆ ಅರಿವಿಲೂಡೆ ವಿಷಯ ನಮ್ಮ ಅದು ನಮ್ಮ ಈ ಒಂದು ಕಾರ್ಯಕ್ರಮಕ್ಕೆ ಅವರನ್ನು ಎಲ್ಲ ಪರವಾಗಿ ಸಂಗತುಂಗೇ ಶರಣ ಬೆನಕನೇ ಕನಕ ರೂಪನೇ करवक्रस्तात्मने करतलकरपृष्ठाभ्यां नमः अन्यहात्रात्मने हृदयाय नमः अस्मे जिभागे वदन जलोढभयमन्त्रात्मने कवलालो ಚಿಂತೆ ಮಾಡಿದಾಯಿತು ಗೋವಳ ನಿಮದಲ್ಲವೆಂದು ನಿರ್ಧರಾಯಿತು ಯಾವನಾದರೇನು ಇವನ ಕಣವು ಕಾಣದೆ ಜೀವನ ಕಳೆಯುವುದೇ ದೊಡ್ಡ ಭಾರವಾಯಿತು ಜೀವನ ಕಳೆಯುವುದೇ ದೊಡ್ಡ ಭಾರವಾಯಿತು ಆರೆ ಸಖಿ ಹೋಗುವ ರಾಸ ಕ್ರೀಡೆಯಾಡುವ ಭಾರತಾಂಶ ಕೃಷ್ಣನು ತಾ ಕುಳಲನೂದುವ ಆರೆ ಸಖಿ ಹೋಗುವ ರಾಸ ಕ್ರೀಡೆಯಾಡುವ ಭಾರತಾಂಶ ಕೃಷ್ಣನು ತಾ ಕುಳಲನೂದುವ ಕೃಷ್ಣ ಕುಳಲನೂದುವ ಕೃಷ್ಣ ಕೃಷ್ಣ नमः
सरस्वते बाजे नरवादिने भगे यज्ञमस्तधयावगो गोदयत्रे समदेना ಕಾರಣಕರ್ತನಾದ ಶ್ರೀ ವಿರಾಟ್ ವಿಶ್ವಕರ್ಮ ದೇವರ ಪೂಜಾರಾಧನೆಯಲ್ಲಿ ಸಂಭ್ರಮದಿಂದ ಭಾಗವಹಿಸಿ ಅಲ್ಪದ
ಸರಸ್ವತಿ ತ್ರಿಶೂಲಧಾರಿಯ ವಿಶ್ವಕರ್ಮ ಕುಲದೇವಿ ಲೋಕದೊಡತಿಯ ಆಶ್ರಯನ ಸರಸ್ವತಿ ತ್ರಿಶೂಲಧಾರಿಯ ನಿತ್ಯ ಕರ್ಮ ಮಾಡಿ ಸತ್ಯ ಧರ್ಮದಿಂದ ಕಲಿತು ಬಾಳದಾರಿಯ ಶ್ರೀಯುತ ಅಶೋಕ್ ಕುಮಾರ್ ಅವರು ಈ ಸಭೆಗೆ ಆಗಮಿಸುತ್ತಿದ್ದಾರೆ. ಈ ಕಾರ್ಯಕ್ರಮಕ್ಕೆ ಆಗಮಿಸಿರುವಂತಹ ಸಮಾಜ ರಿಜಿಸ್ಟರ್ ಈ ವಿಶ್ವಕರ್ಮ ಪೂಜೆಯ ಈ ಸಭಾ ವೇದಿಕೆಯಲ್ಲಿರುವಂಥ ವಿಶ್ವಕರ್ಮ ಸಂಘಟನೆಯ ಅಧ್ಯಕ್ಷರೇ, ನನ್ನ ಆತ್ಮೀಯರಾದಂಥ ಪ್ರಕಾಶ್ರೇ, ನನ್ನ ಆತ್ಮೀಯರಾಗಿರುವಂಥ ಅರುಣ್ ಕುಮಾರ್ ಪುತ್ತಿನ ಅವರೇ, ಇಲ್ಲಿ ಸೇರಿರುವಂಥ ಎಲ್ಲ ವಿಶ್ವಕರ್ಮ ಸಮಾಜದ ಬಂಧುಗಳು, ನಾನು ಪ್ರತಿ ವರ್ಷ ನಿಮ್ಮ ಈ ವಿಶ್ವಕರ್ಮ ದಿನಾಚರಣೆಯ ಕಾರ್ಯಕ್ರಮಕ್ಕೆ ಬರ್ತೇನೆ. ಉಪ್ಪಿನಂಗಡಿಯ ಕಾರ್ಯಕ್ರಮಕ್ಕೆ ಹೋಗಿ ಅಲ್ಲಿಂದ ಇಲ್ಲಿಗೆ ಬಂದಿದ್ದೇನೆ. ಇನ್ನೊಂದು ಬಿರುವನಗುಡ್ಡದಲ್ಲಿ ಇನ್ನೊಂದು ಕಾರ್ಯಕ್ರಮ ಇದೆ. ನನಗೆ 11 ಗಂಟೆಗೆ ಸರ್ಕಾರಿ ಕಾರ್ಯಕ್ರಮ ಅಧಿಕಾರಿಗಳು ವಿಟ್ರದಲ್ಲಿ ಕಾಯ್ತಾ ಇದ್ದಾರೆ. ಆದರೂ ಈ ಕಾರ್ಯಕ್ರಮಕ್ಕೆ ಹೋಗಬೇಕು ಅಂತ ಈಗ 11:30 ಕಾರ್ಯಕ್ರಮಕ್ಕೆ ಬರಬೇಕು ಅಂತ ಈ ಕಾರ್ಯಕ್ರಮದಲ್ಲಿ ಬಂದಿದ್ದೀನಿ. ವಿಶ್ವಕರ್ಮ ಸಮಾಜಕ್ಕೂ ನನಗೂ ಅತ್ಯಂತ ಹತ್ತಿರದ ನಂಟು ಇದೆ. ಯಾಕಂತ ಹೇಳಿದ್ರೆ ನಾವು ಚಿಕ್ಕ ಇರುವಾಗ ನಮ್ಮನ್ನು ಸಾಕಿ ಸಲುಹಿ ಬೆಳೆಸಿದವರು ನೀಲಮ್ಮ ಚಾರ್ತಿ ಅನ್ನುವ ಒಂದು ಹೆಂಗಸು, ಅವರು ವಿಶ್ವಕರ್ಮ ಸಮಾಜದವರು. ಇಡೀ ನಮ್ಮ ಕುಟುಂಬವನ್ನೇ, ನಮ್ಮ 5 ಜನ ಮಕ್ಕಳನ್ನು ಕೂಡ ಚಿಕ್ಕದ್ರಿಂದ ಹುಟ್ಟಿದ್ರಿಂದ ಸುಮಾರು 18 ವರ್ಷದವರೆಗೆ ನಮ್ಮನ್ನು ಸಾಕಿದ ಮಹಿಳೆ ನೀಲಮ್ಮ ಚಾರ್ತಿ ಅಂತ. ಅವರು ಇವತ್ತು ಇಲ್ಲ, ಸ್ವರ್ಗಸ್ಥರಾಗಿದ್ದಾರೆ. ಹಾಗೆ ನಾನು ವಿಶ್ವಕರ್ಮ ಅಂತ ಹೇಳುವಾಗ ನಮಗೆ ಭಾರಿ ಅತ್ಯಂತ ನಂಟು. ಸುಮಾರು ಒಂದು 25-30 ವರ್ಷ ಅವರ ಕುಟುಂಬನೇ ನಮ್ಮ ಮನೆಯಲ್ಲಿ ನಾವು ಜೊತೆಯಲ್ಲಿ ಬೆಳೆದವರು. ಇವತ್ತು ನೀವು ಒಳ್ಳೆಯ ಕಾರ್ಯಕ್ರಮವನ್ನು ಕೂಡ ಆಯೋಜನೆ ಮಾಡಿದ್ರು. ಅಧ್ಯಕ್ಷರು ಹೇಳುವಾಗ ಹೇಳಿದರು, ನಮ್ಮ ಮೇಲ್ಗಡೆ ಎಲ್ಲ ಶೀಟ್ ಹಾಕ್ಲಿಕ್ಕೆಲ್ಲ ವ್ಯವಸ್ಥೆ ಮಾಡಿದ್ದೀವಿ, ಕಳೆದ ವರ್ಷನೂ ವಿನಂತಿ ಮಾಡಿದ್ದೀವಿ ಅಂತ. ನೀವು ಕಳೆದ ವರ್ಷ ವಿನಂತಿ ಮಾತ್ರ ಮಾಡಿದ್ದು, ಮನವಿ ಕೊಡಲಿಲ್ಲ. ಮನವಿ ಕೊಟ್ಟರೆ ಈಗ 5 ಲಕ್ಷ ರೂಪಾಯಿ ಇಷ್ಟವರೆಗೆ ಬಂದ ಆಗ್ತಿತ್ತು. ಖಂಡಿತ 5 ಲಕ್ಷ ರೂಪಾಯಿ ಕೊಡ್ತಾ ಇತ್ತು. ಆದರೆ ಸಮಯ ಮೀರಿಲ್ಲ.
ಇನ್ನೂ ಮನವಿ ಕೊಟ್ಟರೆ ಪ್ರತಿ ವರ್ಷ 5-5 ಲಕ್ಷ ರೂಪಾಯಿ ನೀವು ಇಟ್ಕೊಂಡು ಬರ್ಬೋದು. ಏನು ತೊಂದರೆ ಇಲ್ಲ. 50 ಲಕ್ಷ ಒಮ್ಮೆನೆ ಕೊಡಲಿಕ್ಕೆ ಕಷ್ಟ. ಆದರೆ ಯಾವುದೇ ಸಮಾಜಕ್ಕೆ ಈಗ ಸರ್ಕಾರದಿಂದ ಇದಕ್ಕೆ ಬರೋದು, ನನ್ನ ವೈಯಕ್ತಿಕ ಫಂಡ್ ಏನು ಬರ್ತದೆ ಅದರಲ್ಲಿ 5-5 ಲಕ್ಷ ರೂಪಾಯಿಯನ್ನು ಕೊಡುವಂಥ ಕೆಲಸವನ್ನು ಮಾಡ್ತಾರೆ. ಮತ್ತು ಧಾರ್ಮಿಕ ದಂತಿ ಇಲಾಖೆಯಲ್ಲಿ ನಿಮಗೆ ಸಿಗಬೇಕಿದ್ರೆ ಸಿಗುವ ಅವಕಾಶಗಳಿದ್ರೆ ಅದರಲ್ಲಿ 10-15 ಲಕ್ಷ ರೂಪಾಯಿಗಳು ಇಡಬಹುದು. ಅದು ಬೇರೆನೇ ಕೊಡುವ ಕೆಲಸವನ್ನು ಮಾಡ್ತೇನೆ. ನಿಮ್ಮ ಹೆಸರಲ್ಲಿ RTC ಇದ್ದರೆ ಅದಕ್ಕೊಂದು 15 ಲಕ್ಷ ರೂಪಾಯಿ ಬೇರೆ ಕೊಡುವಂಥ ಕೆಲಸವನ್ನು ಮಾಡ್ತೇನೆ. ಒಟ್ಟಿನಲ್ಲಿ ನಮಗೆ ಕೊಡಬಾರ್ದು ಅಂತ ಏನಿಲ್ಲ. ಅತ್ಯಂತ ಹತ್ತಿರದ ಬಂಧುಗಳು ಪ್ರೀತಿಯಿಂದ ನೀವು ಕರೆದಿದ್ದೀರಿ, ಅದನ್ನು ಕೊಡುವಂಥ ಕೆಲಸವನ್ನು ಮಾಡ್ತೇನೆ. ಜೊತೆಯಲ್ಲಿ ವಿಶ್ವಕರ್ಮ ದಿನಾಚರಣೆಯನ್ನು ನೀವು ಇಲ್ಲೇ ಮಾಡಬೇಕು. ಸರ್ಕಾರ ಕೂಡ ವಿಶ್ವಕರ್ಮ ದಿನಾಚರಣೆ ಏನಿದೆ ಅದನ್ನು ಅತ್ಯಂತ ಗಂಭೀರವಾಗಿ ತಗೊಂಡಿದೆ. ಸರ್ಕಾರ ಆಚರಣೆ ಮಾಡುವಂಥ ಕೆಲವು ಮಾತ್ರ ದಿನಾಚರಣೆಗಳು ನಿಮಗೆ ಗೊತ್ತಿರ್ಬೋದು. ಸರ್ಕಾರದ ವತಿಯಿಂದ ಗಾಂಧಿ ಜಯಂತಿ ಮಾಡ್ತಾರೆ, ಕೃಷ್ಣ ಜನ್ಮಾಷ್ಟಮಿ ಮಾಡ್ತಾರೆ. ಅದರಲ್ಲಿ ಇವತ್ತು ವಿಶ್ವಕರ್ಮ ದಿನಾಚರಣೆಯನ್ನು ಪೂಜೆಯನ್ನು ಕೂಡ ಸರ್ಕಾರ ಮಾಡ್ತಾ ಇದೆ. ಅಂದರೆ ಸರ್ಕಾರ ನಿಮ್ಮ ಬಗ್ಗೆ ಗಮನ ಇದೆ ಅಂತ ಇದರಲ್ಲಿ ಅರ್ಥ ಆಗ್ತದೆ. ಯಾವುದೇ ಸರ್ಕಾರ ಅದನ್ನು ಮಾಡುವಂಥ ಕೆಲಸವನ್ನು ಮಾಡ್ತದೆ. ನಿಮ್ಮ ಬೇಡಿಕೆ ಇದೆ ಅಂದರೆ ಇದರ ಜೊತೆಯಲ್ಲಿ ಅದನ್ನು ನಾವು ಆಚರಣೆ ಮಾಡ್ತೀವಿ ಅಂತ ಹೇಳುತ್ತೆ. ಅಂದರೆ ಸರ್ಕಾರ ಆಚರಣೆ ಮಾಡುವಾಗ ಆ ಕಟ್ಟುನಿಟ್ಟಿನಲ್ಲಿ ಆಚರಣೆ ಮಾಡಬೇಕಾಗ್ತದೆ. ಅದು ಅವರು ಇಲ್ಲಿ ಬಂದು ಕೂತ್ಕೊಂಡ್ರೆ ನಿಮಗೆ ವೇದಿಕೆಯಲ್ಲಿ ಕೂತ್ಕೊಳ್ಳಿಕ್ಕೆ ಅವ್ರು ಬಿಡುವುದಿಲ್ಲ. ಅವರ ಪ್ರೋಟೋಕಾಲ್ ಪ್ರಕಾರನೇ ಮಾಡ್ತಾರೆ. ಅದಕ್ಕಾಗಿ ಅವರು ಅಲ್ಲಿ ಮಾಡ್ತಾರೆ. ನಾನು ಇವತ್ತು ಮಾಡಬಾರ್ದು, ಯಾಕಂದರೆ ಇವತ್ತು ನೀವು ಇಲ್ಲಿ ಮಾಡ್ತೀರಿ, ನಾಳೆ ಅಲ್ಲಿ ಆಚರಣೆ ಮಾಡಬೇಕು ಅಂತ ಹೇಳಿದ್ದೀನಿ. ಒಂದು ದಿವಸ ನಿಮಗೆ ಸಮಯ ಅವಕಾಶ ಕೊಟ್ಟಿದ್ದೀವಿ. ನಿಮಗೂ ಅವರಿಗೆ ಹೊಂದಾಣಿಕೆ ಮತ್ತೆ ನಾವು ಆ ಆಚರಣೆಯನ್ನು ಇಲ್ಲಿಗೆ ತಂದು ನೀವು ವ್ಯವಸ್ಥಿತವಾಗಿ ಮಾಡ್ತಿರುವಂಥ ಈ ಆಚರಣೆಗೆ ತೊಂದರೆ ಆಗ್ಬೋದು ಅನ್ನೋ ದೃಷ್ಟಿಕೋನದಿಂದ ಅಲ್ಲಿ ಮಾಡ್ತಾ ಇದ್ದೇವೆ. ಅದನ್ನು ನಾಳೆ ಮಾಡ್ತೇವೆ, ಇವತ್ತು ಮಾಡೋದಿಲ್ಲ. ನಿಮ್ಮನ್ನೆಲ್ಲ ಕರೆದಲ್ಲಿ ಮಾಡುವಂಥ ಕೆಲಸವನ್ನು ಮಾಡ್ತಾರೆ. ಇಲ್ಲ ನೀವು ಒಂದೇ ದಿವಸದಲ್ಲಿ ಇಲ್ಲಿ ಮಾಡಿ ಅವರ ಪ್ರೋಟೋಕಾಲ್ಗೆ ಸೆಟ್ ಆಗೋದು ಅಂತ ಹೇಳಿದ್ರೆ ಅದನ್ನು ಮಾಡಬಹುದು. ನನ್ನ ಪ್ರಕಾರ ಅದೊಮ್ಮೆ ಆ ಥರ ಮಾಡಿ ಮತ್ತೆ ಆನಂತರ ತೊಂದರೆ ಅನುಭವಿಸಿ ಅವರು ಅಧಿಕಾರಿಗಳನ್ನು ಮಾತ್ರ ಕೂರಿಸ್ತಾರೆ, ಬೇರೆ ವೇದಿಕೆಯಲ್ಲಿ ಯಾರನ್ನು ಕೂರಿಸಲಿಕ್ಕೆ ಬಿಡಲ್ಲ. ಆ ಥರ ಎಲ್ಲ ಕಾನೂನು ಇರ್ತದೆ. ಅದಕ್ಕಾಗಿ ಅಲ್ಲಿ ಒಂದು ದಿವಸ ನಂತರವೇ ಮಾಡ್ತೀವಿ. ನಾವು ಕೂತ್ಕೊಂಡು ಯಾವ ರೀತಿ ನಿಮಗೆ ಬೇಕಾಗಿ ಯಾವ ರೀತಿ ಮಾಡಿಕೊಳ್ಳುವ ಅದಕ್ಕೆ ನಮಗೇನು ತೊಂದರೆಗಳೇನಿಲ್ಲ. ಅದನ್ನು ಮಾಡುವಂಥ ಕೆಲಸವನ್ನು ಮಾಡ್ತೇವೆ. ಇವತ್ತು ವಿಶ್ವಕರ್ಮ ಸಮಾಜ ಈ ಸಮಾಜಕ್ಕೆ ದೊಡ್ಡ ಕೊಡುಗೆಯನ್ನು ಕೊಡುತ್ತದೆ. ಎಲ್ಲ ಇವತ್ತು ಸ್ಕಿಲ್ಡ್ ಅಂದರೆ ಬಂಗಾರಕ್ಕೆ ರೂಪ ಕೊಡುವವರು ಕೂಡ ನೀವೇ. ನಿಮ್ಮ ಕಳೆಯನ್ನು ಯಾರು ಅದರಿಂದ ದೊಡ್ಡ ಕಳೆ ಮಾಡಲಿಕ್ಕೆ ಯಾರಿಗೂ ಅಂತ ಆಸಕ್ತಿಯೂ ಇಲ್ಲ, ಮತ್ತು ಅದನ್ನು ಮಾಡುವವರು ಇಲ್ಲ. ಇಡೀ ಸಮಾಜದಲ್ಲಿ ಇಡೀ ಬಂಗಾರಕ್ಕೆ ರೂಪುರೇಖೆ ಕೊಟ್ಟವರು ಇವತ್ತು ವಿಶ್ವಕರ್ಮದರು. ಕಾರ್ಪೆಂಟ್ರಿ ವರ್ಕಲ್ಲೂ ಕೂಡ ಅತ್ಯಂತ ಒಂದು ಯಶಸ್ವಿಯಾಗಿ ಕೆಲಸ ಮಾಡುವವರು ನೀವು. ಈ ಸಮಾಜದಲ್ಲಿ ನೀವು ಒಳ್ಳೆಯ ಒಂದು ಸ್ಥಾನಮಾನದಲ್ಲಿ ಇದ್ದೀರಿ, ಕೂಡ ಗೌರವ ಸ್ಥಾನದಲ್ಲಿ ಈ ವಿಶ್ವಕರ್ಮ ಸಮಾಜ ಇದೆ. ನಿಮ್ಮ ಜೊತೆ ಯಾವಾಗಲೂ ಅಶೋಕರೇ ಇದ್ದಾರೆ ಅನ್ನುವ ಮಾತನ್ನು ಹೇಳಿ ನಿಮಗೆಲ್ಲ ಶುಭವನ್ನು ಹಾರೈಸಿ ನನ್ನ ಮಾತನ್ನು ಜೈ. ಕಾರ್ಯಕ್ರಮದ ಯಶಸ್ಸಿಗೆ ಶುಭವನ್ನು ಕೂಡ ಕೋರಿದ್ದಾರೆ. ಇವರಿಗೆ ನಮ್ಮ ವಿಶ್ವಕರ್ಮ ಯುವ ಸಮಾಜದ ಅಧ್ಯಕ್ಷರು ಹಾಗೂ ವಿಶ್ವಬ್ರಾಹ್ಮಣ ಸೇವಾ ಸಂಘದ ಅಧ್ಯಕ್ಷರು ಇಬ್ಬರು ಕೂಡ ಶಾಲೆ ಹೊರಿಸಿ ತನ್ನ ಗೌರವಿಸಬೇಕು ಅಂತೇಳಿ ಈ ಸಂದರ್ಭದಲ್ಲಿ ನಾವು ವಿನಂತಿಸ್ಕೊಳ್ತಾ ಇದ್ದೇವೆ. ಯಾವುದೇ ಸಂದರ್ಭದಲ್ಲಿ ಹೋರಾಟದ ಸಂದರ್ಭ ಬಂದಾಗ ಮುಂಚೂಣಿಯಲ್ಲಿರುವವರು ಶ್ರೀಯುತ ಅರುಣ್ ಕುಮಾರ್ ಪುತ್ರರವರು, ಅವರು ಈ ಸಂದರ್ಭದಲ್ಲಿ ಶುಭ ಹಾರೈಸಬೇಕು ಅಂತೇಳಿ ಇವತ್ತು ವಿಶ್ವಕರ್ಮ ಪೂಜೆಯ ಸಂತೋಷದ ಸಂದರ್ಭದಲ್ಲಿ ನಾವೆಲ್ಲ ಜೊತೆಗೆ ಸೇರಿದ್ದೇವೆ. ಪ್ರಾಯಶಃ ಇವತ್ತು ಇಡೀ ಹಿಂದೂ ಸಮಾಜಕ್ಕೆ ಧಾರ್ಮಿಕ ವ್ಯವಸ್ಥೆಯಲ್ಲಿ ಅತ್ಯಂತ ಶ್ರದ್ಧೆ ಮತ್ತು ಭಕ್ತಿಯನ್ನ ಸಮಾಜದಲ್ಲಿ ಮೂಡಿಸಿರತಕ್ಕಂಥ ಸಮುದಾಯ ಯಾರು ಅಂತ ಕೇಳಿದರೆ ಅದು ವಿಶ್ವಕರ್ಮರು ಅನ್ನೋದನ್ನ ಸಾರ್ವತ್ರಿಕವಾಗಿ ನಾವೆಲ್ಲ ಒಪ್ಪಿಕೊಂಡಿದ್ದೇವೆ. ಅವರ ಮೇಲೆ ವಿಶೇಷವಾಗಿರತಕ್ಕಂತಹ ಅಭಿಮಾನ ಹಿಂದೂ ಸಮಾಜಕ್ಕಿದೆ. ಹಿಂದೂ ಸಮಾಜಕ್ಕೆ ಮತ್ತು ಧಾರ್ಮಿಕ ಶ್ರದ್ಧೆಗಳಿಗೆ ಮತ್ತು ಆಚರಣೆಗಳಿಗೆ ಸಮಸ್ಯೆಗಳು ಸೃಷ್ಟಿಯಾಗತಕ್ಕಂತಹ ಸಂದರ್ಭದಲ್ಲಿ ಅದನ್ನ ಮೆಟ್ಟಿ ನಿಂತು ಧಾರ್ಮಿಕ ಶ್ರದ್ಧೆಯ ಜೊತೆಗೆ ಮಾತ್ರ ನಾನು ಬದುಕಬಲ್ಲೆ ಅನ್ನತಕ್ಕಂಥ ಸಂದೇಶವನ್ನ ಸಮಾಜಕ್ಕೆ ಕೊಟ್ಟಿರತಕ್ಕಂಥ ಯಾವುದಾದ್ರೂ ಒಂದು ಸಮುದಾಯ ಇದ್ರೆ ಅದು ವಿಶ್ವಕರ್ಮ ಸಮುದಾಯ ಅನ್ನುವಂಥದ್ದನ್ನ ಅತ್ಯಂತ ಹೆಮ್ಮೆಯಿಂದ ನಾನು ಈ ಸಂದರ್ಭದಲ್ಲಿ ಉಲ್ಲೇಖ ಮಾಡ್ತಾ, ಇವತ್ತು ಇಡೀ ಹಿಂದೂ ಸಮಾಜ ಜೊತೆಗೆ ಹೆಜ್ಜೆ ಇಡಬೇಕಾಗಿರ್ತಕ್ಕಂಥ ಅನಿವಾರ್ಯ ಕಾಲಘಟ್ಟದಲ್ಲಿ ನಾವೆಲ್ಲ ಬಂದು ನಿಂತಿದ್ದೇವೆ. ನಮ್ಮ ಆಚರಣೆಗಳು, ನಮ್ಮ ಸಂಸ್ಕೃತಿಗಳ ಮೇಲೆ
ನಿರಂತರವಾಗಿರತಕ್ಕಂಥ ಶೋಷಣೆಗಳು, ಆ ಶ್ರದ್ಧೆಯನ್ನ ಕಡಿಮೆ ಮಾಡಬೇಕು ಅನ್ನುವಂತ ಯೋಚನೆ ಅಡಿಯಲ್ಲಿ ಬೇರೆ ಬೇರೆ ಸಮಸ್ಯೆಗಳನ್ನ ಸೃಷ್ಟಿ ಮಾಡಿ ಇಡೀ ಹಿಂದೂ ಸಮಾಜವನ್ನ ಅವನತಿಯತ್ತ ಕೊಂಡೊಯ್ಯತಕ್ಕಂತ ಕೆಲಸ ಕಾರ್ಯಗಳು ಅತ್ಯಂತ ಯಶಸ್ವಿಯಾಗಿ ನಡೆಯತಕ್ಕಂತ ಕಾಲಘಟ್ಟದಲ್ಲಿ ನಾವೆಲ್ಲರೂ ಧರ್ಮ ಉಳಿದ್ರೆ ಮಾತ್ರ ಈ ಪವಿತ್ರವಾಗಿರ್ತಕ್ಕಂಥ ಮಣ್ಣಿನಲ್ಲಿ ಬದುಕಲಿಕ್ಕೆ ಸಾಧ್ಯ ಅನ್ನತಕ್ಕಂಥ ಸೂಕ್ಷ್ಮತೆಯ ಜೊತೆಗೆ ನಮ್ಮ ಧಾರ್ಮಿಕ ಪರಂಪರೆ, ನಮ್ಮ ಆಚರಣೆಗಳನ್ನ ಅತ್ಯಂತ ಯಶಸ್ವಿಯಾಗಿ ನಡೆಸಿಕೊಂಡು ಬಂದಾಗ ಮಾತ್ರ ಆ ಪವಿತ್ರವಾಗಿರ್ತಕ್ಕಂಥ ಮಣ್ಣಿನ ಋಣವನ್ನ ತೀರಿಸುವುದಕ್ಕೆ ಸಾಧ್ಯ ಅನ್ನತಕ್ಕಂಥ ಯೋಚನೆಯಲ್ಲಿ ಇವತ್ತು ಈ ವಿಶ್ವಕರ್ಮ ಪೂಜೆಯ ಸಂದರ್ಭದಲ್ಲಿ ಅತ್ಯಂತ ದೊಡ್ಡದಾಗಿರ್ತಕ್ಕಂಥ ವ್ಯಾಪಾರ ವ್ಯವಹಾರಗಳಲ್ಲಿ ನಿರತರಾಗಿರ್ತಕ್ಕಂಥ ಎಲ್ಲರೂ ಕೂಡ ಇವತ್ತಿನ ದಿವಸ ರಜೆಯನ್ನ ಮಾಡಿ ಒಂದು ಸಮಾಜಕ್ಕೆ ಒಳ್ಳೆಯ ಸಂದೇಶವನ್ನ ಕೊಟ್ಟಿದ್ದೀರಿ. ನಮ್ಮ ಆಚರಣೆ ಅತ್ಯಂತ ಯಶಸ್ವಿಯಾಗಿ ಸಾಗಬೇಕು ಮತ್ತು ಧಾರ್ಮಿಕ ಶ್ರದ್ಧೆ ಉಳಿದಾಗ ಮಾತ್ರ ನಮ್ಮೆಲ್ಲರ ಬದುಕು ಉಳಿಲಿಕ್ಕೆ ಸಾಧ್ಯ ಅಂತಕ್ಕಂಥ ಯೋಚನೆ ಅಡಿಯಲ್ಲಿ ಒಳ್ಳೆಯ ಕಾರ್ಯವನ್ನ ಮಾಡ್ತಾ ಇವತ್ತು ಸಮಾಜಕ್ಕೆ ಶಕ್ತಿಯನ್ನ ತುಂಬತಕ್ಕಂತ ಕೆಲಸ ಕಾರ್ಯವನ್ನ ಮಾಡಿದ್ದೀರಿ. ಆ ಭಗವಂತ ನಮಗೆಲ್ಲರಿಗೂ ಶಕ್ತಿಯನ್ನ ನಿರಂತರವಾಗಿ ಕೊಡ್ಲಿ. ಸಮಾಜವನ್ನ ಕಟ್ಟತಕ್ಕಂತ ಮತ್ತು ಧರ್ಮ ಸಂಸ್ಕೃತಿಯನ್ನ ಉಳಿಸತಕ್ಕಂತ ಶಕ್ತಿಯನ್ನ ಭಗವಂತ ನಮಗೆಲ್ಲರಿಗೂ ಕರುಣಿಸಲಿ ಅನ್ನತಕ್ಕಂಥ ಆಶಯದ ಜೊತೆಗೆ ಕಾರ್ಯಕ್ರಮಕ್ಕೆ ಶುಭವನ್ನ ಹಾರೈಸ್ತಾ ನನ್ನ 2 ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್. ಜಾತಿಯವರ ಅಭಿಯಂತರರ, ಕುಶಲಕರ್ಮಿಗಳ ಮತ್ತು ವಾಸ್ತುಶಿಲ್ಪಿಗಳ ಪ್ರಧಾನ ದೇವತೆಯಾಗಿದ್ದಾರೆ. ಬ್ರಹ್ಮಾಂಡದ ಪ್ರಧಾನ ವಾಸ್ತುಶಿಲ್ಪಿ ಎಂದು ಕೂಡ ನಂಬಲಾಗಿದೆ. 5 ಕುಶಲಕರ್ಮಿಗಳ ಗುಂಪು ಮನು, ಮಾಯ, ತ್ವಷ್ಟ, ಶಿಲ್ಪಿ ಮತ್ತು ವಿಶ್ವಜ್ಞ. ಬಹುಶಃ ಈ ಎಲ್ಲ ಕುಶಲಕರ್ಮಿ ಗುಂಪುಗಳ ಮೂಲಕ ನಮ್ಮ ದಿನನಿತ್ಯದ ಜೀವನದಲ್ಲಿ ಅಥವಾ ಚಟುವಟಿಕೆಗಳಲ್ಲಿ ಪ್ರತಿಯೊಂದರಲ್ಲೂ ಕೂಡ ವಿಶ್ವಕರ್ಮರ ಪಾತ್ರ ಖಂಡಿತವಾಗಿ ಕೂಡ ಇದೆ. ಸಾನಗ, ಸನಾತನ, ಅಭೋನಸ್ಯ, ಪ್ರತಾನಸ್ಯ, ಸುಪರ್ಣಸ್ಯ ಹೀಗೆ ಗೋತ್ರಗಳೊಂದಿಗೆ ವಿಶ್ವಕರ್ಮ ಸಂಘಟನೆ ಪುತ್ತೂರು ತಾಲೂಕಿನಲ್ಲಿ ಬಹುಶಃ ಅನೇಕ ಸಂಘ ಸಂಸ್ಥೆಗಳ ಸಹಕಾರದೊಂದಿಗೆ ಬಹಳ ಯಶಸ್ವಿಯಾಗಿ ನಡೀತಾ ಇದೆ. ಈ ವಿಶ್ವಕರ್ಮ ಪೂಜೆ ಸಂದರ್ಭದಲ್ಲಿ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ಮತ್ತು ವಿದ್ಯಾರ್ಥಿ ವೇತನ ಕಾರ್ಯಕ್ರಮವನ್ನು ಕೂಡ ಹಲವಾರು ವರ್ಷಗಳಿಂದ ನಡೆಸ್ತಾ ಬಂದಿದ್ದೇವೆ. ಇಂದಿನ ಈ ಒಂದು ಕಾರ್ಯಕ್ರಮದಲ್ಲಿ ನಮ್ಮೊಂದಿಗೆ ಮುಖ್ಯ ಅತಿಥಿಗಳಾಗಿ ಎವಿಪಿ ಡೊಮೆಸ್ಟಿಕ್ ಆಪರೇಷನ್ಸ್ ಫೈರ್ ಅಂಡ್ ಸರ್ವಿಸಸ್ ಬೆಂಗಳೂರು ಇದರ ಮುಖ್ಯ ಅತಿಥಿಗಳಾದಂತಹ ಮೋಹನಾಚಾರ್ಯ ಎಂ ಇವರು ನಮ್ಮೊಂದಿಗೆ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದಾರೆ. ಅವರನ್ನು ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಸ್ವಾಗತಿಸುತ್ತಾ ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನ ವಹಿಸಿರುವವರು ಶ್ರೀ ಪ್ರಕಾಶ್ ಆಚಾರ್ಯ ಕೆ, ಅಧ್ಯಕ್ಷರು ವಿಶ್ವಕರ್ಮ ಯುವ ಸಮಾಜ ಪುತ್ತೂರು. ಮತ್ತೊಮ್ಮೆ ತಮ್ಮೆಲ್ಲರನ್ನ ಆತ್ಮೀಯವಾಗಿ ಸ್ವಾಗತಿಸುತ್ತಾ ವಿಶ್ವಕರ್ಮ ಯುವ ಸಮಾಜದ ಅಧ್ಯಕ್ಷರಾದಂತಹ ಶ್ರೀಯುತ ಪ್ರಕಾಶಾಚಾರ್ಯ ಕೆ, ಕಾರ್ಯದರ್ಶಿ ಶ್ರೀ ಹರೀಶಾಚಾರ್ಯ ಬಡಪಟ್ಯ, ವಿಶ್ವ ಬ್ರಾಹ್ಮಣ ಸೇವಾ ಸಂಘದ ಅಧ್ಯಕ್ಷರಾದಂತಹ ಶ್ರೀ ಶ್ರೀಧರಾಚಾರ್ಯ ಕೊಕ್ಕಡ, ಕಾರ್ಯದರ್ಶಿ ಶ್ರೀ ಆನಂದಾಚಾರ್ಯ ಅಜ್ಜಿನಡ್ಕ, ವಿಶ್ವಕರ್ಮ ಮಹಿಳಾ ಮಂಡಳಿ ಅಧ್ಯಕ್ಷರಾದಂತಹ ಶ್ರೀಮತಿ ಇಂದಿರಾ ಪುರುಷೋತ್ತಮ್ ಅವರು ದಯವಿಟ್ಟು ವೇದಿಕೆಗೆ ಬರಬೇಕು ಅಂತೇಳಿ ಈ ಸಂದರ್ಭದಲ್ಲಿ ವಿನಂತಿಸಿಕೊಳ್ತಾ ಇದ್ದೇವೆ.
ಗೌರವಿಸುವುದು ನಮ್ಮ ಕರ್ತವ್ಯ. ವಿಶ್ವಕರ್ಮ ಯುವ ಸಮಾಜ ಇದರ ಅಧ್ಯಕ್ಷರಾದಂಥ ಶ್ರೀಯುತ ಕೆ ಪ್ರಕಾಶಾಚಾರ್ಯರು ಬಂದಂಥ ಎಲ್ಲ ಅತಿಥ್ಯಾಪಕರನ್ನ ಸ್ವಾಗತಿಸಬೇಕು ಅಂತೇಳಿ ವಿನಂತಿಸಿಕೊಳ್ತಾ ಇದ್ದೇವೆ. ಓಂ ನಮೋ ವಿಶ್ವಕರ್ಮಣೆ. ಸಮಾರಂಭದ ಮುಖ್ಯ ಅತಿಥಿಗಳೇ ಹಾಗೂ ಬಂಧುಗಳೇ, ವಿಶ್ವಕರ್ಮ ಯುವ ಸಮಾಜ ಬಳುವಾರು ತನ್ನ ಮಾತೃಸಂಘ ವಿಶ್ವಬ್ರಾಹ್ಮಣ ಸೇವಾ ಸಂಘದ ಸಹಕಾರದೊಂದಿಗೆ ವರ್ಷಂಪ್ರತಿ ವಿಶ್ವಕರ್ಮ ಪೂಜೆಯನ್ನು ಅತ್ಯಂತ ನಿಷ್ಠೆಯಿಂದ ಅತ್ಯಂತ ಶ್ರದ್ಧೆಯಿಂದ ಆಚರಿಸ್ತಾ ಬಂದಿದೆ. ಈ ಪೂಜಾ ಕಾರ್ಯಕ್ರಮದೊಡನೆ ಈ ಸನ್ಮಾನವನ್ನು ಅರ್ಥಪೂರ್ಣಗೊಳಿಸುವ ನಿಟ್ಟಿನಲ್ಲಿ ಸಮಾಜದ ಬಡ ಪ್ರತಿಭಾವಂತ ವಿದ್ಯಾರ್ಥಿಗಳನ್ನು ಉತ್ತೇಜಿಸುವ ನಿಟ್ಟಿನಲ್ಲಿ ಅವರನ್ನು ಗುರುತಿಸಿ ವಿಶ್ವಕರ್ಮ ದಾನಿಗಳಿಂದ ಸಂಗ್ರಹಿಸಿದ ಠೇವಣಿಗಳನ್ನು ತೊಡಗಿಸಿ ಅದರಿಂದ ಬರುವ ಬಡ್ಡಿಯಿಂದ ವಿದ್ಯಾರ್ಥಿಗಳಿಗೆ ವಿದ್ಯಾರ್ಥಿ ವೇತನವನ್ನು ನೀಡುವಂಥ ಒಳ್ಳೆಯ ಮಹತ್ತರವಾದ ಕಾರ್ಯವನ್ನು ನಡೆಸಿಕೊಂಡು ಬರ್ತಾ ಇದೆ. ಹಾಗೆ ವಿದ್ಯಾರ್ಥಿ ಸಾಧಕರನ್ನು ಗುರುತಿಸಿ ಅವರನ್ನು ಸನ್ಮಾನಿಸುವುದು ಈ ಕಾರ್ಯಕ್ರಮವನ್ನು ಸಹ ಮಾಡ್ತಾ ಬಂದಿದೆ. ಅದೇ ರೀತಿ ವಿಶ್ವಕರ್ಮ ಸಮಾಜದ ಏನು ಸಾಧಕರಿದ್ದಾರೆ ಅವರನ್ನು ಗುರುತಿಸಿ ಅವರನ್ನೇ ಮುಖ್ಯ ಅತಿಥಿಗಳಾಗಿ ಮಾಡಿಕೊಂಡು ಅವರಿಂದ ಸಮಾಜಕ್ಕೆ ಉತ್ತಮ ಸಂದೇಶ, ವಿದ್ಯಾರ್ಥಿಗಳಿಗೆ ಪ್ರೇರಣೆ ನೀಡುವಂಥ ಕೆಲಸವನ್ನು ಮಾಡ್ತಾ ಬಂದಿದ್ದೇವೆ. ಅದೇ ರೀತಿ ಈ ದಿನ ನಮ್ಮ ಈ ಸಭಾ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ನಮ್ಮವರೇ ಆದ ಶ್ರೀ CA ಮೋಹನಾಚಾರ್ಯ ಕಲ್ಲಿಮಾರು, ಬೆಂಗಳೂರಿನಲ್ಲಿ CA ಪ್ರಾಕ್ಟೀಸ್ ಮಾಡ್ತಾ ಇರುವ ಮೋಹನಾಚಾರ್ಯ ಅವರು ಮುಖ್ಯ ಅತಿಥಿಗಳೇ ಆಗಮಿಸಿದ್ದಾರೆ. ಅವರನ್ನು ನಿಮ್ಮೆಲ್ಲರ ಪರವಾಗಿ ಹಾರ್ದಿಕವಾಗಿ ಸ್ವಾಗತಿಸಿದ್ದೇನೆ. ಅದೇ ರೀತಿ ನಮ್ಮ ಎಲ್ಲ ವಿಶ್ವಕರ್ಮ ಯುವ ಸಮಾಜದ ಎಲ್ಲ ಕಾರ್ಯಕ್ರಮಗಳಿಗೆ ಸಲಹೆ ಸೂಚನೆ ಮಾರ್ಗದರ್ಶನ ನೀಡುತ್ತಿರುವ ನಮ್ಮ ಆತ್ಮೀಯರಾದ ವಿಶ್ವಬ್ರಾಹ್ಮಣ ಸೇವಾ ಸಂಘದ ಅಧ್ಯಕ್ಷರಾದ ಶ್ರೀ ಶ್ರೀಧರಾಚಾರ್ಯ ಕೊಕ್ಕಡ ಇವರು ಉಪಸ್ಥಿತರಿದ್ದಾರೆ. ಅವರನ್ನು ನಮ್ಮೆಲ್ಲರ ಪರವಾಗಿ ಹಾರ್ದಿಕವಾಗಿ ಸ್ವಾಗತಿಸುತ್ತೇನೆ. ವಿಶ್ವಕರ್ಮ ಮಹಿಳಾ ಮಂಡಳಿ ಅಧ್ಯಕ್ಷರಾದ ಶ್ರೀಮತಿ ಇಂದಿರಾ ಪುರುಷೋತ್ತಮ್ ಅವರು ಉಪಸ್ಥಿತರಿದ್ದಾರೆ. ಅವರನ್ನು ಆತ್ಮೀಯವಾಗಿ ಸ್ವಾಗತಿಸುತ್ತೇನೆ. ವಿಶ್ವಬ್ರಾಹ್ಮಣ ಸೇವಾ ಸಂಘದ ಕಾರ್ಯದರ್ಶಿಯವರಾದ ಶ್ರೀ ಆನಂದಾಚಾರ್ಯ ಅಡ್ಡಿನಡ್ಕ, ವಿಶ್ವಕರ್ಮ ಯುವ ಸಮಾಜದ ಕಾರ್ಯದರ್ಶಿಯಾದ ಶ್ರೀ ಹರೀಶಾಚಾರ್ಯ ಪಡಭಟ್ ಇವರು ಉಪಸ್ಥಿತರಿದ್ದಾರೆ. ಅವರನ್ನು ಆತ್ಮೀಯವಾಗಿ ಸ್ವಾಗತಿಸುತ್ತೇನೆ. ಹಾಗೆ ಈ ವಿಶ್ವಕರ್ಮ ಪೂಜಾ ಮಹೋತ್ಸವದ ಯಶಸ್ಸಿಗೆ ಕಾರಣವಾದ ಎಲ್ಲ ಪ್ರಾಯೋಜಕರು ಹಾಗೂ ಇತರ ಸಂಘಗಳ ಅಧ್ಯಕ್ಷರು ಪದಾಧಿಕಾರಿಗಳು ಇಲ್ಲಿ ಉಪಸ್ಥಿತರಿದ್ದೀರಿ. ನಿಮ್ಮೆಲ್ಲರನ್ನು ನಾನು ಹಾರ್ದಿಕವಾಗಿ ಸ್ವಾಗತಿಸ್ತೇನೆ. ಇತರೆ ಸಮಾಜದ ಬಂಧುಗಳಿದ್ದಾರೆ, ಸಮಾಜದ ಗಣ್ಯರಿದ್ದಾರೆ, ಮಾಧ್ಯಮ ಮಿತ್ರರಿದ್ದಾರೆ. ಅವರನ್ನೆಲ್ಲರನ್ನು ನಾನು ಹಾರ್ದಿಕವಾಗಿ ಸ್ವಾಗತಿಸ್ತೇನೆ. ಅದೇ ರೀತಿ ಇಲ್ಲಿ ವಿದ್ಯಾರ್ಥಿ ಪೋಷಕರಿದ್ದಾರೆ, ವಿದ್ಯಾರ್ಥಿಗಳಿದ್ದೀರಿ, ಹಾಗೆ ವಿಶ್ವಕರ್ಮ ಸಮಾಜ ಬಾಂಧವರೆಲ್ಲಿದ್ದಾರೆ. ಅವರನ್ನೆಲ್ಲರನ್ನು ನಾನು ಈ ಒಂದು ಸಭಾ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಸ್ವಾಗತಿಸುತ್ತಾ ನನ್ನ ಸ್ವಾಗತ ಭಾಷಣ ಮುಗಿಸ್ತೇನೆ. ವಂದನೆಗಳು. ಈ ಸಮಾರಂಭದಲ್ಲಿ ನಮ್ಮೊಂದಿಗೆ ಉಪಸ್ಥಿತಿರುವಂತಹ ಮುಖ್ಯ ಅತಿಥಿಗಳಾದಂತಹ ಶ್ರೀಯುತ ಮೋಹನಾಚಾರ್ಯ, AVP ಡೊಮೆಸ್ಟಿಕ್ ಆಪರೇಷನ್ಸ್ ಫೈನಾನ್ಸ್ ಸರ್ವಿಸಸ್ ಬೆಂಗಳೂರು ನಮ್ಮೊಂದಿಗೆ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದಾರೆ. ಅವರಿಗೆ ಗೌರವಾರ್ಪಣೆಯನ್ನ ನಮ್ಮ ವಿಶ್ವಕರ್ಮ ಯುವ ಸಮಾಜದ ಅಧ್ಯಕ್ಷರಾದಂತಹ ಪ್ರಕಾಶ್ ಕೆ ಅವರು ಹಾಕುವ ಮೂಲಕ ಮಾಡಬೇಕು ಅಂತೇಳಿ ವಿನಂತಿಸಿಕೊಳ್ತಾ ಇದ್ದಾರೆ. ಮುಖ್ಯ ಅತಿಥಿಗಳನ್ನ ಸಭೆಗೆ ಪರಿಚಯಿಸುತ್ತಿದ್ದಾರೆ ಶ್ರೀಯುತ ಗಂಗಾಧರಾಚಾರ್ಯ. ಇವರು ಮುಖ್ಯ ಅತಿಥಿಗಳನ್ನ ಸಭೆಗೆ ಪರಿಚಯಿಸುತ್ತಿದ್ದಾರೆ. ಸಭೆಗೆ ಪರಿಚಯಿಸಬೇಕು ಅಂತೇಳಿ ವಿನಂತಿಸಿಕೊಳ್ತಾ ಇದ್ದಾರೆ. ಓಂ ನಮೋ ವಿಶ್ವಕರ್ಮಣೆ. ಸೃಷ್ಟಿಕರ್ತ ಭಗವಂತ ವಿಶ್ವಕರ್ಮ ಮತ್ತು ಕಾಳಿಕಾಂಬೆಯ ಅನುಗ್ರಹ ಸದಾ ನಮ್ಮ ಮೇಲೆ ಇರಲಿ ಎಂದು ಬೇಡಿಕೊಳ್ಳುತ್ತಾ, ವಿಶ್ವಕರ್ಮ ಯುವ ಸಮಾಜ ಮತ್ತು ವಿಶ್ವಬ್ರಾಹ್ಮಣ ಸೇವಾ ಸಂಘದ ಆಶ್ರಯದಲ್ಲಿ ನಡೆಯುವಂಥ ಈ ವಿಶ್ವಕರ್ಮ ಪೂಜೆಗೆ ಸೇರಿರುವಂಥ ಎಲ್ಲರಿಗೂ ನಮಸ್ಕರಿಸುತ್ತಾ, ವೇದಿಕೆಯ ಮೇಲಿರುವಂಥ ಎರಡು ಸಂಘಗಳ ಅಧ್ಯಕ್ಷರುಗಳೇ, ಅತಿಥಿ ಅಭ್ಯಾಗತರೇ, ಬಂಧು ಭಗಿನಿಯರೇ, ಇಂದಿನ ಮುಖ್ಯ ಅತಿಥಿಗಳಾದ ಶ್ರೀಯುತ ಶ್ರೀ CA ಮೋಹನಾಚಾರ್ಯರ ಕಿರು ಪರಿಚಯವನ್ನು ನಿಮ್ಮ ಮುಂದಿಡುತ್ತಿದ್ದೇನೆ. ಶ್ರೀಯುತ ಕೊರಗಪ್ಪಾಚಾರ್ಯ ರತ್ನಾವತಿ ದಂಪತಿಗಳ 6ನೇ ಮಗನಾದ ಮೋಹನಾಚಾರ್ಯರು ಜಯಂಪಾಡಿ ಮನವಳಿಕೆಯಲ್ಲಿ ಜನನ. ಬಾಲ್ಯದ
ವಿದ್ಯಾಭ್ಯಾಸವನ್ನು ಅಲಂಕಾರಿನಲ್ಲಿ ಪಡೆದಿರುತ್ತಾರೆ. ನಂತರ ಪದವಿ ಶಿಕ್ಷಣವನ್ನು BCom ಅನ್ನು ಸಂತ ಫಿಲೋಮಿನಾ ಕಾಲೇಜು ಪುತ್ತೂರಿನಲ್ಲಿ ಪಡೆದಿರುತ್ತಾರೆ. ಆಮೇಲೆ PG ಕೋರ್ಸ್ ಮಾಡಿ ಚಾರ್ಟರ್ಡ್ ಅಕೌಂಟೆಂಟ್ ಆಗಿರುತ್ತಾರೆ. ಚಾರ್ಟರ್ಡ್ ಅಕೌಂಟೆಂಟ್ ಆಗಿ 30 ವರ್ಷಗಳ ಸುದೀರ್ಘ ಅನುಭವವನ್ನು ಹೊಂದಿರುತ್ತಾರೆ. AVP ಡೊಮೆಸ್ಟಿಕ್ ಆಪರೇಷನ್ಸ್ ಪೈರಿಯನ್ ಸರ್ವಿಸಸ್ ಬೆಂಗಳೂರು ಇದರಲ್ಲಿ ಪ್ರಸ್ತುತ ಕಾರ್ಯನಿರ್ವಹಿಸುತ್ತಿದ್ದಾರೆ. ಈಗ ಡೊಮೆಸ್ಟಿಕ್ ಆಪರೇಷನ್ಸ್ನ ವೈಸ್ ಪ್ರೆಸಿಡೆಂಟ್ ಆಗಿರುತ್ತಾರೆ. ಕಾಲೇಜು ವ್ಯಾಸಂಗ ಮಾಡುತ್ತಿರುವಾಗಲೇ ಪುತ್ತೂರಿನಲ್ಲಿ ಹೆಚ್ಚಿನವರಿಗೆ ಚಿರಪರಿಚಿತರಾಗಿದ್ದರು. ಅಣ್ಣನೊಂದಿಗೆ ಸೇರಿಕೊಂಡು ಚಿನ್ನದ ಕೆಲಸವನ್ನು ಸಹ ಅನುಭವ ಹೊಂದಿದ್ದಾರೆ. ಇವರು ಶ್ರೀಮತಿ ವಿದ್ಯಾರವರಿಗೆ ಒಳ್ಳೆಯ ಪತಿಯಾಗಿ 1 ಗಂಡು 1 ಹೆಣ್ಣು 2 ಮಕ್ಕಳ ಸುಖಿ ಸಂಸಾರ. ಉತ್ತಮ ಗುಣನಡತೆ ಹೊಂದಿರುವವರು, ಎಲ್ಲರೊಂದಿಗೂ ಸಮಾನರಾಗಿ ಬೆರೆಯುವವರು. ಇವರೇ ಇಂದಿನ ಮುಖ್ಯ ಅತಿಥಿಗಳು. ಇವರಿಗೆ ನಮ್ಮೆಲ್ಲರ ತುಂಬು ಹೃದಯದ ನಮನಗಳು. ಅವಕಾಶಕ್ಕಾಗಿ ವಂದನೆಗಳು. ಪೂಜೆ ವಿಶ್ವಕರ್ಮ ಪೂಜೆ ನಡೀಬೇಕಾದ್ರೆ ಖಂಡಿತವಾಗಿ ಕೂಡ ನಮಗೆ ಹಲವಾರು ಸಹಕಾರ ಸಿಗ್ತಾ ಇದೆ. ಈ ಒಂದು ಸಭಾಭವನಕ್ಕೆ ಸಾಕಷ್ಟು ಶ್ರಮವನ್ನು ವಹಿಸಿ ಈ ಒಂದು ಸಮರ್ಪಕವಾದಂತಹ ರಸ್ತೆ ನಿರ್ವಹಣೆ ಮಾಡಲು ನಮಗೆ ಸಹಕರಿಸುವವರು ಸಂತೋಷ. ವೇದಿಕೆಯಲ್ಲಿರುವ ಗಣ್ಯರೇ, ಬಂದಿರುವಂತಹ ಎಲ್ಲ ಸಮಾಜ ಬಾಂಧವರೇ ಮತ್ತು ಭಕ್ತಾಭಿಮಾನಿ, ಇಂದು ಸನ್ಮಾನಗೊಳ್ಳಲಿರುವ ಶ್ರೀ ಸಂತೋಷ್ ಕುಮಾರ್ ಕೆ ನಗರಸಭಾ ಸದಸ್ಯರು. ಇವರು ನಮ್ಮ ಬಾಲ್ಯ ಸ್ನೇಹಿತರು ಮತ್ತು ಆತ್ಮೀಯರು. ಇವರನ್ನು ಈ ಸಭೆಗೆ ಪರಿಚಯಿಸಲು ತುಂಬ ನಮಗೆ ಸಂತೋಷವಾಗ್ತಾ ಇದೆ. ಇವರ ಕಿರು ಪರಿಚಯ: ಇವರ ವಿದ್ಯಾಭ್ಯಾಸ ಪ್ರಾಥಮಿಕ ಶಿಕ್ಷಣವನ್ನು ನಮ್ಮ ಪ್ರಾಥಮಿಕ ಶಿಕ್ಷಣವನ್ನು ಬಳುವ ಶಾಲೆಯಲ್ಲಿ, ಹೈಸ್ಕೂಲ್ ಶಿಕ್ಷಣವನ್ನು ಸರ್ಕಾರಿ ಜೂನಿಯರ್ ಕಾಲೇಜು ಕೊಂಬೆಟ್ಟು ಮತ್ತು ಪದವಿ ಶಿಕ್ಷಣವನ್ನು ವಿವೇಕಾನಂದ ಮಹಾವಿದ್ಯಾಲಯದಲ್ಲಿ ಮಾಡಿರುತ್ತಾರೆ. ಹಾಗೆ ಇವರ ವೃತ್ತಿ ಜೀವನದ ಬಗ್ಗೆ ಹೇಳುವುದಾದರೆ, ಇವರು ಶಿಕ್ಷಣದ ಬಳಿಕ ಕೆಲ ಸಮಯ ಹೈದರಾಬಾದ್ನಲ್ಲಿ ವೃತ್ತಿ ಜೀವನವನ್ನು ಪ್ರಾರಂಭಿಸಿದರು. ತದನಂತರ ಪುತ್ತೂರಿನಲ್ಲಿ ತನ್ನ SK ಎಂಟರ್ಪ್ರೈಸಸ್ ಎಂಬ ಸ್ವಂತ ವ್ಯವಹಾರವನ್ನು ಮಾಡಿ ಯಶಸ್ವಿಯಾಗಿ ಮುನ್ನಡೆಸಿದ್ದಾರೆ ಇವರು. ಹಾಗೆ ಇವರದೊಂದು ಸಾಮಾಜಿಕ ಚಟುವಟಿಕೆಯ ಬಗ್ಗೆ ಹೇಳುವುದಾದರೆ, ಇವರು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದಿಂದ ಪ್ರಭಾವಿತರಾಗಿ ಕಾಲೇಜು ಜೀವನದಲ್ಲೇ ABVP ಇದರಲ್ಲಿ ಸಕ್ರಿಯವಾಗಿ ತೊಡಗಿಸಿಕೊಂಡಿದ್ರು. ಅದೇ ರೀತಿಯಾಗಿ ಕಾಲೇಜು ಜೀವನದಲ್ಲಿ ಕೂಡ ಒಳ್ಳೆಯ ಒಂದು ಕಾಲೇಜು ವಿದ್ಯಾರ್ಥಿ ನಾಯಕನಾಗಿ ಆಯ್ಕೆಯಾಗಿ ಅದನ್ನು ಕೂಡ ಒಂದು ಯಶಸ್ವಿಯಾಗಿ ಮುನ್ನಡೆಸಿಕೊಂಡು ಹೋಗಿದ್ದಾರೆ. ಹಾಗೆ ಧಾರ್ಮಿಕ ಕ್ಷೇತ್ರದಲ್ಲಿ ಕೂಡ ಇವರು ಎಲ್ಲ ಒಂದು ಇದರಲ್ಲಿ ಭಾಗಿಯಾಗಿ ಒಂದು ವ್ಯಕ್ತಿ. ಇವರು ನಮ್ಮ ಶ್ರೀ ಆಂಜನೇಯ ಮಂತ್ರಾಲಯ, ಮಲರಾಯ ದುರ್ಗಾ ಪರಮೇಶ್ವರಿ ದೇವಸ್ಥಾನ ಬಳುವರು ಮತ್ತೆ ಸಾರ್ವಜನಿಕ ಸತ್ಯನಾರಾಯಣ ಪೂಜಾ ಸಮಿತಿ ಬಳುವರು ಇದರ ಪದಾಧಿಕಾರಿಗಳಾಗಿ ಕೂಡ ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ. ಹಾಗೆ ಇವರ ಸಾಮಾಜಿಕ ಚಟುವಟಿಕೆ ಬಗ್ಗೆ ಮತ್ತು ಹೇಳುವುದಾದರೆ, ಇವರು ನಂತರ ಭಾರತೀಯ ಜನತಾ ಪಕ್ಷದ ಸದಸ್ಯರಾಗಿ, ನಂತರ ಬಳುವಾರು ವಾರ್ಡಿನಲ್ಲಿ ನಗರಸಭಾ ಸದಸ್ಯರಿಗೆ ಆಯ್ಕೆಯಾಗಿ ಪ್ರಸ್ತುತ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಇವರ ಪ್ರಮುಖ ಸಾಧನೆಗಳನ್ನು ನಾವು ಹೇಳೋದಾದ್ರೆ, ವಾರ್ಡಿನ ಎಲ್ಲ ರಸ್ತೆಗಳ ಕಾಂಕ್ರೀಟೀಕರಣ ಮತ್ತು ಡ್ರೈನೇಜ್ ವ್ಯವಸ್ಥೆಯನ್ನು ಸಂಪೂರ್ಣವಾಗಿ ಇವರು ಭಾಗಶಃ ಮಾಡಿ ಮುಗಿಸಿದ್ದಾರೆ. ಇದು ಯಾಕೆ ಹೇಳುವುದು ಅಂತ ಹೇಳಿದ್ರೆ, ನಮ್ಮ ಮನೆ ಏರಿಯಾದಲ್ಲಿರುವಂತಹ ಡ್ರೈನೇಜ್ ಯಾವುದು ಕೂಡ ನಮ್ಮ ಆಗಿರಲಿಲ್ಲ. ಇವರು ಬಂದ ನಂತರವೇ 5 ವರ್ಷದ ನಂತರ ಈಗದ ಕಂಪ್ಲೀಟ್ ನಮ್ಮ ಮನೆ ಪರಿಸರದಲ್ಲಿ ಎಲ್ಲ ಕೂಡ ಫುಲ್ ಅವರು ಡ್ರೈನೇಜ್ ಮಾಡಿಕೊಟ್ಟಿದ್ದಾರೆ. ನಿಜವಾಗಿ ಕೂಡ ನಿಜವಾಗಿ ಅವರ ಸಾಧನೆ ಅಂತಲೇ ಹೇಳಬೇಕು. ಅದೇ ರೀತಿ ನಮ್ಮ ಸಭಾಭವನದ ಒಂದು ವಿಚಾರಕ್ಕೆ ಬರೋದಾದ್ರೆ, ನಾವು ಒಂದು ರಸ್ತೆಯ ಒಂದು ಕೆಲಸ ಇರ್ಬೋದು, ಡಾಮರೀಕರಣದ ವಿಷಯ ಇರ್ಬೋದು, ಅದಲ್ಲದೆ ಪ್ರಸ್ತುತ ಈಗಾಗಲೇ ನಮ್ಮ ಕಿಶನ್ ಬಿ ಅವರು ಹೇಳಿದಾಗೆ ನಮ್ಮ ಇತ್ತೀಚೆಗೆ ನಮಗೆ ಒಂದು ಸ್ವಲ್ಪ ಪ್ರಾಬ್ಲಮ್ ಬಂದಿತ್ತು. ಅದನ್ನು ಕೂಡ ಅವರೊಂದು
ಪರಿಹರಿಸಿದ್ದಾರೆ. ಅದನ್ನು ಡ್ರೈನೇಜ್ ವ್ಯವಸ್ಥೆಯನ್ನು ಮಾಡಿ ಡಾಮರೀಕರಣ ಮಾಡಿ ತುಂಬ ನಮಗೆ ಒಂದು ಅವರು ಸೇವೆಯನ್ನು ಸಲ್ಲಿಸಿರ್ತಾರೆ ನಮ್ಮ ಪರವಾಗಿ. ಈ ಬಗ್ಗೆ ಅವರಿಗೆ ಹೃತ್ಪೂರ್ವಕವಾದ ಒಂದು ಅಭಿನಂದನೆಯನ್ನು ಸಲ್ಲಿಸ್ತೇವೆ. ಅದೇ ರೀತಿ ಇನ್ನೊಂದು ವಿಷಯ ಏನಂತಂದ್ರೆ, ಒಂದು 40 ವರ್ಷದಿಂದ ಒಂದು ಬಗೆಹರಿಯದ ಒಂದು ಬಡವರ ಮನೆಗೆ ಹೋಗುವ ಒಂದು ರಸ್ತೆ ಕಾಮಗಾರಿ, ಒಂದು ರಸ್ತೆಯನ್ನು ಕೂಡ ನಿರ್ಮಿಸಿಕೊಟ್ಟಿದ್ದಾರೆ. 40 ವರ್ಷದಿಂದ ಅವರಿಗೆ ಇದಿಲ್ಲ. ಇದು ನಮ್ಮ ವಾರ್ಡ್ನಲ್ಲಿ ಒಂದು ಸಾಧನೆ ಅವರು. ಅದೇ ರೀತಿಯಾಗಿ ನಮ್ಮ ಬಳುವಾರು ರಸ್ತೆಯಿಂದ ಬೈಪಾಸ್ ಕಡೆಗಿನ ಅಗಲೀಕರಣದ ಇದನ್ನು ಕೂಡ ಇವರ ಮುಂದುವರಿಕೆಯಲ್ಲಿ ಇವರ ಒಂದು ಶಿಫಾರಸಿನಲ್ಲಿ ಇವರು ಮಾಡಿಸಿಕೊಂಡಿದ್ದಾರೆ. ಹಾಗೆಯೇ ನಮ್ಮ ಬಳುವಾರಿನಲ್ಲಿ ಎಷ್ಟೋ ಸಮಯದಿಂದ ಮಹಿಳಾ ಕಾಲೇಜು ಒಂದು ಕಟ್ಟಡಕ್ಕೆ ಎಲ್ಲಿಯೂ ಸ್ಥಳಾವಕಾಶ ಇಲ್ಲದ ಸಮಯದಲ್ಲಿ ನಮ್ಮ ಬಳುವಾರಿನಲ್ಲಿ ಮಹಿಳಾ ಕಾಲೇಜು ಬಳುವಾರಿನಲ್ಲಿ ಅದಕ್ಕೆ ಸ್ಥಳಾವಕಾಶ ಮಾಡಿಕೊಟ್ಟಂತಹ ಒಂದು ಅದು ಕೂಡ ಇವರ ಒಂದು ಮುಂದುವರಿಕೆಯಿಂದ ಆಗಿದೆ ಅಂತ ಹೇಳಿ ತಪ್ಪಾಗ್ಲಿಕ್ಕಿಲ್ಲ. ಹಾಗೆ ಎಲ್ಲ ನಮ್ಮ ಕ್ಷೇತ್ರದ ದಾರಿದೀಪದ ವ್ಯವಸ್ಥೆ ಇರ್ಬೋದು, ನೀರಿನ ವ್ಯವಸ್ಥೆ ಇರ್ಬೋದು, ಪ್ರತಿ ಒಂದು ಕಸದ ವಿಲೇವಾರಿ ಪ್ರತಿ ಒಂದನ್ನು ಅಚ್ಚುಕಟ್ಟಾಗಿ ಇವರು ಹೇಳಿದ ತಕ್ಷಣ ನಮಗೆ ಸ್ಪಂದಿಸುವಂತಹ ಒಂದು ನಗರಸಭಾ ಸದಸ್ಯರಾಗಿ ಒಳ್ಳೆಯ ಒಂದು ಹೆಸರು ಇದು ಮಾಡಿ ಬರಿಬೋದು. ಇವತ್ತು ನಾವು ಸನ್ಮಾನ ಮಾಡುವಂತಹ ಒಂದು ವ್ಯಕ್ತಿ ಸಂತೋಷ್ ಕುಮಾರ್, ನಗರಸಭಾ ಸದಸ್ಯರು, ಬಳುವಾರು ವಾರ್ಡು, ಪುತ್ತೂರು. ನಿಮ್ಮೆಲ್ಲರ ಪರವಾಗಿ ಅವರಿಗೆ ಹಾರ್ದಿಕವಾದ ಒಂದು ಅಭಿನಂದನೆಗಳು. ಈ ಒಂದು ವಿಶ್ವಕರ್ಮ ಸಭಾಭವನಕ್ಕೆ ಬರುವಂತಹ ರಸ್ತೆಯ ಬಗ್ಗೆ ಮತ್ತು ನಾವು ಏನು ಸಮಸ್ಯೆಗಳಿದ್ರು ಕೂಡ ಅವರಲ್ಲಿ ಕೂಡಿಕೊಂಡಾಗ ಕೂಡಲೇ ಸ್ಪಂದಿಸುವಂತಹ ವ್ಯಕ್ತಿ ನಮಗೆ ಕೂಡಲೇ ಸ್ಪಂದಿಸಿ ತಮ್ಮ ಜವಾಬ್ದಾರಿಯನ್ನ ನಿರ್ವಹಿಸಿದ್ದಾರೆ. ಅವರಿಗೆ ನಾವು ಆಭಾರಿಯಾಗಿದ್ದೇವೆ. ನಿಮ್ಮ ಸಹಕಾರ ಖಂಡಿತವಾಗಿ ಮುಂದೆ ಕೂಡ ಹೀಗೆ ಇರಲಿ ಅಂತೇಳಿ ನಾವು ಈ ಸಂದರ್ಭದಲ್ಲಿ ಆಶಿಸ್ತಾ ಇದ್ದೇವೆ. ಪುರಸ್ಕಾರ ನಡೆಯುತ್ತಿದೆ. ವಿಶ್ವಕರ್ಮ ಯುವ ಸಮಾಜ ರಿಜಿಸ್ಟರ್ ಇವರ ವತಿಯಿಂದ 8, 9 ಹಾಗೂ 10ನೇ ತರಗತಿಯ ವಿದ್ಯಾರ್ಥಿ ವೇತನ ಹಾಗೂ ಪ್ರತಿಭಾ ಪುರಸ್ಕಾರವನ್ನು ನಡೆಯುತ್ತದೆ. ಇದನ್ನು ನಿರೂಪಿಸಬೇಕಾಗಿ ಶ್ರೀ ಸುರೇಶಾಚಾರ್ಯ ಕಾಣಿಯೂರು ಇವರಲ್ಲಿ ಕೇಳಿಕೊಳ್ತಾ ಇದ್ದೇವೆ. ಎಲ್ಲರಿಗೂ ನಮಸ್ಕಾರಗಳು. ವೇದಿಕೆಯಲ್ಲಿ ಇರುವಂತಹ ಎಲ್ಲ ಅಭ್ಯಾಗತರೆ ಹಾಗೂ ವಿಶ್ವಕರ್ಮ ಪುರೋಹಿತರಿದ್ದಾರೆ. ಅದೇ ರೀತಿ ಪೂಜಾ ಕಾರ್ಯಕ್ರಮಕ್ಕೆ ಅಣಿಯಾಗಿರುವಂತಹ ದೇವರಿಗೆ ನಾನು ನಮಸ್ಕರಿಸುತ್ತಾ, ಇಂದು ನನಗೆ ನೀಡಿದಂತಹ ಈ ಗೌರವವನ್ನು ಬಹಳಷ್ಟು ಸಂತೋಷದಿಂದ ಸ್ವೀಕರಿಸಿದ್ದೇನೆ. ಯಾಕೆಂತೇಳಿದರೆ, ಒಂದು ಸಂಪ್ರದಾಯದಂತೆ ಒಂದು ಮನೆ ನಿರ್ಮಾಣದ ಸಮಯದಲ್ಲಿರ್ಬೋದು, ಗೃಹ ಪ್ರವೇಶದ ಸಮಯದಲ್ಲಿರ್ಬೋದು, ಒಂದು ವಿಶ್ವಕರ್ಮರು ಬಂದು ನಾನು ಈ ಮನೆಯನ್ನು ಸಂತೋಷದಿಂದ ಬಿಟ್ಟುಕೊಟ್ಟಿದ್ದೇನೆ ಅಂತ ಹೇಳಿದ ನಂತರವೇ ಪುರೋಹಿತರು ಉಳಿದ ಕಾರ್ಯಗಳನ್ನು ಮಾಡುವುದು. ಅದೇ ಸೇರಿದಂಥ ಎಲ್ಲ ವಿಶ್ವಕರ್ಮರು ಸೇರಿ ನನಗೊಂದು ಅಭಿನಂದನೆಯನ್ನು ಸಲ್ಲಿಸಿದ್ದೀರಿ. ಇದಕ್ಕೆ ನಾನು ಬಹಳ ಹೃದಯಸ್ಪರ್ಶಿಯಾಗಿ ಸ್ವೀಕರಿಸ್ತಾ ಇದ್ದೇನೆ. ಅದೇ ರೀತಿ ಮುಂದಿನ ದಿನಗಳಲ್ಲಿ ಇದರ ಭಾಗದ ನಮಗಿನ್ನೊಂದು 2 ತಿಂಗಳು ಈ ಒಂದು ರಸ್ತೆ ಅಭಿವೃದ್ಧಿಗೆ ನಮ್ಮ ಇಂದಿರಕ್ಕ ಅವರು ಕೂಡ ತುಂಬ ಪ್ರಯತ್ನ ಪಟ್ಟಿದ್ದಾರೆ. ಯಾಕೆಂತ ಹೇಳಿದರೆ ಪ್ರತಿ ಮೀಟಿಂಗ್ನಲ್ಲಿ ಕೂಡ ನಾನು ಕೂಡ ಅವರು ಪ್ರತಿ ಸಲ ಹೋರಾಟ ಮಾಡಿದ್ದೇವೆ. ಅದೇ ರೀತಿ ನಮ್ಮ ಪಂಚಮುಖಿಯ ಗಣೇಶ್ ಬೆದ್ರಾಳ್ ಇವರು ಬಹಳಷ್ಟು ಅದನ್ನು ಒತ್ತಡ ತಂದಿದ್ದಾರೆ. ಪ್ರತಿ ಹಂತದಲ್ಲಿಯೂ ಕೂಡ ವಾರ ನನಗೆ ಫೋನ್ ಮಾಡಿ ಕೇಳ್ತಿದ್ರು, ದಾಯ್ತಾಣ್ಣ ಅಂತೇಳಿ. ಅವರಿಗೂ ಕೂಡ ಅಭಿನಂದನೆ ಸಲ್ಲಿಸುತ್ತಾ, ಈ ಒಂದು ಗೌರವವನ್ನು ನೀಡಿದ ಎಲ್ಲರಿಗೂ ಅಭಿನಂದನೆ ಸಲ್ಲಿಸುತ್ತಾ, ನಾನು ತುರ್ತು ಕಾರ್ಯ ನಿಮಿತ್ತ ನಾನೊಂದು ಹೋಗ್ಲಿಕ್ಕುಂಟು ನಮ್ಮ ಊರಿಗೆ, ಹಾಗೆ ಹೋಗ್ತೇನೆ. ಎಲ್ಲರಿಗೂ ಧನ್ಯವಾದವನ್ನು ಅರ್ಪಿಸುತ್ತಾ ನನ್ನ 2 ಮಾತನ್ನು ಮುಗಿಸ್ತಾ ಇದ್ದೇನೆ. 2025 ದಿವ್ಯಾಂಗಚೇತನ ವಿದ್ಯಾರ್ಥಿಗಳಿಗೆ ಮೊದಲಿಗೆ ವಿದ್ಯಾರ್ಥಿ ವೇತನವನ್ನು ನೀಡ್ತಾ ಇದ್ದೇವೆ. ರಕ್ಷಿತಾ ಆರ್, ಡಾಕ್ಟರ್ ಆಫ್ ರಮೇಶಾಚಾರ್ಯ, ಚಂದ್ರಾವತಿ ನಿಲಯ, ಬಲ್ನಾಡು. ಗಾಯತ್ರಿ ಬಿ, ಡಾಕ್ಟರ್ ಆಫ್ ವಾಣಿಶ್ರೀ, ಆರಡಿ, ಪುತ್ತೂರು. ವಿದ್ಯಾರ್ಥಿಗಳ ಪ್ರಾರಂಭಿಕ ಸಂದರ್ಭದಲ್ಲಿ ಹೆಚ್ಚವರು ಬಂದಿದ್ದರೆ ಪಡೆದುಕೊಳ್ಳಬೇಕಾಗಿ ಕೇಳಿಕೊಳ್ತಾರೆ. ಮನೆಯವರು ಯಾರಾದ್ರೂ ಇದ್ರು ಬರ್ಬೋದು. ದಯವಿಟ್ಟು ಚಪ್ಪಾಳೆ ತಟ್ಟುವುದರ ಮೂಲಕ ಖಂಡಿತವಾಗಿ ಪ್ರೇರಣೆಯನ್ನು ನೀಡಬೇಕು ಅಂತ ಹೇಳಿ ವಿನಂತಿಸಿಕೊಳ್ತಿದ್ದೇನೆ. ನಿಮ್ಮ ಒಂದು ಚಪ್ಪಾಳೆ ಖಂಡಿತವಾಗಿ ಕೂಡ ಅವರಿಗೆ. ರಾಘವೇಂದ್ರಾಚಾರ್ಯ, ಜೆಡಿಎಫ್. ಪಲ್ಲವಿ.
ಎನ್ ರಕ್ಷಾ ಡಾಕ್ಟರ್ ಆಫ್ ರಾಮಚಂದ್ರಾಚಾರ್ಯ ತಾನಿಗುಡ್ಡಮನೆ. ಅವರ ಮನೆಯವರು ಯಾರಾದ್ರೂ ಬರ್ಬೋದು. ರಾಮಚಂದ್ರಾಚಾರ್ಯ. ಶ್ರವಣ್ ಸಣ್ಣ ವಸಂತಾಚಾರ್ಯ ಪುರುಷರಗಟ್ಟೆ ನೆರಿಮೊಗರು. ದಯವಿಟ್ಟು ಕೂಡಲೇ ಒಂದು ಸಹಕರಿಸಬೇಕು ಅಂತ ವಿನಂತಿಸ್ಕೊಳ್ತಾ ಇದ್ದೇವೆ. ಈ ವಿದ್ಯಾರ್ಥಿ ವೇತನ ಮತ್ತು ಪ್ರತಿಭಾ ಪುರಸ್ಕಾರ ಪಡೆಯುವಂತಹ ವಿದ್ಯಾರ್ಥಿಗಳು ಆದಷ್ಟು ಬೇಗ ಬಂದು ಸ್ವೀಕರಿಸಿ ನಮಗೆ ಸಹಕರಿಸಬೇಕು ಅಂತ ಹೇಳಿ ವಿನಂತಿಸ್ಕೊಳ್ತಾ ಇದ್ದೇವೆ. ಈಗ 8ನೇ ತರಗತಿ ಮಕ್ಕಳಿಗೆ ಪ್ರತಿಭಾ ಪುರಸ್ಕಾರ ಕೌಶಿಕಾಚಾರ್ಯ ಸಣ್ಣ ಗಂಗಾಧರಾಚಾರ್ಯ ಗಿರಿಧಾಮ ಇರ್ತೆ ಬೆಟ್ಟಂಪಾಡಿ. ಸಮಿತಾ ಡಾಕ್ಟರ್ ಆಫ್ ಉಮೇಶಾಚಾರ್ಯ ಬೊಲ್ವಾರ್ ನೆಕ್ಕಿಲಾಡಿ. ಸಮಿತಾ ಡಾಕ್ಟರ್ ಆಫ್ ಉಮೇಶಾಚಾರ್ಯ. ರಿಷಿತ್ ಪ್ರಶಾಂತ್ ಆಚಾರ್ಯ ಸಣ್ಣ ಪ್ರಶಾಂತ್ ಆಚಾರ್ಯ. ಸಿದ್ದಿ ಕೆ ಡಾಕ್ಟರ್ ಆಫ್ ಪ್ರಕಾಶ್ ಆಚಾರ್ಯ ಕೆ ಮುಕ್ರಂಪಾಡಿ ಪುತ್ತೂರು. ಆ ಫೋಟೋ ತೆಗೀಲಿ. 8ನೇ ತರಗತಿ ಆಯ್ತಲ್ಲ, ಫೋಟೋ ತೆಗೀರೋದು. ಸೂರಜ್ ಕುಮಾರ್ ಸಣ್ಣ ಕರುಣ್ ಮೇಸ್ತ್ರಿ ಲಕ್ಷ್ಮೀ ನಿಲಯ ಬಪ್ಪಳಿಗೆ. ಆದ್ಯಶ್ರೀ ಡಾಕ್ಟರ್ ಆಫ್ ಕೃಷ್ಣ ಪ್ರಸಾದ್ ನೆಕ್ಕರಮನೆ ಬಡಗಣ್ಣೂರು ಪುತ್ತೂರು. ಆದಷ್ಟು ಬೇಗ 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 ಎದ್ದು ಬನ್ನಿ. ಶ್ರೀಶಾಂತ್ ಸಣ್ಣ ಯೋಗೀಶಾಚಾರ್ಯ ನೆಕ್ಕರಮನೆ. ಚೈತನ್ಯ ಕೆ ಡಾಕ್ಟರ್ ಆಫ್ ಕಿರಣ್ ಪಾಂಗ್ಲಾಯ್ ಮನೆ ಪರ್ಲಾಡ್ಕ ಪುತ್ತೂರು. ಅಸ್ತಿನಿ ಡಾಕ್ಟರ್ ಆಫ್ ಮನುಪ್ರಕಾಶ್ ಪ್ರಸಾದ್ ನಿಲಯ ಪಾರ್ವತಿ ನಿಲಯ ಪರ್ಲಾಡ್ಕ. ಪ್ರಾರ್ಥನಾ MP ಡಾಕ್ಟರ್ ಆಫ್ ಮಲ್ಲೇಶಾಚಾರ್ಯ ವಿಶ್ವಕರ್ಮ ನಗರ ಬೀರಮಳೆ. ಅವರ ಮನೆಯವರು ಯಾರಾದ್ರೂ ಇದ್ರು ಬರ್ಬೋದು. ಅನ್ವಿತ್ BK ಸಣ್ಣ ಕಿಶನ್ BK ನೆರಿಮಗರು. ಈಗ 10ನೇ ತರಗತಿ ಮಕ್ಕಳಿಗೆ ಪ್ರತಿಭಾ ಪುರಸ್ಕಾರ ಕೆ ಪೃಥ್ವಿಕ್ ಸಣ್ಣ ವಸಂತಾಚಾರ್ಯ ಕುದುರೆಕುಮೇರ್. ಜ್ಞಾನವಿ ಡಾಕ್ಟರ್ ಆಫ್ ನಾರಾಯಣಾಚಾರ್ಯ ಕಾರ್ನೂರು ಈಶ್ವರಮಂಗಿಲ. ಎಚ್ ಸಾತ್ವಿಕ್ ಸಣ್ಣ ಹರಿಶ್ಚಂದ್ರಾಚಾರ್ಯ ಹೊಸಗದ್ದಮನೆ ಕೌಡಿಚಾರ್ ಹರಿಯಡ್ಕ. ಶಿವಾನಿ ಡಾಕ್ಟರ್ ಆಫ್ ಹರಿಶ್ಚಂದ್ರಾಚಾರ್ಯ ಬಾಲ್ಯ ಬೆಳ್ತಂಗಡಿ. ಅನ್ವಿ ಆರ್ ಆಚಾರ್ಯ ಡಾಕ್ಟರ್ ಆಫ್ ರಮೇಶ್ ಎಸ್ ಆಚಾರ್ಯ ಇಳಂತಿಲ ಉಪ್ಪಿನಂಗಡಿ ಪುತ್ತೂರು. ಮೇಘನಾ ಡಾಕ್ಟರ್ ಆಫ್ ಉಮೇಶಾಚಾರ್ಯ ರಾಮಕೃಷ್ಣ ಕಾಂಪೌಂಡ್ ಉಪ್ಪಿನಂಗಡಿ. ಭವೀಶ್ ಕೆ ಸಣ್ಣ ಜಯಪ್ರಕಾಶಾಚಾರ್ಯ ದೇರಬೈಲು ಕೊಂಚಾಡಿ ಮಂಗಳೂರು. ಗ್ರೀಷ್ಮಾ PG ಡಾಕ್ಟರ್ ಆಫ್ ಪ್ರಕಾಶ್ YS ಪಾಂಗ್ಲಾಯ್ ಪರ್ಲಾಡ್ಕ ಪುತ್ತೂರು. ಅನ್ವೇಷ್ ಕೆ ಸಣ್ಣ ಹರಿಸಾಚಾರ್ಯ ಪರ್ಪುಂಜ ಒಳಮಗ್ರು ಕುಂಬ್ರ. ಪ್ರೀತಿಕಾ ಡಾಕ್ಟರ್ ಆಫ್ ಜಯರಾಮಾಚಾರ್ಯ ಒಳಮಗ್ರು ಕುಂಬ್ರ ಪುತ್ತೂರು ತಾಲೂಕು. ಅನನ್ಯ ಡಾಕ್ಟರ್ ಆಫ್ ಪದ್ಮನಾಭಾಚಾರ್ಯ ಕಲ್ಲೆಮಾರು ಶಿವಪೇಟೆ ಪುತ್ತೂರು. ಚಿರಾಗ್ ಆರ್ ಆಚಾರ್ಯ ಸಣ್ಣ ರಾಘವೇಂದ್ರಾಚಾರ್ಯ ಪಾಂಗ್ಲಾಯ್ ಕರ್ನಾಟಕ. ಧನ್ಯವಾದಗಳು. ವೇದಿಕೆಯ ಮೇಲೆ ಉಪಸ್ಥಿತಕ್ಕಂಥ ಗೌರವಾನ್ವಿತ ಅಧ್ಯಕ್ಷರೇ,
ಮುಖ್ಯ ಅತಿಥಿಗಳೇ ಹಾಗೂ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿರ್ತಕ್ಕಂಥ ಎಲ್ಲ ಸಮಾಜದ ಬಂಧುಗಳೇ, ವಿದ್ಯಾರ್ಥಿಗಳು, ನಾವು ಕಳೆದ ಅನೇಕ ವರ್ಷಗಳಿಂದ ನಮ್ಮ ಸಮಾಜದಲ್ಲಿ ಅತ್ಯಂತ ಹೆಚ್ಚು ಅಂಕ ಗಳಿಸಿ ಸಾಧನೆ ಮಾಡಿರ್ತಕ್ಕಂಥ ಸಾಧಕ ವಿದ್ಯಾರ್ಥಿಗಳನ್ನು ಗುರುತಿಸಿ ಅವರಿಗೆ ಪ್ರೋತ್ಸಾಹ ಕೊಡುವಂತಹ ಒಂದು ಕೆಲಸವನ್ನು ಮಾಡ್ತಾ ಬಂದಿದ್ದೇವೆ. ಅದೇ ರೀತಿ ಈ ವರ್ಷ ಕೂಡ ನಾವು ಕೆಲವು ವಿದ್ಯಾರ್ಥಿಗಳನ್ನು ಗುರುತಿಸಿ ಅವರಿಗೆ ಪ್ರೋತ್ಸಾಹ ಕೊಡುವ ನಿಟ್ಟಿನಲ್ಲಿ ಅವರಿಗೆ ಒಂದು ರೀತಿಯ ಪುರಸ್ಕಾರವನ್ನು ನಾವು ಮಾಡ್ತಿದ್ದೇವೆ. ಈ ಸಲ SSLCಯಲ್ಲಿ ಪುತ್ತೂರು ತಾಲೂಕಿನಲ್ಲಿ ಅತಿ ಹೆಚ್ಚು ಅಂಕ ಗಳಿಸಿದ ವಿಶ್ವಕರ್ಮ ಸಮಾಜದ ವಿದ್ಯಾರ್ಥಿಗೆ ದಿವಂಗತ ಉಪೇಂದ್ರಾಚಾರ್ಯ ಅಶೋಕ ಜ್ಯುವೆಲ್ಲರ್ಸ್ ಕೋಟ್ ರಸ್ತೆ ಪುತ್ತೂರು ಇವರ ಸ್ಮರಣಾರ್ಥ ನೀಡುವ ವಿಶೇಷ ವಿದ್ಯಾರ್ಥಿ ವೇತನಕ್ಕೆ ವಿವೇಕಾನಂದ ಪದವಿ ಪೂರ್ವ ಕಾಲೇಜು, ನೆಹರು ನಗರ, ಪುತ್ತೂರು ಇಲ್ಲಿ ಪ್ರಥಮ PUCಯಲ್ಲಿ ಕಲಿತಿರುವ ಕಾಣಿಯೂರು ಜನಾರ್ದನಾಚಾರ್ಯ ಮತ್ತು ಪ್ರಮೀಳಾ ಜನಾರ್ದನಾಚಾರ್ಯ ದಂಪತಿಗಳ ಪುತ್ರಿ ಕುಮಾರಿ ಜ್ಯೋತ್ಸ್ನಾಶ್ರೀ ಅವರು SSLCಯಲ್ಲಿ 625 ಅಂಕದಲ್ಲಿ 616 ಅಂಕ ಗಳಿಸಿ ನಮಗೆ ದೊಡ್ಡ ಸಾಧನೆಯನ್ನು ಮಾಡಿದ್ದಾರೆ. ಜ್ಯೋತ್ಸ್ನಾ ಅವರಿಗೆ ಅಭಿನಂದನೆಗಳನ್ನು ಹೇಳುತ್ತಾ ಈ ವಿಶೇಷ ಪುರಸ್ಕಾರವನ್ನು ಶಾಂತಾ ಉಪೇಂದ್ರಾಚಾರ್ಯ ಮತ್ತು ಅವರ ಮನೆಯವರು ಬಂದು ಅವರನ್ನು ಗೌರವಿಸಬೇಕು. ಹಾಗೆ ಜ್ಯೋತ್ಸ್ನಾ ಅವರು ವೇದಿಕೆ ಬರಬೇಕು. ಅವರ ಹೆತ್ತವರೊಂದಿಗೆ ಜನಾರ್ದನಾಚಾರ್ಯ ಕಾಣಿಯೂರು ಮತ್ತು ಪ್ರಮೀಳಾ ಜನಾರ್ದನಾಚಾರ್ಯರು ಕೂಡ ವೇದಿಕೆ ಬರಬೇಕಾಗಿ ವಿನಂತಿ ಮಾಡ್ತೇವೆ. ಅವರು ವೇದಿಕೆ ಬರಬೇಕು ದಯವಿಟ್ಟು. ಇದು ನಮ್ಮ ವಿಶ್ವಬ್ರಾಹ್ಮಣ ಸೇವಾ ಸಂಘದ ಮಾಜಿ ಅಧ್ಯಕ್ಷರಾಗಿರ್ತಕ್ಕಂಥ ದಿವಂಗತ ಉಪೇಂದ್ರಾಚಾರ್ಯರ ಸ್ಮರಣಾರ್ಥ ನೀಡುವಂತಹ ಈ ಒಂದು ಗೌರವ. ಅವರ ಮಗ ಈ ಒಂದು ಕಾರ್ಯಕ್ರಮ ಮುಂದೆ ನಮ್ಮ ಸಂಘದ ಸಕ್ರಿಯ ಕಾರ್ಯಕರ್ತನಾಗಿ, ಸಂಘದ ಕಾರ್ಯದರ್ಶಿಯಾಗಿ, ಸಂಘದ ಎಲ್ಲ ಕೆಲಸ ಕಾರ್ಯಗಳನ್ನು ಸಮರ್ಥವಾಗಿ ನಿಭಾಯಿಸಿ ಸಂಘದ ಎಲ್ಲ ಸದಸ್ಯರ ಅಚ್ಚುಮೆಚ್ಚಿನ ವ್ಯಕ್ತಿಯಾಗಿದ್ದು ನಮ್ಮನ್ನು ಬಿಟ್ಟು ಕಣ್ಮರೆಯಾದಂಥ ದಿವಂಗತ ಮಹೇಶಾಚಾರ್ಯ ಪರ್ಲಡ್ಕ ಇವರ ಸ್ಮರಣಾರ್ಥ ನಮ್ಮ ಸಂಘದ ಅಧ್ಯಕ್ಷರಾದಂಥ ಶ್ರೀಯುತ ಪ್ರಕಾಶಾಚಾರ್ಯ ಕೆ ಮತ್ತು ಶ್ರೀಯುತ ಶಿವಪ್ರಸಾದಾಚಾರ್ಯ ಮುಕ್ರಂಪಾಡಿಯವರು ಕೊಡುಗೆಗೆ ನೀಡುವಂಥ ವಿಶೇಷ ವಿದ್ಯಾರ್ಥಿ ವೇತನವನ್ನು SSLCಯಲ್ಲಿ 604 ಅಂಕ ಗಳಿಸಿರುವ ಸೈಂಟ್ ಫಿಲೋಮಿನಾ ಕಾಲೇಜಿನ ಪದವಿ ಪೂರ್ವ ಕಾಲೇಜಿನ ವಿದ್ಯಾರ್ಥಿನಿ ಕುಮಾರಿ ರಿಯಾ ರಾಜೇಶ್ ಇವರು ಗಳಿಸಿರ್ತಾರೆ. ಅವರು ತಮ್ಮ ಹೆತ್ತವರೊಂದಿಗೆ ವೇದಿಕೆ ಬರಬೇಕಾಗಿ ನಾನು ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇನೆ. ರಿಯಾ ರಾಜೇಶ್ ಮತ್ತು ಪ್ರಕಾಶಾಚಾರ್ಯ ಮತ್ತು ಶಿವಪ್ರಸಾದಾಚಾರ್ಯ ಕೂಡ ವೇದಿಕೆಗೆ ಬರಬೇಕು. ನಮ್ಮ ಸಂಘದ ಮಾಜಿ ಅಧ್ಯಕ್ಷ ಶ್ರೀಯುತ ಕಿರಣ್ BV ಅವರ ಮಗ ಸೋಹನ್ ಅವರ ಸ್ಮರಣಾರ್ಥವಾಗಿ ನೀಡುವಂಥ ವಿಶೇಷ ವಿದ್ಯಾರ್ಥಿ ವೇತನಕ್ಕೆ ಕೃಷ್ಣನಗರದ ಶ್ರೀ ಸತೀಶಾಚಾರ್ಯ ಮತ್ತು ಶಾಂತಾ ಸತೀಶಾಚಾರ್ಯ ದಂಪತಿಗಳ ಪುತ್ರಿ ವಿವೇಕಾನಂದ ಪದವಿ ಪೂರ್ವ ಕಾಲೇಜು ನಗರ ನೆಹರು ನಗರದಲ್ಲಿ ಕಲಿತಿರುವಂಥ ಕುಮಾರಿ ಪ್ರಣಮ್ಯ ಇವರು ಆಯ್ಕೆಯಾಗಿದ್ದಾರೆ. ಅಭಿನಂದನೆಗಳು ಪ್ರಣಮ್ಯನಿಗೆ. ದಯವಿಟ್ಟು ತಮ್ಮ ಹೆತ್ತವರೊಂದಿಗೆ ವೇದಿಕೆ ಬರಬೇಕಾಗಿ ವಿನಂತಿಯನ್ನು ಮಾಡಿಕೊಳ್ತಿದ್ದೇನೆ. ಸತೀಶಾಚಾರ್ಯ ಮತ್ತು ಶಾಂತಾ ಸತೀಶಾಚಾರ್ಯ ಅವರು ದಯವಿಟ್ಟು ವೇದಿಕೆ ಬರಬೇಕು. ಕಿರಣ್ ಕುಮಾರ್ ಕೂಡ ವೇದಿಕೆ ಬರಬೇಕು. ಮುಂದಿನ ವಿಶೇಷ ಪುರಸ್ಕಾರ ಹರಿಯಡ್ಕ ಪದ್ಮನಾಭಾಚಾರ್ಯ ಮತ್ತು ಪವಿತ್ರ ದಂಪತಿಗಳ ಪುತ್ರ ಅಂಬಿಕಾ ವಿದ್ಯಾಲಯದಲ್ಲಿ ಪ್ರಥಮ PUCಯನ್ನು ಕಲಿಯುತ್ತಿರುವ ಅಕ್ಷಯ್ ಶಿವಂಸು AP ಅವರು ಕಳೆದ SSLCಯಲ್ಲಿ 602 ಅಂಕ ಗಳಿಸಿರುತ್ತಾರೆ. ಇವರಿಗೆ ಅಭಿನಂದನೆಗಳು. ಇವರು ತಮ್ಮ ಹೆತ್ತವರೊಂದಿಗೆ ವೇದಿಕೆ ಬಂದು ಈ ಒಂದು ಗೌರವವನ್ನು ಸ್ವೀಕರಿಸಬೇಕಾಗಿ ವಿನಂತಿ ಮಾಡಿಕೊಳ್ತಾ ಇದ್ದಾರೆ.
ಸಂತ ಫಿಲೋಮಿನಾ ಕಾಲೇಜಿನಲ್ಲಿ ದ್ವಿತೀಯ PUCಯಲ್ಲಿ ಕಲಿಯುತ್ತಿರುವ ದಿವಂಗತ ಹರೀಶಾಚಾರ್ಯ ಶೋಭಾ ದಂಪತಿಗಳ ಪುತ್ರಿ ಕುಮಾರಿ ಸೌಜನ್ಯ ಕೆ ಅವರು ಪ್ರಥಮ PUCಯಲ್ಲಿ 95% ಅಂಕಗಳನ್ನು ಗಳಿಸಿಕೊಂಡು ವಿಶೇಷ ವಿದ್ಯಾರ್ಥಿ ವೇತನಕ್ಕೆ ಆಯ್ಕೆಯಾಗಿರುತ್ತಾರೆ. ಅವರಿಗೆ ಅಭಿನಂದನೆ ಸಲ್ಲಿಸ್ತಾ ದಯವಿಟ್ಟು ಅವರು ವೇದಿಕೆ ಬರಬೇಕಾಗಿ ವಿನಂತಿಯನ್ನು ಮಾಡಿಕೊಡ್ತಾ ಇದ್ದೀನಿ. ಖಂಡಿತವಾಗಿ ಕೂಡ ನಿಮ್ಮ ಸಹಕಾರ ನಮಗೆ ಕೂಡ ಬೇಕಾಗಿದೆ. ಬಹುಶಃ ಈಗಾಗಲೇ ನಗರಸಭಾ ನಮಗೆ ಬೇಕಾದಂತ ವ್ಯವಸ್ಥೆಗಳನ್ನ ಅನುದಾನವನ್ನ ನೀಡುವಲ್ಲಿ ಖಂಡಿತವಾಗಿ ಕೂಡ ಇಲ್ಲಿಯ ಸದಸ್ಯರು ಕೂಡ ಮಾಡಿದ್ದಾರೆ ಹಾಗೂ ಅಧ್ಯಕ್ಷರು ಕೂಡ ತಮ್ಮ ಸಹಕಾರವನ್ನು ನೀಡಬೇಕು. ನಿಮ್ಮ ಸಹಕಾರ ಯಾವತ್ತೂ ಕೂಡ ನಮ್ಮೊಂದಿಗೆ ನೀಡಲಿ ಕೂಡ ಈ ಸಂದರ್ಭದಲ್ಲಿ ಆಶಿಸ್ತಾ ಇದ್ದೇವೆ. ವಿಶ್ವಕರ್ಮ ಸೇವಾ ಸಮಿತಿ ನಮ್ಮ ಈ ಸಮಿತಿಯ ಅಧ್ಯಕ್ಷರು, ಪದಾಧಿಕಾರಿಗಳು ಹಾಗೂ ಇಲ್ಲಿ ನೆರೆದಂಥ ಎಲ್ಲ ನಮ್ಮ ಬಂಧು ಮಿತ್ರರು, ಇದು ಮಾತಾಡಲಿಕ್ಕೆ ಏನಿಲ್ಲ ನಾವು. ಆದ ಕಾರಣ ನಾನು ವಿಶ್ವಕರ್ಮ ಜಯಂತಿಯ ಶುಭಾಶಯಗಳನ್ನು ಹೇಳುತ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ಯಾಕಂದರೆ ನಾವಿಲ್ಲಿ ನಮ್ಮ ಸದಸ್ಯರು ಮುಖ್ಯ, ನಮ್ಮ ಈ ವಾರ್ಡಿನ ಸದಸ್ಯರು ಮುಖ್ಯ. ಅವರ ಬೇಡಿಕೆಯಂತೆ ಮತ್ತು ನಮ್ಮ ಈ ವಿಶ್ವಕರ್ಮದ ಕಾರ್ಯಕರ್ತರು ಸಮೇತ ನಮಗೆ ತುಂಬ ಹೇಳ್ತಾ ಇದ್ರು, ರಸ್ತೆ ಆಗಬೇಕು, ಚರಂಡಿ ಆಗಬೇಕು ಅಂತ. ಅವರು ಸಮೇತ ಅಭಿಪ್ರಾಯ ತುಂಬ. ನಮ್ಮ ಇಂದಿರಕ್ಕ ನಗರಸಭಾ ಸದಸ್ಯರು ಅವರು ಸಮೇತ ಮುತುವರ್ಜಿಯಿಂದ ನಮ್ಮ ಈ ಬಳುವರಿನ ವಿಶ್ವಕರ್ಮ ವಾರ್ಡ್ನ ಎದುರುಗಡೆ ರಸ್ತೆಯ ಅಭಿವೃದ್ಧಿಯಲ್ಲಿ ಅವರು ಕೂಡ ಮುತುವರ್ಜಿ ವಹಿಸಿದ್ದಾರೆ. ಯಾರು ಸಂತೋಷನ್ನ, ಇಂದಿರಕ್ಕ ಮತ್ತು ರವಿ ಮತ್ತು ಇವರು ಬೆದ್ರಾಳದ ನಮ್ಮ ಗಣೇಶನ್ನ, ಕೆಲವರೆಲ್ಲ ನಮ್ಮ ಇಲ್ಲಿ ತುಂಬ ಮಂದಿ, ಉದಯ ಕುಮಾರ್ ಆಚಾರ್ಯ ಅವರು ಕೂಡ ನಮ್ಮಲ್ಲಿ ಮನವಿ ಕೊಟ್ಟಿದ್ದಾರೆ. ಅದಕ್ಕಾಗಿ ನಾನು ಅವರಿಗೆ ಸಹ ನಮ್ಮೊಟ್ಟಿಗೆ ಸಹಕಾರ ನೀಡಿದ್ದಾರೆ. ಅವರಿಗೂ ಸಹ ಮತ್ತು ನಾವು ವಂದನೆಯನ್ನು ಸಲ್ಲಿಸ್ತಾ ನನ್ನ 2 ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಖಂಡಿತವಾಗಿಯೂ ಕೂಡ ನಮ್ಮ ಸಹಕಾರ ನಮ್ಮ ವಿಶ್ವಕರ್ಮ ಸಮಾಜಕ್ಕೂ ಮತ್ತು ಈ ವಿಶ್ವಕರ್ಮ ಸಭಾಭವನಕ್ಕೆ ಸಂಬಂಧಪಟ್ಟಂತ ಏನೇ ಈ ರಸ್ತೆ ಆಗಲಿ ಅಥವಾ ಇನ್ನಿತರ ವಿಚಾರಗಳಲ್ಲಿ ಖಂಡಿತವಾಗಿ ಕೂಡ ನಿಮ್ಮನ್ನು ಸಂಪರ್ಕಿಸ್ತೇವೆ. ನಿಮ್ಮ ಸಹಕಾರ ನಮಗೆ ಯಾವತ್ತೂ ಈ ಸಂದರ್ಭದಲ್ಲಿ ಆಶಿಸ್ತಾ ಇದ್ದೇವೆ. ಹಾಗೆ ನಮ್ಮೊಂದಿಗೆ ಈ ಕಾರ್ಯಕ್ರಮದಲ್ಲಿ ಶ್ರೀಕರ್ ನಾರಾವಿ, ದಸ್ತವೇಜು ಬರಹಗಾರರು ಮತ್ತು ಮಹಾಲಿಂಗೇಶ್ವರ ಆಡಳಿತ ಮಂಡಳಿಯ ಸದಸ್ಯರು ನಮ್ಮೊಂದಿಗಿದ್ದಾರೆ. ಅವರ ಇರುವಿಕೆಯನ್ನು ಕೂಡ ನಾವು ಈ ಸಂದರ್ಭದಲ್ಲಿ ಗುರುತಿಸ್ತಾ ಇದ್ದೇವೆ. ಹಾಗೆ ಹಿರಿಯರಾದಂತಹ ನಿವೃತ್ತ ಪತ್ರಾಂಕಿತ ಖಜಾನಾಧಿಕಾರಿಯಾದಂತಹ ಶ್ರೀಯುತ ಪಿ ವಿಠಲಾಚಾರ್ಯ ಕೂಡ ನಮ್ಮೊಂದಿಗಿದ್ದಾರೆ. ಅವರ ಇರುವಿಕೆಯನ್ನು ಕೂಡ ನಾವು ಈ ಸಂದರ್ಭದಲ್ಲಿ ಗುರುತಿಸುತ್ತಿದ್ದೇವೆ. ಹಾಗೆ ಉತ್ಮಾನಿನ ಶ್ರೀಯುತ ಲೋಕೇಶ್ ಅವರು ಕೂಡ ನಮ್ಮೊಂದಿಗೆ ಈ ಕಾರ್ಯಕ್ರಮದಲ್ಲಿ ಇದ್ದಾರೆ. ಅವರ ಇರುವಿಕೆಯನ್ನು ಕೂಡ ನಾವು ಈ ಸಂದರ್ಭದಲ್ಲಿ ಗುರುತಿಸ್ತಾ ಇದ್ದೇವೆ. ವಿಶ್ವಕರ್ಮ ಮಹಿಳಾ ಮಂಡಳಿ ರಿಜಿಸ್ಟರ್ ಇವರ ವತಿಯಿಂದ ವಿದ್ಯಾರ್ಥಿ ವೇತನ ಹಾಗೂ ಪ್ರತಿಭಾ ಪುರಸ್ಕಾರ ಡಿಗ್ರಿ ಹಾಗೂ ಡಿಪ್ಲೊಮಾದ ಮೇಲ್ಹಂತದ ವಿದ್ಯಾರ್ಥಿಗಳಿಗೆ ನಡೆಯುತ್ತಿದೆ. ಇದನ್ನು ನಡೆಸಬೇಕಾಗಿ ಶ್ರೀಮತಿ ಭವ್ಯ ಇವರಲ್ಲಿ ಕೇಳಿಕೊಳ್ತಾ ಇದ್ದಾರೆ. ಶ್ರೀ ಗುರುಭ್ಯೋ ನಮಃ. ಸಮಸ್ತ ಬಂಧುಗಳಿಗೆ ವಿಶ್ವಕರ್ಮ ಮಹೋತ್ಸವದ ಶುಭಾಶಯಗಳು. ವೇದಿಕೆಯಲ್ಲಿರುವಂತಹ ಗಣ್ಯ ವ್ಯಕ್ತಿಗಳೇ ಹಾಗೂ ನನ್ನೆಲ್ಲ ಬಂಧು ಬಾಂಧವರೇ, 2025-26ನೇ ಸಾಲಿನ ಪದವಿ ಶಿಕ್ಷಣದ ವಿದ್ಯಾರ್ಥಿಗಳ ಹೆಸರನ್ನು ಕರೆದಾಗೆ ನಮ್ಮ ಮಹಿಳಾ ಮಂಡಳಿಯ ಅಧ್ಯಕ್ಷರಾದ ಶ್ರೀಮತಿ ಇಂದಿರಾ ಪುರುಷೋತ್ತಮ್ ಇವರ ಕೈಯಿಂದ ವಿದ್ಯಾರ್ಥಿ ವೇತನವನ್ನು ಸ್ವೀಕರಿಸಬೇಕಂತ ಕೇಳ್ತಾ ಇದ್ದೇನೆ. ಮೊದಲಿಗೆ ಅನ್ವಿತಾ ಕೆ, ಡಾಟರ್ ಆಫ್ ಪುರುಷೋತ್ತಮ್ ಆಚಾರ್ಯ, ಕೆನರಾ ಕಾಲೇಜ್ ಪುತ್ತೂರು, ಕೆನರಾ ಕಾಲೇಜ್. ಚಿಂತನ, ಡಾಟರ್ ಆಫ್ ವಿಶ್ವನಾಥ್ ಕೆ, ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು. ಹನಿ ಆರ್ ಆಚಾರ್ಯ, ಡಾಟರ್ ಆಫ್ ರವೀಂದ್ರ ಆಚಾರ್ಯ, ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು. ಡಾಟರ್ ಆಫ್ ಹರೀಶ್ ಆಚಾರ್ಯ, ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು. ರೇಷ್ಮಾ, ಡಾಟರ್ ಆಫ್ ಗೋಪಾಲ್ ಆಚಾರ್ಯ, ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು. ವರ್ಷ ಎನ್, ಡಾಟರ್ ಆಫ್ ಎನ್ ಧನಂಜಯ ಆಚಾರ್ಯ, ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು.
ಶಿವಾನಿ ಬಿ, ಡಾಟರ್ ಆಫ್ ರಾಘವೇಂದ್ರಾಚಾರ್ಯ, ವಿವೇಕಾನಂದ ಇಂಜಿನಿಯರಿಂಗ್ ಕಾಲೇಜು. ಶ್ರಾವ್ಯ ಕೆ, ಡಾಟರ್ ಆಫ್ ಚಂದ್ರಕಲಾ, ಪ್ರಥಮ ದರ್ಜಾ ಕಾಲೇಜು. ಕೃತಿಕಾ, ಡಾಟರ್ ಆಫ್ ಯೋಗೇಶ್ ಆಚಾರ್ಯ. ಶರಣ್ಯ, ಡಾಟರ್ ಆಫ್ ಜೆ ಸುಧಾಕರ್ ಆಚಾರ್ಯ, ಮಂಗಳ ಕಾಲೇಜ್. ರಕ್ಷಿತಾ, ಡಾಟರ್ ಆಫ್ ರಮೇಶ್ ಆಚಾರ್ಯ, ಸರ್ಕಾರ ಪ್ರಥಮ ದರ್ಜಾ ಕಾಲೇಜ್. ಅಂಕಿತ್ ಪಿ, ಡಾಟರ್ ಆಫ್ ಕಿರಣ್ ಕುಮಾರ್, ವಿವೇಕಾನಂದ ಕಾಲೇಜು. ಪೂಜಾ ಎಚ್, ಡಾಟರ್ ಆಫ್ ಹರೀಶ್, ಸರ್ಕಾರ ಪ್ರಥಮ ದರ್ಜಾ ಕಾಲೇಜು. ಸರಿತಾ ಕೆ, ಡಾಟರ್ ಆಫ್ ಮಂಜುನಾಥ್ ಆಚಾರ್ಯ, ಸರ್ಕಾರ ಪ್ರಥಮ ದರ್ಜೆ ಮಹಿಳಾ ಕಾಲೇಜು. ನೇಷ್ಮಾ ಕೆ, ಡಾಟರ್ ಆಫ್ ದಿವಾಕರ್ ಆಚಾರ್ಯ, ವಿವೇಕಾನಂದ ಕಾಲೇಜು. ಎಚ್ಚರ KS, ಡಾಟರ್ ಆಫ್ ಸ್ವಾಮಿ ಪ್ರಸಾದ್, ಸಹ್ಯಾದ್ರಿ ಇಂಜಿನಿಯರಿಂಗ್ ಕಾಲೇಜು. ಮಹಿಳಾ ಮಂಡಳಿಯ ಎಸ್ ವರ್ಷಿಣಿ, ದಯವಿಟ್ಟು ಡಾಟರ್ ಆಫ್ ಸುರೇಶ್ ಆಚಾರ್ಯ. ವಿದ್ಯಾರ್ಥಿಗಳಿಲ್ಲದಿದ್ದರೆ ವಿದ್ಯಾರ್ಥಿಗಳ ಹೆತ್ತವರು ಬರ್ಬೋದು. ರಮ್ಯಾ ಆರಾಚಾರ್ಯ, ಡಾಟರ್ ಆಫ್ ರಮೇಶ್ ಆಚಾರ್ಯ. ನಿತೇಶ್ ಎನ್ ಆಚಾರ್ಯ, ಸನ್ ಆಫ್ ನಾಗೇಶ್ ಆಚಾರ್ಯ, ಸಹ್ಯಾದ್ರಿ ಕಾಲೇಜ್. ಶ್ರೀರಕ್ಷಾ, ಡಾಟರ್ ಆಫ್ ಭಾಸ್ಕರ್ ಆಚಾರ್ಯ, ಸುಳ್ಯ ಕಾಲೇಜ್. ಸುವೀರ್, ಸನ್ ಆಫ್ ಸುರೇಶ್, ವಿವೇಕಾನಂದ ಕಾಲೇಜ್. ಹಾಗೆ ಪ್ರತಿಭಾ ಪುರಸ್ಕಾರದ ಇಬ್ಬರು ವಿದ್ಯಾರ್ಥಿಗಳು. ತೃಪ್ತಿಕೆ, ಡಾಟರ್ ಆಫ್ ಗಂಗಾಧರ್ ಆಚಾರ್ಯ. ಇನ್ನೊಬ್ಬ ವಿದ್ಯಾರ್ಥಿನಿ ಅನಾಘ, ಡಾಟರ್ ಆಫ್ ಕಿಶನ್ ಆಚಾರ್ಯ. ವಿದ್ಯಾರ್ಥಿಗಳಿಂದ ಮತ್ತು ಪ್ರತಿಭಾ ಪುರಸ್ಕಾರ ಪಡೆದಂತಹ ಎಲ್ಲ ವಿದ್ಯಾರ್ಥಿಗಳು ದಯವಿಟ್ಟು ಪೂರ್ವಕವಾಗಿ ವೇದಿಕೆ ಅಂತ ಬರಬೇಕು ಅಂತ ಹೇಳಿ ವಿನಂತಿಸ್ಕೊಳ್ತಾ ಇದ್ದೇವೆ. ವಿಶ್ವಕರ್ಮ ಮಹಿಳಾ ಮಂಡಳಿಯಿಂದ ನೀಡಲ್ಪಟ್ಟಂತಹ ವಿದ್ಯಾರ್ಥಿ ವೇತನ ಮತ್ತು ಪ್ರತಿಭಾ ಪುರಸ್ಕಾರವನ್ನು ಪಡೆದಂತಹ ವಿದ್ಯಾರ್ಥಿಗಳು ಆದಷ್ಟು ಬೇಗನೆ ಕೂಡಲೇ ದಯವಿಟ್ಟು ಪೂರ್ವಕವಾಗಿ ವೇದಿಕೆ ಅಂತ ಬರಬೇಕು ಅಂತ ಹೇಳಿ ವಿನಂತಿಸ್ಕೊಳ್ತಾ ಇದ್ದೇವೆ. ಅದರ ಜೊತೆಗೆ ಫಸ್ಟ್ PUC ಮತ್ತು ಸೆಕೆಂಡ್ PUC ಹೀಗೆ ವಿದ್ಯಾರ್ಥಿ ವೇತನ ಮತ್ತು ಪ್ರತಿಭಾ ಪುರಸ್ಕಾರವನ್ನು ಪಡೆದಂತ ಎಲ್ಲ ವಿದ್ಯಾರ್ಥಿಗಳ ಭವಿಷ್ಯಕ್ಕೆ ಶುಭವನ್ನು ಹಾರೈಸುತ್ತಾ ನಿಮ್ಮ ಭವಿಷ್ಯ ಉಜ್ವಲ. ವೇದಿಕೆಯಲ್ಲಿರುವ ಗಣ್ಯರೇ ಎಲ್ಲ ಬಂದಿರುವಂತಹ ಸಮಾಜ ಬಾಂಧವರೇ, ಈ ದಿವಸ ನಾವು ಅಚ್ಯುತಾಚಾರ್ಯವರ ಒಂದು ಗೌರವಿಸುವಂಥ ಒಂದು ಕೆಲಸ ಮಾಡ್ತಾ ಇದ್ದೇವೆ. ಈಗ ನಮ್ಮ ಸಭೆಗೆ ಮಾಜಿ ಅಧ್ಯಕ್ಷರಾದ ನಗರಸಭಾ ಅಧ್ಯಕ್ಷರಾದ ಜೀವನದರ್ಜಿಯನ್ನವರು ಬಂದಿದ್ದಾರೆ. ಅವರಿಗೆ ಆತ್ಮೀಯವಾದ ಸ್ವಾಗತವನ್ನು ಬಯಸುತ್ತಿದ್ದೇವೆ. ಅಚ್ಯುತನ ಎಲ್ಲಿದ್ದರೂ ನಮ್ಮ ವೇದಿಕೆ ಬರಬೇಕಾಗಿ ವಿನಂತಿ ಮಾಡಿಕೊಳ್ತಾ ಇದ್ದೇವೆ. ಮಾಲಕರಾದ ಶ್ರೀಯುತ ಅಚ್ಯುತಾಚಾರ್ಯರು ದಯವಿಟ್ಟು ವೇದಿಕೆ ಬರಬೇಕು ಅಂತ ಹೇಳಿ ವಿನಂತಿಸಿಕೊಳ್ತಾ ಇದ್ದೇವೆ. ಹಾಗೆ ನಮ್ಮ ಇನ್ನೋರ್ವ ಕೊಡುಗೈ ದಾನಿಯಾದಂತಹ ನಮ್ಮ ವಿಶ್ವಕರ್ಮ ಯುವ ಸಮಾಜದ ಅಧ್ಯಕ್ಷರಾದಂತಹ ಶ್ರೀಯುತ ಪ್ರಕಾಶ್ ಆಚಾರ್ಯರು ನಮ್ಮ ವೇದಿಕೆಯ ಮುಂಭಾಗಕ್ಕೆ ಬರಬೇಕು. ಇವರು ಕೂಡ ನಮ್ಮ ಸಮಾಜದ ಒಂದು ಕೊಡುಗೈ ದಾನಿ. ಯಾವುದೇ ಒಂದು ಧಾರ್ಮಿಕ ಕಾರ್ಯಕ್ರಮ ಇರ್ಬೋದು, ವಿದ್ಯಾರ್ಥಿಗಳ ಒಂದು ಶಿಕ್ಷಣಕ್ಕೆ ಇರ್ಬೋದು, ಅದೇ ರೀತಿ ಯಾವುದೇ ಒಂದು ಸಾಮಾಜಿಕ ಚಟುವಟಿಕೆಗಳಿಗೆ ಇವರು ಸ್ಪಂದಿಸುವಂತಹ ವ್ಯಕ್ತಿಯಾಗಿದ್ದಾರೆ. ನಮಗೆ ಮೊನ್ನೆ ತುಂಬ ಒಂದು ಸಮಸ್ಯೆ ಬಂದದ್ದು, ನ್ಯಾಪ್ಕಿನ್ ಇದಾಗಿ ನಮ್ಮ ಒಂದು ಇದೆಲ್ಲ ಸ್ವಲ್ಪ ಪ್ರಾಬ್ಲಮ್ ಆದಾಗ ಅವರು ತಕ್ಷಣವೇ ನಮಗೆ ಅದೊಂದು ನ್ಯಾಪ್ಕಿನ್ ಬರ್ನರ್ ಅಂತ ಹೇಳುವಂಥದ್ದು ಒಂದು ಮೆಷಿನ್ ಅನ್ನು ನಮಗೆ ಕೊಡುಗೆಯಾಗಿ ನಮ್ಮ ಸಂಘದ ಇದಕ್ಕೆ ಕೊಟ್ಟಿದ್ದಾರೆ.
ಅವರಿಗೆ ನಮ್ಮ ಸಂಘದ ಪರವಾಗಿ ಆರ್ಥಿಕವಾದ ಅಭಿನಂದನೆಗಳು. ವಂದನೆಗಳು ಶ್ರೀಯುತ ವಸಂತಾಚಾರ್ಯರಿಗೆ ಹಾಗೆ ಶ್ರೀಯುತ ಜೀವನದಾಸ್ ಅವರು ಕೂಡ. ಬಹುಶಃ ನಮ್ಮ ಸಂಘಟನೆ ಇನ್ನಷ್ಟು ಬಲಿಷ್ಠ ಮಾಡಬೇಕು ಅಂತ ನಿಟ್ಟಿನಲ್ಲಿ ನಾವು ನಮ್ಮ ವಿಶ್ವಕರ್ಮ ಯುವ ಸಮಾಜಕ್ಕೆ ಯುವ ಸಕ್ರಿಯ ಸದಸ್ಯರನ್ನ ಸೇರಿಸಿಕೊಳ್ತಾ ಇದ್ದೇವೆ. ದಯವಿಟ್ಟು ಹೆಸರು ಬರೆದ ಕೂಡಲೇ ವೇದಿಕೆ ಬಂದು ಗುಲಾಬಿ ಹೂವನ್ನು ಸ್ವೀಕರಿಸಬೇಕು ಅಂತ ಹೇಳಿ ಕೂಡ ಈ ಸಂದರ್ಭದಲ್ಲಿ ಮತ್ತು ಅವರಿಗೆ ಶಾಲೆ ಹೊಂದಿಸಿ ಗೌರವಿಸಬೇಕು ಅಂತ ಹೇಳಿ ಕೂಡ ವಿನಂತಿಸಿಕೊಳ್ತಾ ಇದ್ದೇವೆ. ಡಿ ಫಿಕ್ಸ್ ಕಂಪ್ಯೂಟರ್ಸ್ ನ ತಕ್ಷಿತ್ ಆಚಾರ್ಯ ದಯವಿಟ್ಟು ವೇದಿಕೆಗೆ ಬರಬೇಕು ಅಂತ ಹೇಳಿ ವಿನಂತಿಸಿಕೊಳ್ತಾ ಇದ್ದೇನೆ. ವಿ ಫಿಕ್ಸ್ ಕಂಪ್ಯೂಟರ್ಸ್ ನ ತಕ್ಷಿತ್ ಆಚಾರ್ಯ ಎಲ್ಲರಿಗೂ ಕೂಡ ದಯವಿಟ್ಟು ವೇದಿಕೆಗೆ ಬಂದು ನಮ್ಮ ಅಧ್ಯಕ್ಷರಿಂದ ಗುಲಾಬಿ ಹೂವನ್ನು ಮತ್ತು ಗೌರವವನ್ನು ಸ್ವೀಕರಿಸಬೇಕು ಅಂತ ಹೇಳಿ ವಿನಂತಿಸಿಕೊಟ್ಟಿದ್ದೇವೆ. ಬಹುಶಃ ಈಗಾಗಲೇ ಬಹಳ ಆಕ್ಟಿವ್ ಆಗಿ ಕೂಡ ನಮ್ಮೊಂದಿಗೆ ಸಹಕಾರವನ್ನು ನೀಡ್ತಾ ಇದ್ದಾರೆ. ಹಾಗೆ ವಿವಿಡ್ ಪ್ರಿಂಟರ್ಸಿನ ಪ್ರವೀಣ್ ಆಚಾರ್ಯ ದಯವಿಟ್ಟು ವೇದಿಕೆ ಹತ್ರ ಬರಬೇಕು ಅಂತ ಹೇಳಿ ವಿನಂತಿಸ್ಕೊಳ್ತಾ ಇದ್ದೇನೆ. ವಿವಿಡ್ ಪ್ರಿಂಟರ್ಸ್ ನ ಪ್ರವೀಣ್ ಆಚಾರ್ಯ ಇದರ ಅಧ್ಯಕ್ಷರು ಅಥವಾ ಸದಸ್ಯರು ಯಾರಾದ್ರೂ ಕೂಡ ದಯವಿಟ್ಟು ರವಿಸಿದ್ದೇವರು ಇದ್ದಾರೆ, ದಯವಿಟ್ಟು ವೇದಿಕೆಗೆ ಬರಬೇಕು ಅಂತ ಹೇಳಿ ವಿನಂತಿಸ್ಕೊಳ್ತಾ ಇದ್ದೇವೆ. ಖಂಡಿತವಾಗಿ ಕೂಡ ನಿಮ್ಮ ಸಹಕಾರವನ್ನ ನಾವು ನೆನಪಿಸಿಕೊಳ್ತಾ ಇದ್ದೇವೆ. ಹಲವಾರು ವರ್ಷಗಳಿಂದ ಈ ಒಂದು ದೇವರ ರಥ ನಿರ್ಮಾಣದಲ್ಲಿ ಪಂಚಮುಖಿ ಗೆಳೆಯರು ನಮಗೆ ಬಹಳ ಸಹಕಾರವನ್ನ ನೀಡ್ತಾ ಇದ್ದಾರೆ. ಹಾಗೆ ಕಲಶದ ಪ್ರಾಯೋಜಕರಾಗಿ ಸಹಕರಿಸಿದವರು ನಮ್ಮ ವಿಶ್ವಕರ್ಮ ಮಹಿಳಾ ಸಂಘದವರು. ಇದರ ಅಧ್ಯಕ್ಷ ನಮ್ಮೊಂದಿಗೆ ವೇದಿಕೆಯಲ್ಲಿದ್ದಾರೆ ಶ್ರೀಮತಿ ಇಂದಿರಾ ಪುರುಷೋತ್ತಮ್. ನಿಮ್ಮ ಸಹಕಾರವನ್ನು ಕೂಡ ಈ ಸಂದರ್ಭದಲ್ಲಿ ನಾವು ನೆನಪಿಸಿಕೊಳ್ತಾ ಇದ್ದೇವೆ. ಕುಣಿತ ಭಜನೆ ಮೂಲಕ ಮೆರುಗನ್ನು ಕೊಟ್ಟವರು ಬಹುಶಃ ಇದರ ಪ್ರಾಯೋಜಕರಾಗಿ ಸಹಕರಿಸಿದವರು ದಕ್ಷಿಣ ಕನ್ನಡ ಜಿಲ್ಲಾ ವಿಶ್ವಕರ್ಮ ಹಿತರಕ್ಷಣಾ ಸಂಘ. ಇದರ ಅಧ್ಯಕ್ಷರಾದಂತಹ ಶ್ರೀಯುತ ಸುರೇಂದ್ರಾಜ್ ಅವರು ವೇದಿಕೆ ಹತ್ರ ಬರಬೇಕಂತ ವಿನಂತಿಸಿಕೊಳ್ತಿದ್ದೇವೆ. ಖಂಡಿತವಾಗಿ ದಕ್ಷಿಣ ಕನ್ನಡ ಜಿಲ್ಲಾ ವಿಶ್ವಕರ್ಮ ಹಿತರಕ್ಷಣಾ ಸಂಘದ ಮಾಜಿ ಅಧ್ಯಕ್ಷರಾದಂತಹ ಕಾಣಿಯೂರು ಜನಾರ್ದನಾಚಾರ್ಯರು ನಮ್ಮೊಂದಿಗಿದ್ದಾರೆ, ಅವರು ಇದನ್ನು ಸ್ವೀಕರಿಸಬೇಕು ಅಂತೇಳಿ ವಿನಂತಿಸಿಕೊಳ್ತಾ ಇದ್ದೇವೆ. ಚೆಂಡೆ ವಾದ್ಯದ ಮೂಲಕ ಮೆರುಗನ್ನು ಕೊಟ್ಟ ಈ ಒಂದು ಕಾರ್ಯಕ್ರಮದಲ್ಲಿ ಇದನ್ನ ಪ್ರಾಯೋಜಿಸಿದವರು ವಿಶ್ವಕರ್ಮ ಯುವ ಮಿಲನ್. ಇದರ ಅಧ್ಯಕ್ಷರಾದಂತಹ ಶ್ರೀಯುತ ಹರೀಶಾಚಾರ್ಯ ಕೃಷ್ಣನಗರ ದಯವಿಟ್ಟು ವೇದಿಕೆ ಬರಬೇಕು ಅಂತ ವಿನಂತಿಸಿಕೊಳ್ತಾ ಇದ್ದೇವೆ. ಚೆಂಡೆ ವಾದ್ಯವನ್ನ ಪ್ರಾಯೋಜಕರಾಗಿ ಸಹಕರಿಸಿದಂತಹ ವಿಶ್ವಕರ್ಮ ಯುವ ಮಿಲನದ ಅಧ್ಯಕ್ಷರಾದಂತಹ ಶ್ರೀಯುತ ಹರೀಶಾಚಾರ್ಯ ಕೃಷ್ಣನಗರ ಅಥವಾ ಸದಸ್ಯರು ಕೂಡ ಆಗ್ಬೋದು, ದಯವಿಟ್ಟು ವಿಶ್ವಕರ್ಮ ಯುವ ಮಿಲನದ ಸದಸ್ಯರು ಕೂಡ ಆಗ್ಬೋದು, ದಯವಿಟ್ಟು ಒಂದು ಗೌರವವನ್ನು ಸ್ವೀಕರಿಸಬೇಕು ಅಂತೇಳಿ ವಿನಂತಿಸಿಕೊಳ್ತಾ ಇದ್ದೇವೆ. ವಿಶ್ವಕರ್ಮ ಯುವ ಮಿಲನದ ಅಧ್ಯಕ್ಷರು ಅಥವಾ ಸದಸ್ಯರು ಯಾವ ಸದಸ್ಯರು ಕೂಡ ಆಗ್ಬೋದು, ದಯವಿಟ್ಟು ವೇದಿಕೆ ಹತ್ರ ಬನ್ನಿ. ಹಾಗೆ ವೇದ ಘೋಷಗಳ ಮೂಲಕ ಈ ಒಂದು ಕಾರ್ಯಕ್ರಮಕ್ಕೆ ಮೆರುಗನ್ನು ನೀಡುವಲ್ಲಿ ಈ ಒಂದು ಕಾರ್ಯಕ್ರಮದ ಪ್ರಾಯೋಜಕರಾಗಿ ಸಹಕರಿಸಿದವರು ಶ್ರೀ ಪುರುಷ ಪರಿಷತ್ ಪುತ್ತೂರು ಮಹಾಮಂಡಲ. ಇದರ ಅಧ್ಯಕ್ಷರಾದಂತಹ ಶ್ರೀಯುತ ಪುರುಷೋತ್ತಮಾಚಾರ್ಯ ಕೊಕ್ಕಡ ಇವರು ನಮ್ಮೊಂದಿಗಿದ್ದಾರೆ, ಅವರು ಕೂಡ ದಯವಿಟ್ಟು ವೇದಿಕೆಗೆ ಬಂದು ನಮ್ಮ ಒಂದು ಗೌರವವನ್ನು ಸ್ವೀಕರಿಸಬೇಕು ಅಂತೇಳಿ ಈ ಸಂದರ್ಭದಲ್ಲಿ ವಿನಂತಿಸಿಕೊಳ್ತಾ ಇದ್ದೇವೆ. ಬಣ್ಣದ ಕೊಡೆಗಳ ಮೂಲಕ ಪ್ರಾಯೋಜಕರಾಗಿ ಸಹಕರಿಸಿದವರು ಪಾವನ ಕಲಾ ಆರ್ಟ್ಸ್. ಇದರ ಮಾಲಕರಾದಂತಹ ಶ್ರೀಯುತ ವಿಘ್ನೇಶ್ ವಿಶ್ವಕರ್ಮ. ಇದರ ದಯವಿಟ್ಟು ವೇದಿಕೆ ಬರಬೇಕು ಅಂತ ನೆನೆಸ್ಕೊಳ್ತಾ ಇದ್ದೇವೆ. ವಿಘ್ನೇಶ್ ವಿಶ್ವಕರ್ಮ ಅವರು ದಯವಿಟ್ಟು ಅವರ ಪರವಾಗಿ ಭವ್ಯ ವಾದ್ಯವರು ಸ್ವೀಕರಿಸ್ತಾ ಇದ್ದಾರೆ. ಹಾಗೆ ಈ ಒಂದು ಕಾರ್ಯಕ್ರಮಕ್ಕೆ ಯಶಸ್ಸನ್ನು ಕೋರಿ ಹಾಗೂ ಕಾರ್ಯಕ್ರಮದ ಯಶಸ್ಸಿಗಾಗಿ ಹಲವಾರು ಮಂದಿ ಕೂಡ ನಮಗೆ ಸಹಕಾರವನ್ನು ಕೊಟ್ಟಿದ್ದಾರೆ. ಖಂಡಿತವಾಗಿ ಕೂಡ ಅವರನ್ನ ನೆನಪಿಸಿಕೊಳ್ಬೇಕಾದ ನಮ್ಮ ಕರ್ತವ್ಯ. ಶ್ರೀಯುತ ಕಿಶೋರ್ ಆಚಾರ್ಯ ಸಿದ್ಯಾಳ, ಶ್ರೀಯುತ ಕಿಶೋರಾಚಾರ್ಯ ಸಿದ್ಯಾಳ, ಶ್ರೀಯುತ ಸುಧೀರ್ ಬಿ ಅಶೋಕ್ ಜ್ಯುವೆಲರ್ಸ್, ಶ್ರೀಯುತ ಸುಧೀರ್ ಬಿ ಅಶೋಕ್ ಜ್ಯುವೆಲರ್ಸ್, ಶ್ರೀಯುತ ಕಿಶೋರಾಚಾರ್ಯ ಸಿದ್ಯಾಳ ಹೊಸೂರ ಧರ್ಮಪತ್ನಿಯವರು ಇದ್ದಾರೆ. ಶ್ರೀಯುತ
ಶ್ರೀಯುತ ಸುಧೀರ್ ಬಿ ಅಶೋಕ್ ಜ್ಯುವೆಲ್ಲರ್ಸ್, ಸುಧೀರ್ ಬಿ ಅಶೋಕ್ ಜ್ಯುವೆಲ್ಲರ್ಸ್. ಶ್ರೀಯುತ ಸಂತೋಷಾಚಾರ್ಯ ಲಕ್ಷ್ಮೀ ಜ್ಯುವೆಲ್ಲರ್ಸ್, ಶ್ರೀಯುತ ಸಂತೋಷಾಚಾರ್ಯ ಲಕ್ಷ್ಮೀ ಜ್ಯುವೆಲ್ಲರ್ಸ್, ಸಂತೋಷಾಚಾರ್ಯ ಲಕ್ಷ್ಮೀ ಜ್ಯುವೆಲ್ಲರ್ಸ್. ಶ್ರೀಯುತ ಪ್ರಶಾಂತಾಚಾರ್ಯ ಮತ್ತು ಸಹೋದರರು ಮರಿ, ಶ್ರೀಯುತ ಪ್ರಶಾಂತಾಚಾರ್ಯ ಮತ್ತು ಸಹೋದರರು ಮರಿ. ಶ್ರೀಯುತ ರಾಜೇಶ್ ಆಚಾರ್ಯ ನಾರಾವಿ, ಶ್ರೀರತ್ನ ಜ್ಯುವೆಲ್ಲರ್ಸ್ನ ಮಾಲೀಕರು. ರಾಜೇಶ್ ಆಚಾರ್ಯ ನಾರಾವಿ, ಶ್ರೀರತ್ನ ಜ್ಯುವೆಲ್ಲರ್ಸ್ ಇದರ ಮಾಲೀಕರು ದಯವಿಟ್ಟು ವೇದಿಕೆ ಹತ್ರ ಬರಬೇಕು ಅಂತೇಳಿ ವಿನಂತಿಸ್ಕೊಳ್ತಾ ಇದ್ದಾರೆ. ಶ್ರೀಯುತ ಮುರಳೀಧರ್ ಈಸಿ ಸ್ಕಿಲ್ಸ್ ಬೋಳ್ವಾರ್, ಶ್ರೀಯುತ ಮುರಳೀಧರ್ ಈಸಿ ಸ್ಕಿಲ್ಸ್ ಬೋಳ್ವಾರ್. ಶ್ರೀಯುತ ಹರೀಶಾಚಾರ್ಯ ಕೊಡಪಟ್ಟ, ಇವರು ನಮ್ಮ ಅನ್ನ ಸಂತರ್ಪಣೆಗೆ ಗ್ಯಾಸ್ ವ್ಯವಸ್ಥೆಗೆ ಕೂಡ ಸಹಕಾರವನ್ನು ನೀಡಿದ್ದಾರೆ. ಅವರ ಸಹಕಾರವನ್ನು ಕೂಡ ಈ ಸಂದರ್ಭದಲ್ಲಿ ನಾವು ನೆನಪಿಸಿಕೊಳ್ತಾ ಇದ್ದೇವೆ. ದಯವಿಟ್ಟು ಹೊಸ ಸದಸ್ಯರು ನಮ್ಮೊಂದಿಗಿದ್ದಾರೆ, ದಯವಿಟ್ಟು ವೇದಿಕೆಗೆ ಬಂದು ನಮ್ಮ ಅಧ್ಯಕ್ಷರಿಂದ ಗೌರವವನ್ನು ಸ್ವೀಕರಿಸಬೇಕು ಅಂತೇಳಿ ಈ ಸಂದರ್ಭದಲ್ಲಿ ವಿನಂತಿಸಿಕೊಳ್ತಾ ಇದ್ದೇವೆ. ಖಂಡಿತವಾಗಿಯೂ ಕೂಡ ವಿಶ್ವಕರ್ಮ ಯುವ ಸಮಾಜಕ್ಕೆ ನಿಮ್ಮ ಒಂದು ಸಹಕಾರ ಮತ್ತು ಸದಸ್ಯರಾಗುವುದರ ಮೂಲಕ ಸಕ್ರಿಯವಾಗಿ ತೊಡಗಿಸಿಕೊಳ್ಳುವಂಥ ಒಂದು ಶಕ್ತಿಯನ್ನು ಕೊಡಲಿ ಅಂತೇಳಿ ಈ ಸಂದರ್ಭದಲ್ಲಿ ವಿನಂತಿಸಿಕೊಳ್ತಾ ಇದ್ದೇವೆ. ನಮ್ಮೊಂದಿಗೆ ಉಪಸ್ಥಿತರಿರುವಂತಹ ಮುಖ್ಯ ಅತಿಥಿಗಳಾದಂತಹ ಶ್ರೀಯುತ ಮೋಹನಾಚಾರ್ಯರು ಸಭೆಯನ್ನುದ್ದೇಶಿಸಿ ಮಾತನಾಡಬೇಕು ಅಂತೇಳಿ ವಿನಂತಿಸಿಕೊಳ್ತೇನೆ. ಶ್ರೀ ಗುರುಭ್ಯೋ ನಮಃ. ಶ್ರೀ ವಿಶ್ವಕರ್ಮ ಪರಬ್ರಹ್ಮನೇ ನಮಃ. ನಿಮಗೆಲ್ಲರಿಗೂ ತಿಳಿದಂತೆ ವಿಶ್ವಕರ್ಮ ದೇವರಿಗೆ 5 ಮುಖಗಳು. ಈ 5 ಮುಖಗಳು 5 ಗೋತ್ರಗಳನ್ನು ನಿರ್ಮಿಸುತ್ತದೆ. ಪ್ರತಿ ಗೋತ್ರ ಪ್ರಕಾರ ಅದಕ್ಕೆ ತಕ್ಕಂತೆ ನಮ್ಮ ಕುಲ ಕಸುಬುಗಳನ್ನು ಮಾಡಿಕೊಂಡು ಬಂದಿರ್ತಂತೆ. ಈ ಕುಲ ಕಸುಬುಗಳಿಂದಾಗಿ ನಾವೆಲ್ಲರೂ ತುಂಬ ಪ್ರತಿಷ್ಠತೆಯನ್ನು ಗಳಿಸಿದ್ದೇವೆ. ಇದೆಲ್ಲವೂ ವಿಶ್ವಕರ್ಮನಿಂದಾಗಿ ಬಂದಂತಹ ನಮಗೆ ಒಂದು ಅನುಗ್ರಹ. ಪ್ರತಿ ವಿಶ್ವಕರ್ಮ ಜನಾಂಗದವರಾದಂತಹ ನಮ್ಮಲ್ಲಿ ಒಂದಲ್ಲ ಒಂದು ರೀತಿಯಂತಹ ಒಂದು ಅಗೋಚರವಾದಂತಹ ಪ್ರತಿಷ್ಠತೆ ಇದ್ದೇ ಇರುತ್ತೆ. ಬಟ್ ಅದೇನಂತಂದ್ರೆ ಉಳಿದವರಿಗೆ ಗೊತ್ತಿರುತ್ತೆ, ಬಟ್ ಅವರಿಗೆ ಗೊತ್ತಿರಲ್ಲ. ಅಂತಹ ವಿಶಿಷ್ಟವಾದಂಥ ಜ್ಞಾನ ಇರುವಂತಹ ಪ್ರತಿಯೊಬ್ಬರನ್ನು ಗುರುತಿಸಿಕೊಂಡು ಅವರಿಗೆ ಮನವರಿಸಿ ಅವರು ಮುಂದೆ ಅದರ ಪ್ರಕಾರ ಮುಂದೆ ಏನು ಮಾಡಬಹುದಂತ ಹೇಳುವಂತಹ ಕಾರ್ಯಕ್ರಮವನ್ನು ಮಾಡಬೇಕಾಗಿದೆ. ಅದು ನಮ್ಮ ವಿಶ್ವಕರ್ಮ ಸಂಘಗಳಿಂದ ಮಾತ್ರ ಸಾಧ್ಯ ಅಂತ ನಾನು ತಿಳ್ಕೊಂಡಿದ್ದೀನಿ. ಅದಕ್ಕೆ ನಾವೆಲ್ಲರೂ ಒಟ್ಟು ಕೊಡಬೇಕಾಗಿದೆ. ನೋಡಿ, ಈ ದಿವಸ ನಾವೆಲ್ಲರೂ ಸೇರಿಕೊಂಡಿದ್ದೀವಿ, ಬಹುಸಂಖ್ಯೆಯಲ್ಲಿ ಸೇರಿದ್ದೀವಿ. ಇಂತಹ ಕಾರ್ಯಕ್ರಮಗಳು ಆವಾಗ ಆಗ್ತಾ ಇದ್ರೆ ಇನ್ನ ಬಹುಸಂಖ್ಯೆಯಲ್ಲಿ ಸೇರಬಹುದು. ಈ ದಿವಸ ಏನು ವರ್ಕಿಂಗ್ ಡೇ ಅಂತಿರಲ್ಲ, ಕೆಲಸದ ದಿವಸ ಆದರೂ ಕೂಡ ಅದಕ್ಕೆ ಬಿಡುವು ಮಾಡಿಕೊಂಡು ನಾವೆಲ್ಲರೂ ಇಲ್ಲಿ ಸೇರಿದ್ದೀವಿ. ಬಟ್ ಈ ನಿಟ್ಟಿನಲ್ಲಿ ಒಂದು ಹೇಳೋದಂದ್ರೆ, ಬೆಂಗಳೂರಿನಲ್ಲಿ ನಾವು ವಿಶ್ವಕರ್ಮ ಪೂಜೆಯನ್ನು ಯಾವಾಗಲೂ ಆ ವಿಶ್ವಕರ್ಮ ದಿನ ಆದ ನಂತರ ಬರುವಂತ ನೆಕ್ಸ್ಟ್ ಸಂಡೇ ಅಂದ್ರೆ ಆದಿತ್ಯವಾರ ನಾವು ಮಾಡ್ತೀವಿ. ಅದು ಯಾಕೆ ಅಂತ ಅಂದ್ರೆ, ಬೆಂಗಳೂರಿನಲ್ಲಿ ಎಲ್ಲರೂ ಕೆಲಸ ನಿಮಿತ್ತ ಆಫೀಸಿಗೆ ಹೋಗುವವರು. ಬಟ್ ಆ ದಿವಸ ವಿಶ್ವಕರ್ಮ ಪೂಜೆ ಸಂಘದಲ್ಲಿ ನಡೀತಿದೆ. ಬಟ್ ಎಲ್ಲರೂ ಸೇರೋದು ನೆಕ್ಸ್ಟ್ ಬರುವಂತಹ ಆದಿತ್ಯವಾರ. ನೀವು ನಂಬ್ತಿರ ಬಿಡ್ತೀರಾ, ಆ ದಿವಸ ಒಂದು 2,500-3,000 ಜನ ಸೇರುತ್ತಾರೆ. ಆ ದಿವಸ ನಿಮಗೆ ಗೊತ್ತಾಗೋದು ಇಷ್ಟು ಜನ ನಮ್ಮ ವಿಶ್ವ ಬಾಂಧವರು ಬೆಂಗಳೂರಿನಲ್ಲಿ ಇದ್ದಾರೆ ಅಂತ ಹೇಳ್ಬಿಟ್ರು.
ಆವಾಗಲೇ ಗೊತ್ತಾ, ಓ ಇವರು ವಿಶ್ವಕರ್ಮರ, ನಾವು ಒಂದಲ್ಲ ಒಂದು ರೀತಿಯಲ್ಲಿ ಮಾತಾಡಿದೀವಿ, ನಮಗೆ ಗೊತ್ತಿರಲಿಲ್ಲ ಅಂತ ಹೇಳ್ಬಿಟ್ಟು. ಬಟ್ ಇಲ್ಲಿ ನಮಗೆ ಪ್ರತಿಯೊಬ್ಬರು ಗೊತ್ತಿರ್ತಾರೆ. ಬಟ್ ಬೆಂಗಳೂರಲ್ಲಿ ಹಾಗಲ್ಲ, ಪಕ್ಕದ ಆಫೀಸಲ್ಲಿ ಕೆಲಸ ಮಾಡ್ತಿದ್ರು ಅಥವಾ ಒಂದು ರೀತಿ ಕನೆಕ್ಷನ್ ಇದ್ರೂ ಕೂಡ ನಮಗೆ ಗೊತ್ತಿರಲ್ಲ ಅವರು ವಿಶ್ವಕರ್ಮ ಬಾಂಧವರು ಅಂತ ಹೇಳ್ಬಿಟ್ಟು. ನಮ್ಮಲ್ಲಿ ಈ ನಡುವೆ ನಮ್ಮ ಕುಲ ಕಸುಬು ಗೊತ್ತಿದ್ರೂ ಕೂಡ ಕುಲ ಕಸುಬುಗಳನ್ನು ಬಿಟ್ಟು ವಿದ್ಯಾರ್ಥನೆ ಮಾಡಿಕೊಂಡು ಒಂದಲ್ಲ ಒಂದು ರೀತಿಯ ಬೇರೆ ಪ್ರೊಫೆಷನಲ್ ಕೋರ್ಸ್ ಮಾಡಿಕೊಂಡು ನಾವು ಆ ಏರಿಯಾದಲ್ಲೂ ಕೂಡ ನಾವು ಮುಂದೆ ಬರ್ತಾ ಇದ್ದೀವಿ. ಬಟ್ ಏನಾಗಿದೆ ಅಂತಂದ್ರೆ ಇದಕ್ಕೆ ನಾವು ಪ್ರೋತ್ಸಾಹ ಕೊಡಬೇಕು. ಅಂದ್ರೆ ಪೇರೆಂಟ್ಸ್ ಆದಂತ ನಾವು ಮಕ್ಕಳಿಗೆ ಆ ಪ್ರೋತ್ಸಾಹವನ್ನು ಕೊಡಬೇಕು. ಆವಾಗ ನಮ್ಮ ವಿಶ್ವಕರ್ಮ ಬಾಂಧವರು ನಮ್ಮ ಕುಲ ಕಸುಬು ಬಿಟ್ಟು ಬೇರೆ ಏರಿಯಾದಲ್ಲೂ ಕೂಡ ಅವರು ಸಾಧನೆಯನ್ನು ಮಾಡಬಹುದಂತ ಹೇಳುವಂತ ಇದನ್ನು ನಾನು ಇಷ್ಟಪಡ್ತಿದ್ದೀನಿ. ಅದಕ್ಕೆ ನಾವೆಲ್ಲರೂ ಪ್ರೋತ್ಸಾಹ ಕೊಡಬೇಕು. ಹಾಗಾಗಿ ಅದಲ್ಲದೆ ಪೇರೆಂಟ್ಸ್ ಅಲ್ಲದೆ ನಮ್ಮ ಸಂಘಗಳಿಂದ ಕೂಡ ನಾವು ಪ್ರೋತ್ಸಾಹಗಳು ಕೊಡಬೇಕು. ಆವಾಗ ಏನಾಗುತ್ತಂತಲ್ಲ, ಒಂದಲ್ಲ ಒಂದು ರೀತಿಯಲ್ಲಿ ನಮ್ಮ ಮುಂದಿನ ಪೀಳಿಗೆಯವರು ಜಗತ್ತಲ್ಲಿ ಅಥವಾ ನಮ್ಮ ದೇಶದಲ್ಲಿ ಅವರು ಗುರುತುಪಡಿಸಿಕೊಳ್ಳುವಂತ ಅವಕಾಶಗಳನ್ನು ಸಿಗುತ್ತದೆ ಅವರಿಗೆ. ನಮ್ಮಲ್ಲಿ ಈ ಪ್ರೊಫೆಷನಲ್ ಕೋರ್ಸ್ ಮಾಡಿದವರು ಇದ್ದಾರೆ, ಬಟ್ ಆದರೆ ಅದು ನಮಗೆಲ್ಲರೂ ಗೋಚರವಿರುವುದಿಲ್ಲ. ಎಷ್ಟೋ ಜನ ಡಾಕ್ಟರ್ಗಳು, ಎಷ್ಟೋ ಜನ ಚಾರ್ಟರ್ಡ್ ಅಕೌಂಟೆಂಟ್ಗಳು, ಇಂಜಿನಿಯರ್ಗಳು ಇದ್ದಾರೆ. ಅವ್ರು ಏನಂತಂದ್ರೆ ಆ ವಿದ್ಯಾಭ್ಯಾಸ ಮಾಡಿಕೊಂಡು ಬೇರೆ ಸಿಟಿಗಳಿಗೆ ಹೋಗಿರ್ತಾರೆ. ಯಾಕಂತಂದ್ರೆ ಅವರಿಗೆ ಆ ಪ್ರೊಫೆಷನಲ್ ಕೋರ್ಸ್ ಮಾಡಿಕೊಂಡು ಅದನ್ನು ಮುಂದುವರಿಸಬೇಕಾದ್ರೆ ಬೇರೆ ಸಿಟಿಗಳಿಗೆ ಹೋಗಲೇಬೇಕಾಗತ್ತೆ. ಬಟ್ ಅವರನ್ನು ಗುರುತಿಸಿ ನಾವು ಅಭಿನಂದಿಸುವುದು ಅಥವಾ ಈ ತರ ನನ್ನನ್ನು ಕರೆದಂಗೆ ಅತಿಥಿಯಾಗಿ ಕರೆದಂಗೆ ಮಾಡೋದು ಇನ್ನು ತುಂಬಾ ಕೆಲಸಗಳು ಮಾಡಬೇಕಾಗಿದೆ. ಆವಾಗಲೇ ಗೊತ್ತಾಗುವುದು ಜನರಿಗೆ, ಓಕೆ ಇಂಥವರು ಇದ್ದಾರೆ, ಓಕೆ ಇವರ ಮಗ ಈ ತರ ಕೋರ್ಸ್ಗಳನ್ನು ಮಾಡಿಕೊಂಡು ಬೇರೆ ಸಿಟಿಯಲ್ಲಿ ಅಥವಾ ಬೇರೆ ಜಿಲ್ಲೆಗಳಲ್ಲಿ ನೆಲೆಸಿಕೊಂಡಿದ್ದಾರೆ ಅಂತ ಗೊತ್ತಾಗುವಂಥದ್ದು. ನಿಮಗೆಲ್ಲರಿಗೂ ಗೊತ್ತಿಲ್ಲ, ನಿಮಗೆ ಗೊತ್ತಿದೆ ಇಲ್ಲ ಗೊತ್ತಿಲ್ಲ, ನಿನ್ನೆ ಆದಂತಹ 15 ಸೆಪ್ಟೆಂಬರ್ ನೀವೆಲ್ಲರೂ ನಿಮ್ಮ ಏನು ಆದಾಯ ಗಳಿಸಿದ್ದೀರಿ ಅದರ ರಿಪೋರ್ಟ್ ಅನ್ನು ಗವರ್ಮೆಂಟ್ಗೆ ಸಲ್ಲಿಸುವಂತ ದಿವಸ. ಯಾಕಂದ್ರೆ ಇವಾಗ ಒಂದಲ್ಲ ರೀತಿಯಲ್ಲಿ ನಿಮ್ಮ ಗಳಿಕೆಯನ್ನು ಮಾಡ್ತಿರಲ್ಲ ಅದು ರೆಕಾರ್ಡ್ ಆಗೇ ಆಗುತ್ತೆ. ಯಾಕೆಂತಂದ್ರೆ ಪ್ರತಿಯೊಂದು ಇವಾಗ ನಗದು ಬಿಟ್ಟು ಪ್ರತಿಯೊಂದು ಕೂಡ ರೆಕಾರ್ಡ್ ಆಗುವಂತ ರೀತಿ, ಅಂದ್ರೆ ಜಿಪೇ ಅಥವಾ ಫೋನ್ ಪೇ ಮುಖಾಂತರ ಎಲ್ಲಾ ಟ್ರಾನ್ಸಾಕ್ಷನ್ಗಳು ನೀವು ಬ್ಯಾಂಕಲ್ಲಿ ಬಂದು ಬೀಳುತ್ತೆ. ನಿಮಗೆ ಗೊತ್ತಿಲ್ಲದೆ 1 ವರ್ಷಕ್ಕೆ ನೋಡುವಾಗ ನಾನು ಇಷ್ಟೊಂದು ಟ್ರಾನ್ಸಾಕ್ಷನ್ ಮಾಡಿದ್ನ ಅಂತ ಇದು ಬರುತ್ತೆ. ಆವಾಗ ಈ ಟ್ರಾನ್ಸಾಕ್ಷನ್ ನೋಡಿಕೊಂಡು ಗವರ್ಮೆಂಟ್ ಏನು ಮಾಡುತ್ತೆ ಅಂತಂದ್ರೆ, ಅಥವಾ ಈ ಬ್ಯಾಂಕಲ್ಲಿ ಏನೇ ಟ್ರಾನ್ಸಾಕ್ಷನ್ ಎಲ್ಲವೂ ರೆಕಾರ್ಡ್ ಆಗುತ್ತೆ. ಹಾಗಿರುವಾಗ ನಿಮಗೆ ಗೊತ್ತಾಗುತ್ತೆ, ನನ್ನ ಬ್ಯಾಂಕ್ ಅಕೌಂಟ್ ಇಷ್ಟೊಂದು ಟ್ರಾನ್ಸಾಕ್ಷನ್ ಮಾಡಿದ್ಯಾ ಅಂತ. ಇದೆಲ್ಲ ನೋಡಿದಾಗಲೇ ಒಂದಲ್ಲ ಒಂದು ದಿವಸ ನಿಮಗೆ ಇನ್ನು ಮುಂದಕ್ಕೆ ಆ ಟ್ರಾನ್ಸಾಕ್ಷನ್ ತೋರಿಸುವಂತಹ ತೋರಿಸ್ಬೇಕಲೇಬೇಕು ಅಂತಹ ಒಂದು ಕಾನೂನು ಕೂಡ ಬರ್ಬೋದು. ಯಾಕಂದ್ರೆ ಟ್ಯಾಕ್ಸ್ ಕಟ್ಟಬೇಕಂತ ಏನಿಲ್ಲ, ನೀವು ತೋರಿಸಿದ ಏನಾಗುತ್ತೆ, ಈ ಇನ್ಕಮ್ ಟ್ಯಾಕ್ಸ್ ರಿಟರ್ನ್ ಅಂತಾರಲ್ವಾ, ಅದನ್ನು ಯೂಸ್ ಮಾಡಿಕೊಂಡು ನೀವು ಬ್ಯಾಂಕ್ ಲೋನ್ ಆಗಲಿ ಅಥವಾ ಯಾವುದೇ ಒಂದು ಸಾಲ ತಗೊಳ್ಳೋದಾದ್ರೂ ಕೂಡ ಯೂಸ್ ಮಾಡಬಹುದು. ಬಟ್ ಅಲ್ಲಿ ಒಂದೇ ಒಂದು ನೀವು ಅಲ್ಲಿ ನೋಟಿಸ್ ಮಾಡಬೇಕಂತೇನಂತಂದ್ರೆ, ಕೆಲವರು ಸಾಲಗೋಸ್ಕರ ನನ್ನ ತಮ್ಮ ಇನ್ಕಮ್ ಅಲ್ಲದೆ ಹೆಂಡತಿಯ ಇನ್ಕಮ್ ಅನ್ನು ತೋರಿಸಿಕೊಂಡು ಇದರ ಜೊತೆ ಸೇರಿಸಿಕೊಂಡು ಸಾಲ ತಗೊಳ್ಳುವಂಥದ್ದು. ಸಾಲ ತಗೊಳ್ಬೇಕು, ಬಟ್ ಏನಾಗುತ್ತಂತಂದ್ರೆ ನಾಡ್ದು ನೀವು ಅದನ್ನ ಲೋನ್ ಕಟ್ಟಬೇಕಂತ ಪರಿಸ್ಥಿತಿ ಬಂದಾಗ, ಯಾರು ಯಜಮಾನ ಇದ್ದ ನಾವು ಲೋನ್ ಕಟ್ಟಕ್ಕೆ ಆಗಿಲ್ಲ ಅಂತ ಇದ್ದಾಗ ಬ್ಯಾಂಕ್ನವ್ರು ಏನ್ ಮಾಡ್ತಾರೆ, ನಿಮ್ಮ ಪತ್ನಿಯ ಮುಖಾಂತರ ಹೋಗ್ತಾರೆ. ಯಾಕಂತಂದ್ರೆ ಅವ್ರಿಗೂ ಇನ್ಕಮ್ ಇದೆ ಅಂತ ಹೇಳ್ಬಿಟ್ಟು ನಾವು ಸಾಲಕ್ಕೋಸ್ಕರ ಏನ್ ಮಾಡ್ತೀವಿ, ಏನೋ ಒಂದು ರೀತಿ ಇನ್ಕಮ್ ತೋರಿಸ್ಕೊಂಡು ರಿಟರ್ನ್ ಮಾಡ್ತೀವಿ. ಬಟ್ ಆವಾಗ ಗೊತ್ತಾಗುತ್ತೆ, ಆಗ ನಿಮಗೆ ಏನಾಗುತ್ತೆ, ಈ ಪ್ರತಿ ಲೋನ್ಗೂ ಒಂದು ಇನ್ಶೂರೆನ್ಸ್ ನ ಮಾಡಿರ್ತಾರೆ ಬ್ಯಾಂಕಿನವರು. ಆ ಇನ್ಶೂರೆನ್ಸ್ ಅಂತ ಕವರೇಜ್ ಬರಲ್ಲ ನಿಮ್ಗೆ. ಯಾಕಂತಂದ್ರೆ ನಾವು ಹೆಂಡತಿಯದ್ದು
ಇನ್ಕಮ್ ತೋರಿಸ್ತೀವಿ. ಸೊ ಇದು ಏನಕ್ಕೆ ಹೇಳ್ತಿದ್ದೆ, ನಮ್ಮ ಒಬ್ಬ ಕ್ಲೋಸ್ ಫ್ರೆಂಡದು ಇದೇ ರೀತಿ ಆಗಿದೆ. ಕಡೆಗೆ ಅವನಿಗೆ ಇನ್ಶೂರೆನ್ಸಿಂದ ಅವನಿಗೆ ಏನು ಬರಲ್ಲ. ಸೊ ಇಂಥ ಚಿಕ್ಕ ಚಿಕ್ಕ ವಿಷಯಗಳನ್ನು ನಾವು ನೋಟಿಸ್ ಮಾಡಬೇಕಾಗುತ್ತೆ. ಇದು ಯಾರು ಹೇಳ್ತಾರೆ ಅಂತಂದರೆ, ನಿಮಗೆ ಒಂದಾ ಚಾರ್ಟರ್ಡ್ ಅಕೌಂಟೆಂಟ್ ಅಥವಾ ಟ್ಯಾಕ್ಸ್ ಪ್ರಾಕ್ಟೀಷನರ್ಸ್ ಅಂತ ಹೇಳ್ತೀರೋ ಅವರೆಲ್ಲ ನಿಮಗೆ ಹೇಳಿದ್ರೆ ನಿಮಗೆ ಅದೊಂದು ಮುಂದಕ್ಕೆ ಆಗುವಂಥ ತೊಂದರೆಗಳನ್ನು ನಾವು ತಪ್ಪಿಸಬಹುದು. ಮತ್ತು ಇನ್ನೊಂದು ಹೇಳಲು ಇಷ್ಟಪಡ್ತೀನಿ. ಈಗ ಬೇರೆ ಕಂಪನಿಗಳಾಗಲಿ ಅಥವಾ ಯಾವುದೊಂದು ಯಾವುದೇ ಎಂಟಿಟಿ ಅಂದರೆ ಅದರಲ್ಲಿ ಕೆಲಸ ಮಾಡೋವರಿಗೆ ಒಂದು ಏನಂತಾರೆ ಪಾಲಿಸಿ ಅಂತ ಇರುತ್ತೆ. ಅದರ ಪ್ರಕಾರ ಅವರಿಗೆ ಒಂದಲ್ಲ ಒಂದು ರೀತಿಯ ಸೇವಿಂಗ್ಸ್ ಆಗುತ್ತೆ. ನೀವು ಕೇಳಿದ್ರೆಲ್ಲ ಗೊತ್ತಿಲ್ಲ, ಪ್ರಾವಿಡೆಂಟ್ ಫಂಡ್ ಅಂತಾರೆ ಅಥವಾ ESA ಅಂತಾರೆ. ಇಂಥದ್ದೆಲ್ಲ ಅವರಿಗೆ ಮ್ಯಾಂಡೇಟರಿ ಕವರ್ ಆಗುತ್ತೆ. ಬಟ್ ನಮಗೆ ಯಾವುದು ಕವರ್ ಆಗುತ್ತೆ? ನಾವೆಲ್ಲ ಕುಲಕಸಬು ಕೆಲಸವನ್ನು ಮಾಡ್ಕೊಂಡು ಬರ್ತಾ ಇದ್ದೀವಿ. ಬಟ್ ನಮಗೆ ಯಾವ ರೀತಿ ಸೇವಿಂಗ್ಸ್ ಆಗ್ತದೆ? ಇದಕ್ಕೆ ಯಾವ ರೀತಿ ಸೇವಿಂಗ್ಸ್ ಮಾಡ್ಬೋದು? ಯಾಕಂತಂದರೆ ನಾವು ಈ ಸೇವಿಂಗ್ಸನ್ನು ನಾವು ಇಂತಹ ಫಂಡ್ಗಳ ಸೇವಿಂಗ್ ಮಾಡೋದ್ರ ಬದಲು ನಾವು ಇನ್ವೆಸ್ಟ್ ಮಾಡ್ತೀವಿ. ಇನ್ವೆಸ್ಟ್ ಮಾಡಿದ್ರೆ ಏನಾಗುತ್ತೆ ಅಂದರೆ ನಾಳೆ ಒಂದಲ್ಲ ಒಂದು ರೀತಿ ತೊಂದರೆ ಆದಾಗ, ರಿಕವರಿ ಆಗೋದಿಲ್ಲ ಅಂತ ಅಂದಾಗ ನಾವು ಏನು ಮಾಡ್ಲಿಕ್ಕೆ ಆಗುತ್ತೆ, ಅವಾಗ ಕಷ್ಟದಲ್ಲಿ ಸಿಲುಕೊಳ್ತೀವಿ. ಅದಕ್ಕೆ ಪರವಾಗಿ ನಾವು ಯಾವುದೋ ಒಂದು ಚಿಕ್ಕ ಪುಟ್ಟ ಸೇವಿಂಗ್ ಮಾಡಿಕೊಂಡು ಬಂದರೆ ನಮಗೆ ಮುಂದಕ್ಕೆ ಅದು ಹೆಲ್ಪ್ ಆಗುತ್ತೆ ಅಂತ ಹೇಳುವಂಥದ್ದು. ಅದೇ ರೀತಿ ಅದೇ ಎಂಪ್ಲಾಯ್ಮೆಂಟ್ ಇರುವವರಿಗೆ PF ಅಂತ ಇರುತ್ತೆ, ಎಂಪ್ಲಾಯ್ಮೆಂಟ್ ಇಲ್ಲದವರಿಗೆ ಪಬ್ಲಿಕ್ ಪ್ರಾವಿಡೆಂಟ್ ಫಂಡ್ ಅಂತ ಇರುತ್ತೆ. ಇಂಥದ್ದೆಲ್ಲ ಚಿಕ್ಕ ಚಿಕ್ಕ ಅದೇ ನೀವು ಹೇಳ್ತಾರೆ ರಿಕರಿಂಗ್ ಡೆಪಾಸಿಟ್ RD ಅಂತೀವಿ. RD ಏನಾಗುತ್ತೆ, ನಾವು ವಿಡ್ರಾ ಮಾಡ್ತೀವಿ. ಬಟ್ ಪಬ್ಲಿಕ್ ಪ್ರಾವಿಡೆಂಟ್ ಫಂಡ್ ಅನ್ನು ವಿಡ್ರಾ ಮಾಡೋಕ್ಕೆ ಆಗಲ್ಲ. ಅದಕ್ಕೆ 15 ದಿವಸದಂತ ಕಟ್ ಆಫ್ ಇರುತ್ತೆ ಅಥವಾ ಮ್ಯಾಂಡೇಟ್ರಲ್ಲಿ ನೀವೇನಂತ ಅದನ್ನು ವಿಡ್ರಾ ಮಾಡೋಂಗಿಲ್ಲ. ಸೊ ಇಂಥ ಒಂದಲ್ಲ ಒಂದು ರೀತಿಯಲ್ಲಿ ನಾವು ಚಿಕ್ಕ ಪುಟ್ಟ ಒಂದು ಸೇವಿಂಗ್ಸ್ ಮಾಡ್ಕೊಂಡು ಬಂದರೆ ನಮಗೆ ಮುಂದೆ ನಮ್ಮ ಜೀವನಕ್ಕೆ ಹೆಲ್ಪ್ ಆಗುವುದಂತ ಇದಕ್ಕೆ ಸಂಬಂಧಪಟ್ಟ ಸಂಘದವರು ಕೂಡ ಒಂದು ಏನು ತಿಳುವಳಿಕೆಯನ್ನು ಮನವರಿಕೆಯನ್ನು ಮಾಡುವಂಥ ಕೆಲಸ ಮಾಡಿದ್ರೆ ಎಲ್ರಿಗೊಂದು ಮುಂದಕ್ಕೆ ಹೆಲ್ಪ್ ಆಗುವುದಂತ ನನ್ನೊಂದಿದು. ನೀವೆಲ್ಲರೂ ಈಗ ಒಂದಲ್ಲ ಒಂದು ರೀತಿ ಕೇಳಿಕೊಂಡಿರ್ಬೋದು AI ಅಂತ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂತ. ಏನಕ್ಕೆ ಹೇಳ್ತೇನೆ ಅಂತ, ನಮ್ಮ ಕೆಲಸದಲ್ಲೂ ಕೂಡ ನಾನು ನನ್ನ ಅಣ್ಣನ ಜೊತೆ ಕೆಲಸ ಮಾಡಿದ್ದೆ, ಚಿನ್ನದ ಕೆಲಸಗಳು ಮಾಡಿದ್ದೆ. ಆವಾಗ ಏನಾಯ್ತಂತಂದ್ರೆ ಯಾವುದೇ ಒಂದು ಈಗ ಕರಿಮಣಿ ಕಂಠಿ ಅಷ್ಟಪಟ್ಟಿ ಅಂತ ಇರುತ್ತಲ್ಲ, ಆವಾಗ ಮ್ಯಾನಲ್ಲಿ ಕೈಯಲ್ಲಿ ಹಿಡ್ಕೊಂಡು ನಾವು ಗುದ್ದುಕೊಂಡು ಕೆಲಸ ಮಾಡ್ತಾ ಇದ್ವಿ. ಆಮೇಲೆ ಡೈ ಬಂತು. ಇವಾಗ ನನಗೆ ಗೊತ್ತಿಲ್ಲ ಅದು ಡೈ ಬಿಟ್ಟು ಬೇರೆ ಏನು ಬಂದಿದೆ ಅಂತ. ಬಟ್ ಒಂದಲ್ಲ ಒಂದಿತ್ತೆ ನಾವು ಕೈಯಲ್ಲಿ ಮಾಡೋ ಕೆಲಸವನ್ನು ಮೆಷಿನ್ ಮಾಡಿ ಕೊಡ್ತಾರೆ. ಆವಾಗ ನಮಗೆ ಕೆಲಸ ಕಡಿಮೆ ಆಗುತ್ತೆ. ಹಾಗಂತೇಳಿ ನಾವು ಸುಮ್ಮನೆ ಕೂತಿಲ್ಲ, ಒಂದಲ್ಲ ಬೇರೆ ಬೇರೆ ಅಪೋರ್ಚುನಿಟಿ ನೋಡ್ತಾ ಇರ್ತೀವಿ. ಅದೇ ರೀತಿ ಇವಾಗ AI ಅಂತಂದ್ರೆ ಮೆಷಿನಲ್ಲಿ ಆಗುವಂಥ, ಮೆಷಿನ್ಗೆ ಒಂದು ಫೀಡ್ ಮಾಡಿದ್ರೆ ನಾವು ಅದು ಮಾಡಿಕೊಡೋ ಕೆಲಸ, ಆವಾಗ ನಮಗೆ ಕಡಿಮೆ ಕೆಲಸ ಆಗುತ್ತೆ. ಹಾಗಂತೇಳಿ ಸುಮ್ಮನೆ ಇರೋಕ್ಕಾಗತ್ತಾ? ಇಲ್ಲ. ಸೊ ನಾವು ನಮ್ಮಲ್ಲಿರುವ ಆ ಪ್ರತಿಭೆ, ಒಳಗಿರುವಂಥ ಜ್ಞಾನ ಏನಿದೆಲ್ಲ ನಮಗೆ, ಅದೇ ಹೇಳ್ತೀವಿ ಹಿಡನ್ ಜ್ಞಾನ ಅಂತ ಹೇಳ್ಬಿಟ್ಟು ನಮಗೆ ಗೊತ್ತಿರುತ್ತೆ ನಾವು ಇದು ಬಲ್ಲಿವೆ ಅಂತ. ಬಟ್ ಅದಕ್ಕೆ ಅಪೋರ್ಚುನಿಟಿ ಸಿಕ್ಕಿರಲ್ಲ. ಅದನ್ನು ಹುಡುಕೊಂಡು ನಾವು ಹೋಗಬೇಕಾಗತ್ತೆ, ಆ ಅಪೋರ್ಚುನಿಟಿ ಯೂಸ್ ಮಾಡಬೇಕಾಗುತ್ತೆ. ಇವಾಗ ಈ ಕಂಪನಿಲಿ ಕೆಲಸವರು AI ಮುಖಾಂತರ ಮ್ಯಾನ್ಯಲ್ ಏನು ರಿಪೀಟೆಡ್ ವರ್ಕ್ಸ್ ಇರುತ್ತಲ್ಲ ಅದನ್ನೆಲ್ಲ ಮೆಷಿನ್ ಮಾಡುತ್ತೆ. ಆವಾಗ ಏನು ಮಾಡ್ತಾರೆ, ಬೇರೆ ಬೇರೆ ಎಜುಕೇಷನ್ ಅಥವಾ ಟ್ರೈನಿಂಗ್ ತಗೊಂಡು ಅವರ ನಾಲೆಜನ್ನು ಯೂಸ್ ಮಾಡಿಕೊಂಡು ಬೇರೆ ರೀತಿಯ ಕೋರ್ಸ್ಗಳನ್ನು ಮಾಡಿಕೊಂಡು ಆವಾಗ ಅವರು ಆ ವೃತ್ತಿಯಲ್ಲಿ ಮುಂದುವರಿಬೋದು. ಹಾಗಂತೇಳಿ ಈ AI ಆಗಲಿ ಡೈ ಆಗಲಿ ಬಂದಾಗ ನಾವೇಂದಾದ್ರು ನಿಂತಿದ್ದೀವಾ? ಇಲ್ಲ. ಅಥವಾ ನಮ್ಮ ಮಾಡುವಂಥ ಕೆಲಸ ಸ್ಟಾಪ್ ಮಾಡಿದೆ ಇಲ್ವಾ? ಅದಕ್ಕೆ ಆಲ್ಟರ್ನೇಟಿವ್ ಆಗಿ ಬೇರೆ ಏನಿರುತ್ತಲ್ಲ ಹುಡ್ಕೊಂಡು ಹೋಗಿ ಅದನ್ನು ಮುಂದುವರಿಸ್ತಾ ಇರ್ತೀವಿ. ಇವಾಗ ನಮ್ಮೆಲ್ಲ ಮಕ್ಕಳು ಒಂದಲ್ಲ ಒಂದು ರೀತಿಯಲ್ಲಿ ಅಥವಾ ಒಂದು ಎಜುಕೇಶನ್ ಮಾಡಿಕೊಂಡು ಮುಂದೆ ಬರ್ತಾ ಇರ್ತಾರೆ. ಬಟ್ ಎಲ್ಲಿ ತನಕ ಎಜುಕೇಶನ್ ಮಾಡ್ತೀವಿ? 10th ತನಕನ, PUC ತನಕನ, ಡಿಗ್ರಿ ತನಕನ ಅಂತ. ಬಟ್ ಮುಂಚೆ ಎಲ್ಲ ಏನಾಗ್ತಿತ್ತು, ಶಾಲೆಗೆ ಮಾತ್ರ ಕಳಿಸ್ತಾ ಇರುತ್ತೆ ನಮ್ಮ ಕೆಲಸ. ಆಮೇಲೆ ಇವನು ಏನು ಓದ್ತಾನೆ, ಎಂತ ಮಾಡ್ತಾನೆ ಅಂತ ಯಾರಿಗೂ ಅದರ ಬಗ್ಗೆ ತಿಳುವಳಿಕೆ ಇರಲಿಲ್ಲ. ಇವಾಗ ಹಾಗೆಲ್ಲ. ಒಂದು ಮಗುವನ್ನು ನಾವು ನರ್ಸರಿ ಶುರು ಮಾಡುವಾಗಲೂ ಕೂಡ ಅವನು ಮುಂದೆ ಏನಾಗಬೇಕು ಅಂತ ಒಂದು ನಿಶ್ಚಯ ಮಾಡಿಕೊಂಡೇ ಕಳಿಸ್ತೀವಿ. ಹಾಗಿರುವಾಗ ನಾನು ಇಷ್ಟೇ ಹೇಳೋದು,
ನಮ್ಮ ಮಕ್ಕಳು ಯಾವುದರಲ್ಲಿ ಅವರು ನಿಪುಣರಾಗಿರ್ತಾರೆ. ಅವರೊಂದು ಅದೇ ಹೇಳ್ತಲ್ಲ, ಅವರು ನರ್ಸರಿ ಹೋಗ್ಲಿಕ್ಕೆ ಗೊತ್ತಾಗ್ತಾ ಈ ನನ್ನ ಮಗನಿಗೆ ಚಾರ್ಟರ್ಡ್ ಅಕೌಂಟೆಂಟ್ ಆಗ್ಬೋದು, ಅಥವಾ ಇಂಜಿನಿಯರ್ ಆಗ್ಬೋದು, ಅಥವಾ ಡಾಕ್ಟರ್ ಆಗ್ಬೋದು, ಅಥವಾ ಬೇರೆ ಏನೊಂದು ಅವರೊಂದು ಒಂದು ವೈಶಿಷ್ಟ್ಯವಾದಂಥ ಯೂನಿಕ್ ಅಂತ ಹೇಳೋದಲ್ಲ, ಅಂತಹ ಒಂದು ಜ್ಞಾನ ಇರುತ್ತೆ. ಆ ಲೈನಲ್ಲಿ ಅವನು ಕಳಿಸಿದರೆ ಅವನು ಮುಂದಕ್ಕೆ ಒಂದಲ್ಲ ಒಂದು ಪ್ರತಿಷ್ಠಿತ ವ್ಯಕ್ತಿಯಾಗಿ ಬೆಳೆದುತ್ತಾನೆ. ನಾನು ಚಾರ್ಟರ್ಡ್ ಅಕೌಂಟೆಂಟ್ ಆಗಿ ನಾನು ಚಾರ್ಟರ್ಡ್ ಅಕೌಂಟ್ ಬಗ್ಗೆ ಒಂದು ಸ್ವಲ್ಪ ಹೇಳಲು ಇಷ್ಟಪಡ್ತೀನಿ. ಏನಂತಂದರೆ ಚಾರ್ಟರ್ಡ್ ಅಕೌಂಟೆಂಟ್ ಕೋರ್ಸ್ ಎಂಬುದು ಇದಕ್ಕೆ ಎಂಟ್ರಿ ಆಗಬೇಕಾದ್ರೆ ನಿಮಗೆ ಅಷ್ಟೊಂದು ಖರ್ಚೇ ಇಲ್ಲ. ಬಟ್ ಬೇರೆ ಯಾವುದೇ ಕೋರ್ಸ್ ತಗೊಳ್ಳಿ, ಡಾಕ್ಟರ್ ತಗೊಳ್ಳಿ, ಲಕ್ಷ ಕಟ್ಟ ಕೊಡಬೇಕು. ಬಟ್ ಚಾರ್ಟರ್ಡ್ ಅಕೌಂಟ್ ಕೋರ್ಸಿಗೆ ನಿಮಗೆ ಎಂಟ್ರಿ ಫೀಸ್ ತುಂಬ ಕಡಿಮೆ ಇರುತ್ತೆ. ಈ ಕೋರ್ಸನ್ನು ನಾವು PUC ಮಾಡಿ ಡಿಗ್ರಿ ಮಾಡುತ್ತಾ ಅದರ ಜೊತೆಗೆ ಮಾಡುತ್ತಾ ಈ ಕೋರ್ಸ್ಗಳನ್ನು ಮಾಡ್ಬೋದು. ಅದಕ್ಕೆ ಫೌಂಡೇಶನ್ ಕೋರ್ಸ್ ಅಂತಾರೆ. ಫೌಂಡೇಶನ್ ಆದಮೇಲೆ ಇಂಟರ್ಮೀಡಿಯೇಟ್ ಮಾಡ್ಬೋದು, ಆಮೇಲೆ ಫೈನಲ್ ಮಾಡ್ಬೋದು. ಈ ಡಿಗ್ರಿ ಮಾಡುತ್ತಾ CA ಕೋರ್ಸ್ ಮಾಡೋದ್ರಿಂದ ಏನಾಗುತ್ತೆ ಅಂತಂದರೆ ನಿಮಗೆ 3 ವರ್ಷ ಉಳಿಯುತ್ತೆ. ನಮ್ಮ ಮಕ್ಕಳು ಅತಿ ಬೇಗ ಪ್ರೊಫೆಷನಲ್ ಕೋರ್ಸನ್ನು ಮುಗಿಸ್ಬೋದು. ಆವಾಗ ಏನಾಗುತ್ತೆ, ಅವರಿಗೆ ಮುಂದಕ್ಕೆ ಅದರಲ್ಲಿ ಬೆಳೀಲಿಕ್ಕೆ ಅವಕಾಶಗಳು ಜಾಸ್ತಿ ಇರುತ್ತೆ. ಈ ಚಾರ್ಟರ್ಡ್ ಅಕೌಂಟ್ ಕೋರ್ಸ್ಗೆ ಎಂಟ್ರಿ ಆಗಲ ಫೀಸ್ ಕಡಿಮೆ ಇದ್ದ ಕಾರಣ ನಾವೆಲ್ಲರೂ ಕೂಡ ನಮ್ಮ ಮಕ್ಕಳಿಗೆ ಒಂದು ಅವಕಾಶ ಮಾಡಿಕೊಡಬಹುದಂತ ನನ್ನ ಒಂದು ಅನಿಸಿಕೆ. ಅದೇ ರೀತಿ ನೀವೆಲ್ಲ ಮಾಡುತ್ತೀರಿ ಅಂತ ನಾನು ಭಾವಿಸ್ತೀನಿ. ಯಾಕೆಂತಂದರೆ ಈ CA ಕೋರ್ಸ್ ಆಗಲಿ ಅಥವಾ BCom ಆಗಲಿ, BCom ಮಾಡಿದವನಿಗೆ ಜಾಬ್ ಅಪರ್ಚುನಿಟಿ ಜಾಸ್ತಿ ಇರುತ್ತೆ. ಅದೇ ಡಾಕ್ಟರ್ ಮಾತ್ರ ಮಾಡ್ತಾನೆ, ಅವನು ಡಾಕ್ಟರ್ ರಿಲೇಟೆಡ್ ಮಾತ್ರ ಹೋಗ್ಲಿಕ್ಕಾಗುತ್ತೆ. ಅಕೌಂಟೆನ್ಸಿ ಮಾಡಿದವನಿಗೆ ಏನಾಗುತ್ತೆ ಅಂತ ಒಂದಲ್ಲ ಒಂದು ರೀತಿಯಲ್ಲಿ ಯಾವ ಲೆವೆಲ್ ಆಗಿ ಅಕೌಂಟೆಂಟ್ ಆಗಿ, ಅಥವಾ ಚೀಫ್ ಅಕೌಂಟೆಂಟ್ ಆಗಿ, ಚೀಫ್ ಅಕೌಂಟ್ ಫಿನಾನ್ಸ್ ಆಫೀಸರ್ ಆಗಿ, ಅಥವಾ ಪ್ರಾಕ್ಟೀಸ್ ಮಾಡುತ್ತಾ, ಅಥವಾ ಕಾರ್ಪೊರೇಟಲ್ ಆಗಿ ಅವನು ಏನಂತಾರೆ ಈ ಬಜೆಟಿಂಗ್ ಮಾಡೋಂತಾಗಲಿ, ಬೇರೆ ಬೇರೆ ರೀತಿಯಲ್ಲಿ ಮುಂದುವರಿಬೋದು. ಅವನಿಗೆ ಇಂಥದೇ ಆಗ್ಬೇಕಂತೇನಿಲ್ಲ. ಎಂಟ್ರಿ ಲೆವೆಲ್ ಅನ್ನು ಬಂದು ಹೈಯೆಸ್ಟ್ ಲೆವೆಲ್ ತನಕ ಅವನು ಹೋಗ್ಬೋದು. ಅದೆಲ್ಲ ಏನಾಗುತ್ತೆ, ಅವನ ವೈಯಕ್ತಿಕ ಶಕ್ತಿಯಿಂದ ಹೋಗ್ಬೇಕು. ಶಕ್ತಿ ಅಂದರೆ ಜ್ಞಾನದಿಂದ ಹೋಗುತ್ತೆ. ಅವನಿಗೆ ಏನು ಅವನ ಅನಾಲಿಸಿಸ್ ಹೇಗಿರುತ್ತೆ, ಅವನ ಕೆಪಾಸಿಟಿ ಇರುತ್ತೆ, ಜ್ಞಾನದಲ್ಲಿ ಹೇಗಿರುತ್ತೆ, ಅದರ ಪ್ರಕಾರ ಅವನು ಮುಂದುವರಿಬೋದು. ಆ ಲೆವೆಲ್ಗೆ ಅವನು ರೀಚ್ ಆಗ್ಬೋದು. ಆದ ಕಾರಣ ನನ್ನ ಕೊನೆಯ ವಿನಂತಿ ಏನಂತಂದರೆ, ನೀವೆಲ್ಲರೂ ಕೂಡ ನಾನು ಇನ್ನೊಂದು ಹೇಳಕ್ಕೆ ಇಷ್ಟಪಡ್ತೀನಿ. BCom ಅಥವಾ ಸೈನ್ಸ್ ಕಾಮರ್ಸ್ ತಗೊಂಡು ಮಾತ್ರ ಅಲ್ಲ, PUCಯಲ್ಲಿ ಸೈನ್ಸ್ ತಗೊಂಡು ಕೂಡ ಚಾರ್ಟರ್ಡ್ ಅಕೌಂಟೆಂಟ್ ಕೋರ್ಸ್ ಮಾಡ್ಬೋದು. ಅವರು ಬೇಗ ಕ್ವಾಲಿಫೈ ಆಗ್ತಾರೆ. ಯಾಕೆಂತಂದರೆ ಅವರಿಗೆ ಅದು ಫ್ರೆಶ್, ಅಂದರೆ BCom ಎಂಬುದು ಚಾರ್ಟರ್ಡ್ ಅಕೌಂಟೆಂಟ್ ಕೋರ್ಸ್ ಎಂಬುದು ಫ್ರೆಶ್ ಆಗಿರುತ್ತೆ. ಆಗ ಅವನು ಅದರ ಬಗ್ಗೆ ಕಾನ್ಸಂಟ್ರೇಷನ್ ಕೊಟ್ಟು ಹಾರ್ಡ್ ವರ್ಕ್ ಮಾಡಿ ಬೇಗ ಕ್ವಾಲಿಫೈ ಆಗ್ತಾನೆ. ಬಟ್ ಅವನಿಗೆ ಒಂದು ಸೈನ್ಸ್ ಬ್ಯಾಕ್ಗ್ರೌಂಡ್ ಕೂಡ ಇದ್ದ ಕಾರಣ ಅವನು ಆದಷ್ಟು ಬೇಗ ಕ್ವಾಲಿಫೈ ಆಗಿ ಅವನ ಕೋರ್ಸಲ್ಲಿ ಕ್ವಾಲಿಫೈ ಆಗಿ ಅವನೊಂದು ಸ್ಪೆಷಲೈಸ್ ಆಗ್ಬೋದು. ಸ್ಪೆಷಲೈಸ್ ಅಂತಂದರೆ ಯಾವುದೇ ರೀತಿ ಆಗಲಿ, ಅಥವಾ ಅಕೌಂಟೆಂಟ್ಸ್ ಆಗಲಿ, ಅಥವಾ ಒಂದು ಪ್ರತಿಷ್ಠಿತ ಕಂಪನಿ ಆಗಲಿ, ಚೀಫ್ ಅಕೌಂಟ್ಸ್ ಆಫೀಸರ್ ಆಗು ಮಾಡ್ಬೋದು. ಇದು ನನ್ನ ಅನಿಸಿಕೆಗಳು. ಹಾಗೇನೆ ನಮ್ಮ ಶ್ರೀಧರಾಚಾರ್ಯವರು ನನಗೆ ಇಂದಿನ 2 ವರ್ಷಗಳಂತೂ ನನಗೆ ರಿಕ್ವೆಸ್ಟ್ ಮಾಡ್ತಾ ಇದ್ರು, ನೀವು ಮುಖ್ಯ ಅತಿಥಿಯಾಗಿ ಬರಬೇಕು ಅಂತ ಹೇಳಿಬಿಟ್ಟು. ಬಟ್ ಏನಂತೆ, ನಾವೆಲ್ಲ ತುಂಬ ಚಿಕ್ಕವರು. ನಾವು ಏನಾಗತ್ತಂತಂದರೆ, ನಾನು ನನ್ನ ತಂದೆ ತಾಯಿಗೆ 6ನೇ ಮಗ. ಆದರೂ ನಮ್ಮ ಅಣ್ಣಂದಿರು ನನಗೆ ಒಂದು ಆಪರ್ಚುನಿಟಿ ಕೊಟ್ಟರು. ಈ SSLC ಆದಮೇಲೆ ನೀನೇನಾದ್ರು ಮುಂದಿನ ಕೋರ್ಸ್ ಮಾಡಬೇಕು ಅಂತ. ಅವರು ಈ ಆಪರ್ಚುನಿಟಿ ಕೊಟ್ಟ ಕಾರಣ ನಾನು ಈ BCom ಮಾಡಿಕೊಂಡು ಬೆಂಗಳೂರಿಗೆ ಹೋಗುವಂಥ ಒಂದು ಇದನ್ನು ನಮ್ಮ ಅಣ್ಣಂದಿರು ಕೊಟ್ಟರು. ಬಟ್ ಅದರ ಪ್ರಕಾರ ನಾನು ಬೆಂಗಳೂರು ಹೋದೆ. ನಿಜವಾಗ್ಲೂ ನೋಡಿದ್ರೆ ಆವಾಗ ನಮಗೆ ಬೆಂಗಳೂರಲ್ಲಿ ಹೇಗಿರುತ್ತೆ ಏನಂತ ಗೊತ್ತಿಲ್ಲ. ಇದು 1992 ಸ್ಟೋರಿ. ಅಲ್ಲಿ ಆವಾಗೆಲ್ಲ ಏನಾಗತ್ತಂತ, ಈ ಕೋರ್ಸ್ಗಳು ಮಾಡೋಕ್ಕೆ ಯಾವುದೇ ಟ್ರೈನಿಂಗಲ್ಲಿ ಇರಲ್ಲ. ಇವಾಗ ಎಲ್ಲ ರೀತಿಯ ಟ್ರೈನಿಂಗ್ಗಳು ಇದೆ.
ನಾನು ಏನಕ್ಕೆ ಹೇಳ್ತೀನಿ, ಇವಾಗ ನೀವು ಅದನ್ನೇ ಹೇಳ್ತಿರೋದು. ನೀವೆಲ್ಲ ಈಗ ಈ CA ಕೋರ್ಸ್ಗಳು ನಿಮ್ಮ ಮಕ್ಕಳನ್ನು ಸೇರಿಸಿದ್ರೆ ಒಂದಲ್ಲ ಒಂದು ಟ್ರೈನಿಂಗ್ಗಳು ನಿಮ್ಮ ಮನೆಗೆ ಬರುತ್ತಂದರೆ ಆನ್ಲೈನ್ ಕೋರ್ಸ್ಗಳಿದೆ, ಆನ್ಲೈನ್ ಟ್ರೈನಿಂಗ್ಗಳಿದೆ. ನಾವೇನು ಬೆಂಗಳೂರಿಗೆ ಬೇರೆ ಸಿಟಿಗಳಿಗೆ ಹೋಗಬೇಕಾಗಲ್ಲ, ಇಲ್ಲಿಂದಲೇ ಮಾಡ್ಬೋದು. ಇಲ್ಲಿ ಕೂಡ ಬೇಕಾದ ಆಪರ್ಚುನಿಟಿ ಇದೆ. ಆದ ಕಾರಣ ನೀವೆಲ್ಲ ಪ್ರೋತ್ಸಾಹಿಸಬೇಕಾಗಿ ನನ್ನೊಂದು ವಿನಂತಿ. ನನ್ನನ್ನು ಇವತ್ತಿನ ನಮ್ಮ ವಿಶ್ವಕರ್ಮ ಜಯಂತಿ ಮಹೋತ್ಸವಕ್ಕೆ ಅತಿಥಿಯಾಗಿ ಶ್ರೀಧರವರು ಕರೆದಿದ್ದಕ್ಕೆ ನಿಮಗೆ ನನ್ನ ಅಭಿನಂದನೆಗಳು. ಇಷ್ಟು ಹೇಳಿ ನನ್ನ 2 ಮಾತನ್ನು ಮುಗಿಸ್ತೇನೆ. ಧನ್ಯವಾದಗಳು. ಸೇರಿಕೊಂಡಂತಹ ಶ್ರೀಯುತ ಸುಂದರ್ ಇವರನ್ನು ಕೂಡ ನಾವು ಈ ಒಂದು ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಸ್ವಾಗತಿಸುತ್ತೇವೆ ಮತ್ತು ಅವರಿಗೆ ಜಿಲ್ಲಾಧಿಕಾರಿಗಳ ಮೂಲಕ ಗೌರವಿಸಬೇಕು ವಿನಂತಿಸಿಕೊಳ್ತಾ ಇದ್ದಾರೆ. ಇನ್ನು ಮುಂದೆ ಸಮಾಜದ ಬಗೆಗಿನ ಕಳಕಳಿ ನಿಮ್ಮ ಭಾಷಣದ ಮುಖಾಂತರ ಸರ್, ಮುಂದಿನ ದಿನಗಳಲ್ಲಿ ಹೆಚ್ಚಿನ ಸಲಹೆ ಸೂಚನೆಗಳನ್ನು ನೀಡಬೇಕಾಗಿ ಈ ಮೂಲಕ ಕೇಳಿಕೊಳ್ಳುತ್ತೇನೆ. ಇದೀಗ ವಿಶ್ವ ಬ್ರಾಹ್ಮಣ ಸೇವಾ ಸಂಘದ ಅಧ್ಯಕ್ಷರಾದ ಶ್ರೀಧರ ಆಚಾರ್ಯರವರು ಮುಕ್ಕಡೆಯವರು ಸಭೆಯನ್ನು ಉದ್ದೇಶಿಸಿ ಮಾತನಾಡಿದ್ದಾರೆ. ವಿಶ್ವಕರ್ಮ ಮಹೋತ್ಸವ 2025 ಈ ಒಂದು ಮಹೋತ್ಸವ, ಪೂಜಾ ಮಹೋತ್ಸವ ಕಾರ್ಯಕ್ರಮ ಎಲ್ಲ ಸಂಘ ಸಂಸ್ಥೆಯ ಒಂದು ಸಹಕಾರದೊಂದಿಗೆ ಮತ್ತು ಸಮಾಜ ಬಾಂಧವರ ಒಂದು ಸಹಕಾರದೊಂದಿಗೆ ಇವತ್ತು ಒಳ್ಳೆ ರೀತಿಯಲ್ಲಿ ಯಶಸ್ವಿಯಾಗಿ ಜರುಗಿದೆ. ಇದಕ್ಕೆ ನಿಮಗೆಲ್ಲರಿಗೂ, ಸಮಾಜ ಬಾಂಧವರು ಮತ್ತು ಅತಿಥಿಗಳಿಗೆ ಎಲ್ಲರಿಗೂ ನಾನು ಸಮಾಜ ಪರವಾಗಿ ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೇನೆ. ಹಾಗೆ ಬರುವ ದಿನಗಳಲ್ಲಿ ಸರ್ಕಾರದ ವತಿಯಿಂದ ಸಮೀಕ್ಷೆಗೆ ಬಂದಾಗ ನಾವೆಲ್ಲರೂ ಬೇರೆ ಬೇರೆ ಪಂಗಡ ಅಂತ ಹೇಳಿ ಎಲ್ಲರೂ ವಿಶ್ವಕರ್ಮ ಅಂತಲೇ ನಮೂದಿಸಬೇಕು ಅಂತೇಳಿ ಈ ಮೂಲಕ ನಾನು ಕರೆ ನೀಡ್ತಾ ಇದ್ದೇನೆ. ವಿದ್ಯಾರ್ಥಿ ವೇತನವನ್ನು, ಪ್ರತಿಭಾ ಪುರಸ್ಕಾರವನ್ನು ಪಡೆದಂಥ ಎಲ್ಲ ವಿದ್ಯಾರ್ಥಿಗಳಿಗೆ ಅವರ ಮುಂದಿನ ಭವಿಷ್ಯಕ್ಕಾಗಿ ನಾನು ಶುಭವನ್ನು ಹಾರೈಸುತ್ತಿದ್ದೇನೆ. ಈ ಸಭಾಂಗಣದ ಅಭಿವೃದ್ಧಿಗಾಗಿ ವಿವಿಧ ರೀತಿಯಲ್ಲಿ ಸಹಕರಿಸಿದ ಎಲ್ಲ ದಾನಿಗಳಿಗೆ ಮತ್ತು ಮಹನೀಯರಿಗೆ ಸಮಾಜದ ಪರವಾಗಿ ನಾನು ಕೃತಜ್ಞತೆಯನ್ನು ಸಲ್ಲಿಸ್ತಾ ಇದ್ದೇನೆ. ಹಾಗೆ ನಾಳೆ ದಿವಸ ಸರ್ಕಾರದ ವತಿಯಿಂದ ಮಿನಿ ವಿಧಾನಸೌಧದಲ್ಲಿ ವಿಶ್ವಕರ್ಮ ಮಹೋತ್ಸವ ದಿನಾಚರಣೆಯನ್ನು ನಡೆಸಲಿಕ್ಕೆ ಸರ್ಕಾರದ ವತಿಯಿಂದ ನಡೆಯುತ್ತದೆ. ಈ ಒಂದು ಕಾರ್ಯಕ್ರಮದಲ್ಲಿ ನಮ್ಮ ಇಂದಿನ ನಿರೂಪಕರಾದ ಹಾಗೂ ವಿಶ್ವಕರ್ಮ ಯುವ ಸಮಾಜದ ಮಾಜಿ ಅಧ್ಯಕ್ಷರಾದ ಶ್ರೀ ಕಿಶನ್ ಬಿ ಅವರು ಸಂಪನ್ಮೂಲ ವ್ಯಕ್ತಿಯಾಗಿ ಭಾಗವಹಿಸಲಿಕ್ಕಿದ್ದಾರೆ. ನೀವೆಲ್ಲರೂ ಆ ಕಾರ್ಯಕ್ರಮಕ್ಕೆ ಬಂದು ಸಹಕಾರ ನೀಡಬೇಕು ಎಂದು ವಿನಂತಿಸುತ್ತಾ, ಎಲ್ಲರಿಗೂ ಈಗಾಗಲೇ ಹೊತ್ತು ಮೀರಿದೆ, ಎಲ್ಲರಿಗೂ ಶುಭವಾಗಲಿದ್ದ ಹಾರೈಸಿ ಅವಕಾಶಕ್ಕಾಗಿ ವಂದನೆಗಳು. ಹಾಗೆ ಒಂದು ವಿಚಾರ, ಈ ದಿವಸ 117 ವಿದ್ಯಾರ್ಥಿಗಳಿಗೆ 1,92,000 ವಿದ್ಯಾರ್ಥಿ ವೇತನ ಮತ್ತು 31 ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರವನ್ನು ನಾವು 3 ಸಂಘಟನೆಯಿಂದ ನೀಡ್ತಾ ಇದ್ದೇವೆ. ವಿಶ್ವಕರ್ಮ ಯುವ ಸಮಾಜ, ವಿಶ್ವಬ್ರಾಹ್ಮಣ ಸೇವಾ ಸಂಘ ಮತ್ತು ವಿಶ್ವಕರ್ಮ ಮಹಿಳಾ ಸಂಘ. ಅದರೊಂದಿಗೆ ದಿವ್ಯಾಂಗಚೇತನಕ್ಕೆ 5 ಜನ ವಿದ್ಯಾರ್ಥಿಗಳಿಗೆ ಪುತ್ತೂರಿನೊಬ್ಬರು ದಾನಿಗಳು ನಮಗೆ ಸಹಕಾರ ನೀಡಿದ್ದಾರೆ. 7,500 ವಿದ್ಯಾರ್ಥಿ ವೇತನವನ್ನು ಅವರು ದೇಣಿಗೆ ನೀಡಿದ್ದಾರೆ. ಎಲ್ಲರಿಗೂ ವಂದನೆಗಳು. ಈಗಾಗಲೇ ನಮ್ಮ ವಿಶ್ವಕರ್ಮ ಯುವ ಸಮಾಜದ ವಿದ್ಯಾರ್ಥಿ ಜೊತೆಗೆ 10 ಲಕ್ಷದಷ್ಟಿದೆ. ತಾವೆಲ್ಲರೂ ಇನ್ನಷ್ಟು ಈ ಒಂದು ದೇಣಿಗೆ ಮೂಲಕ ವಿದ್ಯಾರ್ಥಿ ವೇತನ ಮತ್ತು ಪ್ರತಿಭಾ ಪುರಸ್ಕಾರಕ್ಕೆ ಖಂಡಿತವಾಗಿ ಸಹಕರಿಸಬೇಕು ಅಂತ ಈ ಮೂಲಕ ತಿಳಿಸಿಕೊಡ್ತಾ ಇದ್ದೇವೆ. ಸಭೆಯನ್ನು ಉದ್ದೇಶಿಸಿ ಇವತ್ತಿನ ಅಧ್ಯಕ್ಷತೆಯನ್ನು ವಹಿಸಿರುವಂತಹ ಶ್ರೀ ಪ್ರಕಾಶ್ ಗಟ್ಟಿಯವರು ಮಾತನಾಡಬೇಕು ಅಂತ ವಿನಂತಿಸಿಕೊಳ್ತಾ ಇದ್ದೇವೆ. ಮುಖ್ಯ ಅತಿಥಿಗಳೇ ಹಾಗೂ ಸಮಾಜ ಬಾಂಧವರೇ, ಬಂಧುಗಳೇ, ಇವತ್ತು ವಿಶ್ವಕರ್ಮ ಪೂಜಾ ಮಹೋತ್ಸವದ ಕಾರ್ಯಕ್ರಮದ ವತಿಯಿಂದ ಏನು ವಿಶ್ವಕರ್ಮ ವಿದ್ಯಾರ್ಥಿ ವೇತನ ಪುರಸ್ಕಾರ ಮತ್ತು ಕಾರ್ಯಕ್ರಮಗಳು ಅತ್ಯಂತ ಅಚ್ಚುಕಟ್ಟಾಗಿ ನಡೆದಿದೆ. ಸುಮಾರು 10-11 ಲಕ್ಷದವರೆಗೆ ನಮ್ಮ ವಿದ್ಯಾರ್ಥಿ ದತ್ತಿನಿಧಿ ದೇಣಿಗೆ ನಮ್ಮ ದಾನಿಗಳಿಂದ ಸಂಗ್ರಹವಾಗಿದೆ. ಅದಕ್ಕಿಂತ ಬರುವಂಥ ಬಡ್ಡಿಯನ್ನು ನಾವು ಆ ವಿದ್ಯಾರ್ಥಿಗಳಿಗೆ ನೀಡ್ತಾ ಬಂದಿದ್ದೇವೆ. ಇದಕ್ಕೆ ಇನ್ನು ಮುಂದೆ ಸಹ ಹೆಚ್ಚಿನ ಸಂಖ್ಯೆಯಲ್ಲಿ ಮತ್ತು ಹೆಚ್ಚಿನ ಧನಸಹಾಯ ನೀಡಿ ಅವರನ್ನು ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸುವುದಾಗಿ ವಿನಂತಿಸಿದ್ದೇನೆ. ಹಾಗೆ ವಿಶ್ವಕರ್ಮ ಪೂಜಾ ಮಹೋತ್ಸವದ ಏನು ಇವತ್ತು ಅತ್ಯಂತ ಅಚ್ಚುಕಟ್ಟಾಗಿ ನಡೆದಿದೆ ಮತ್ತು
ಎಲ್ಲ ಸಮಾಜ ಬಾಂಧವರು ಅಂಗಡಿ ಗುಗಡಿಗಳನ್ನು ಬಂದ್ ಮಾಡಿಕೊಂಡು ನಮಗೆ ಸಹಕಾರ ನೀಡಿದರೆ ಮುಂದಿನ ದಿನಗಳಲ್ಲಿ ಅತ್ಯಂತ ವ್ಯವಸ್ಥಿತವಾಗಿ ಮಾಡುವ ಒಂದು ಆಲೋಚನೆಯಲ್ಲಿ ಮತ್ತು ಎಲ್ಲ ಸಂಘಟನೆಗಳನ್ನು ವಿಶ್ವಾಸ ತೆಗೆದುಕೊಳ್ಳಬಹುದು. ವಿಶ್ವಕರ್ಮ ಪೂಜಾ ಮಹೋತ್ಸವದ ಮುಖೇನ ನಾವು ವಿವಿಧ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳುವ ಒಂದು ಆಲೋಚನೆಯಲ್ಲಿ ಇದ್ದೇವೆ. ಮುಂದಿನ ದಿನಗಳಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮಗಳು, ಸ್ಪರ್ಧಾ ಕಾರ್ಯಕ್ರಮಗಳು ನಡೆಕೊಂಡು ಅತ್ಯಂತ ಯಶಸ್ವಿಯಾಗಿ ಮಾಡುವಂತ ಆಲೋಚನೆಯಲ್ಲಿ ವಿಶ್ವಾಸ ನಮಗಿದೆ. ಹಾಗೆ ಸಹಕರಿಸಿದ ಎಲ್ಲರಿಗೆ ವಂದಿಸುತ್ತಾ ನನ್ನ ಮಾತುಗಳನ್ನು ವಂದನೆಗಳು. ಇಂದಿನ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಆಗಮಿಸಿ ಶುಭ ಹಾರೈಸಿದಂತಹ ಶ್ರೀಯುತ ಮೋಹನಾಚಾರ್ಯ ಅವರಿಗೆ ನಮ್ಮ ವಿಶ್ವಕರ್ಮ ಸಮಾಜದ ಅಧ್ಯಕ್ಷರು ಸ್ಮರಣೀಯತೆಯನ್ನು ನೀಡಿ ಗೌರವಿಸಬೇಕು ಅಂತ ಹೇಳಿ ಈ ಸಂದರ್ಭದಲ್ಲಿ ವಿನಂತಿಸಿಕೊಳ್ತಾ ಇದ್ದೇವೆ. ಬಂದಂತಹ ಎಲ್ಲ ಅತಿಥಿ ಅತಿಥಿಗಳಿಗೆ ಧನ್ಯವಾದವನ್ನು ಸಮರ್ಪಿಸುವುದು ನಮ್ಮ ಕರ್ತವ್ಯ. ಕಾರ್ಯಕ್ರಮದ ಕೊನೆಯ ಹಂತಕ್ಕೆ ನಾವು ಬರ್ತಾ ಇದ್ದೇವೆ. ಈ ಸಂದರ್ಭದಲ್ಲಿ ನಮ್ಮೊಂದಿಗೆ ಈ ಒಂದು ಕಾರ್ಯಕ್ರಮಕ್ಕೆ ದೂರದ ಬೆಂಗಳೂರಿನಿಂದ ಆಗಮಿಸಿ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಶುಭ ಹಾರೈಸಿದಂತಹ ಶ್ರೀಯುತ ಮೋಹನಾಚಾರ್ಯ ಇವರಿಗೆ ಮತ್ತೊಮ್ಮೆ ನಾವು ಎಲ್ಲ ಸಂಘ ಸಂಸ್ಥೆಗಳ ಪರವಾಗಿ ಹೃತ್ಪೂರ್ವಕವಾದಂತಹ ಕೃತಜ್ಞತೆಯನ್ನು ಸಲ್ಲಿಸ್ತಾ ಇದ್ದೇವೆ. ಹಾಗೆ ನಮ್ಮೊಂದಿಗೆ ವೇದಿಕೆಯಲ್ಲಿ ಉಪಸ್ಥಿತರಿರುವಂತಹ ವಿಶ್ವಕರ್ಮ ಮಹಿಳಾ ಮಂಡಳಿಯ ಅಧ್ಯಕ್ಷರಾದಂತಹ ಶ್ರೀಮತಿ ಇಂದಿರಾ ಪುರುಷೋತ್ತಮ್ ಇವರಿಗೆ ಕೂಡ ನಾವು ಹೃತ್ಪೂರ್ವಕವಾದಂತಹ ಕೃತಜ್ಞತೆಯನ್ನ ಸಲ್ಲಿಸ್ತಾ ಇದ್ದೇವೆ. ಹಾಗೆ ಈ ಒಂದು ಕಾರ್ಯಕ್ರಮದಲ್ಲಿ ನಮಗೆ ಬೆಳಗಿನ ಭವ್ಯವಾದ ಮೆರವಣಿಗೆಯಲ್ಲಿ ಸಹಕರಿಸಿದಂತಹ ವಿಶ್ವಕರ್ಮ ದೇವರ ಇದರ ಪ್ರಾಯೋಜಕರಾಗಿ ಸಹಕರಿಸಿದಂತಹ ಶ್ರೀಯುತ ಪಂಚಮುಖಿ ಗೆಳೆಯರ ಬಳಗ ಗೋಡ್ರಸ್ತೆ, ಕಲಶದ ಪ್ರಾಯೋಜಕರಾಗಿ ಸಹಕರಿಸಿದಂತಹ ವಿಶ್ವಕರ್ಮ ಮಹಿಳಾ ಸಂಘ ಪುತ್ತೂರು, ಕುಡಿತ ಭಜನೆಗೆ ಪ್ರಾಯೋಜಕರಾಗಿ ಸಹಕರಿಸಿದಂತಹ ದಕ್ಷಿಣ ಕನ್ನಡ ಜಿಲ್ಲಾ ವಿಶ್ವಕರ್ಮ ಹಿತರಕ್ಷಣಾ ಸಂಘ, ಚೆಂಡು ಬಳಗದ ಪ್ರಾಯೋಜಕರಾಗಿ ಸಹಕರಿಸಿದಂತಹ ವಿಶ್ವಕರ್ಮ ಯುವಕರ ಸಹಕರಿಸಿದಂತಹ ಶ್ರೀ ಪುತ್ತೂರು ಮಹಾಮಂಡಲ, ಬಣ್ಣದ ಪಡೆ ಇದರ ಪ್ರಾಯೋಜಕರಾಗಿ ಸಹಕರಿಸಿದಂತಹ ಶ್ರೀಯುತ ಭಾವನಗರ, ಇವರೆಲ್ಲರೂ ಕೂಡ ನಾವು ವಿಶ್ವಕರ್ಮ ಯುವ ಸಮಾಜ ಮತ್ತು ವಿಶ್ವಬ್ರಾಹ್ಮಣ ಸೇವಾ ಸಂಘದ ಪರವಾಗಿ ಹೃತ್ಪೂರ್ವಕವಾದಂತಹ ವಂದನೆಗಳನ್ನು ಸಲ್ಲಿಸ್ತಾ ಇದ್ದೇವೆ. ಈ ಒಂದು ಕಾರ್ಯಕ್ರಮ ಯಶಸ್ವಿಯಾಗಿ ನೆರವೇರಿಕೆ ನಮಗೆ ಸಾಕಷ್ಟು ದಾನಿಗಳು ನಮಗೆ ಸಹಕರಿಸಿದ್ದಾರೆ. ಅವರನ್ನು ನಾವು ಮತ್ತೊಮ್ಮೆ ನೆನಪಿಸಿಕೊಳ್ತಾ ಇದ್ದೇವೆ. ಶ್ರೀ ಈಶ್ವರಾಚಾರ್ಯ ಸಿದ್ಯಾಳ, ಶ್ರೀ ಸುಧೀರ್ ಬಿ ಅಶೋಕ್ ಗೋರಲಸ್, ಶ್ರೀ ಸಂತೋಷಾಚಾರ್ಯ ಲಕ್ಷ್ಮೀ ಗೋರಲಸ್, ಶ್ರೀಯುತ ಪ್ರಶಂಸಾಚಾರ್ಯ ಮತ್ತು ಸಹೋದರ ಮರಿ, ಶ್ರೀಯುತ ರಾಜೇಶಾಚಾರ್ಯ ನಾರಾಯಣ ಶ್ರೀ ರತ್ನ ಗೋರಲಸ್, ಶ್ರೀ ಮುರುಗಲ್ BCS ಬಡವಾಡು, ಶ್ರೀ ಹರೀಶಾಚಾರ್ಯ ಬಡಪಟ್ಟಿ ಆನಂದ ತರ್ಪಣೆಗೆ ಅಷ್ಟೇ ಇವರಿಗೆ ಕೂಡ ನಾವು ಹೃತ್ಪೂರ್ವಕವಾದಂತಹ ಕೃತಜ್ಞತೆಯನ್ನು ಸಲ್ಲಿಸ್ತಾ ಇದ್ದೇವೆ. ಹಾಗೆ ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನೆರವೇರಿಸಲಿಕ್ಕೆ ಸಹಕಾರವನ್ನ ನೀಡಿದಂತಹ ವಿದ್ಯಾರ್ಥಿಗಳು, ವಿದ್ಯಾರ್ಥಿಗಳ ಪೋಷಕರು ಮತ್ತು ವಿದ್ಯಾರ್ಥಿಗಳ ಸಂಸ್ಥೆಯ ಅಧ್ಯಾಪಕ ವೃಂದದವರಿಗೆ ಮುಖ್ಯ ಗುರುಗಳಿಗೂ ಕೂಡ ನಾವು ಈ ಸಂದರ್ಭದಲ್ಲಿ ಹೃತ್ಪೂರ್ವಕವಾದಂತಹ ಕೃತಜ್ಞತೆಯನ್ನು ಸಲ್ಲಿಸ್ತಾ ಇದ್ದೇವೆ. ಹಾಗೆ ಈ ಒಂದು ಕಾರ್ಯಕ್ರಮ ಬಹಳ ಯಶಸ್ವಿಯಾಗಿ ನೆರವೇರಲು ಸಹಕರಿಸಿದಂತಹ ಪ್ರತ್ಯಕ್ಷವಾಗಿ ಮತ್ತು ಪರೋಕ್ಷವಾಗಿ ಸಹಕರಿಸಿದಂತಹ ಎಲ್ಲ ವಿಶ್ವಕರ್ಮ ಸಮಾಜದವರಿಗೆ ಕೂಡ ನಾವು ಹೃತ್ಪೂರ್ವಕವಾದಂತಹ ವಂದನೆಗಳನ್ನ ಸಲ್ಲಿಸಿದ್ದೇವೆ. ಈ ಕಾರ್ಯಕ್ರಮದ ಯಶಸ್ಸಿಗೆ ನೆರವೇರಿಸತಕ್ಕಂಥವರು ಈ ಕಾರ್ಯಕ್ರಮಕ್ಕೆ ಆಗಮಿಸಿ ಶುಭ ಹಾರೈಸಿದಂತಹ ನಮ್ಮ ಪುತ್ತೂರಿನ ಮಾಜಿ ಶಾಸಕರಾದಂತಹ ಶ್ರೀಯುತ ಸಂಜೀವ್ ಭಟ್ಟಂದೂರು, ಪುತ್ತೂರಿನ ಜನಪ್ರಿಯ ಶಾಸಕರಾದಂತಹ ಶ್ರೀಯುತ ಅಶೋಕ್ ಕುಮಾರ್ ರೈ, ಹಾಗೆ ಯುವ ನೇತಾರ ಅರುಣ್ ಪುತ್ತಿಲ್ಲ ಇವರಿಗೆ ಕೂಡ ನಾವು ಈ ಸಂದರ್ಭದಲ್ಲಿ ಅವರ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿ ಶುಭ ಹಾರೈಸಿದ್ದಾರೆ. ಅವರಿಗೂ ಕೂಡ ನಾವು ಹೃತ್ಪೂರ್ವಕವಾದಂತಹ ವಂದನೆಗಳನ್ನ ಈ ಸಂದರ್ಭದಲ್ಲಿ ಸಲ್ಲಿಸಿದ್ದೇವೆ. ಮತ್ತೊಮ್ಮೆ ಎಲ್ಲರೂ ಕೂಡ ಪ್ರತ್ಯಕ್ಷವಾಗಿ ಮತ್ತು ಪರೋಕ್ಷವಾಗಿ ಸಹಕರಿಸಿದಂತ ಎಲ್ಲ ಸಮಾಜ ಬಾಂಧವರನ್ನು ಮತ್ತೊಮ್ಮೆ ನೆನಪಿಸಿಕೊಳ್ಳುತ್ತಾ ನಮ್ಮ ಸಹಕಾರಕ್ಕೆ ಖಂಡಿತವಾಗಿ ಕೂಡ ನಾವು ಆಭಾರಿಯಾಗಿದ್ದೇವೆ. ಇನ್ನು ಕೆಲವು ನಿಮಿಷಗಳಲ್ಲಿ ಮಹಾಪೂಜೆ ನಡೆಯಲಿಕ್ಕಿದೆ. ಅದಾದ ಬಳಿಕ ಅನ್ನ ಸಂತರ್ಪಣೆ ಕಾರ್ಯಕ್ರಮ ನಡೆಯುತ್ತದೆ. ಈ ಸಂದರ್ಭದಲ್ಲಿ ನಾವು ವಿದ್ಯಾರ್ಥಿಗಳಿಗೆ ವಿದ್ಯಾರ್ಥಿ ವೇತನವನ್ನು ನೀಡುತ್ತಿದ್ದೇವೆ. ಮತ್ತೊಮ್ಮೆ ವಿಶ್ವ ಬ್ರಾಹ್ಮಣ ಸೇವಾ ಸಂಘ ಮತ್ತು ವಿಶ್ವಕರ್ಮ ಯುವ ಸಮಾಜದ ಎಲ್ಲ ಸದಸ್ಯರಿಗೂ ಕೂಡ ನಾವು ಪೂರಕವಾದ ಕೃತಜ್ಞತೆಯನ್ನು ಸಲ್ಲಿಸ್ತಾ ಇದ್ದೇವೆ.
शांतमयं प्रदीप्तं विश्वात्मकं ईश्वरचित्तनिरीहं सकलैकनाथं नमो विश्वकर्म परब्रह्मणे नमः। प्रार्थनं समर्पयामि। यानि कानि च पापानि विनश्यन्ति प्रदक्षिणा नमस्कारं पदे पदे प्रदक्षिणा नमस्कारं समर्पयामि। नमो शिवाय भक्तिहीनं क्रियाहीनं यत् पूजितं मया देव परिपूर्णं सदा
ಲೈಟೇ ಅದು ಮಹಿಳೆಯರಿಗೆ ಮಾತ್ರ. ನೀವು ಆಚೆ ಬನ್ನಿ, ಆಗುದಿಲ್ಲ, ಎಂತ ಮಾಡಲಿಕ್ಕೆ ಆಗುದಿಲ್ಲ, ನೀವು ಆಚೆ ಬರಲಿ ಅಷ್ಟೇ.
ಚಾಲ್ತಿ ಸಿಕ್ಕಿದೆ, ದಯವಿಟ್ಟು ಅದರ ಜೊತೆಗೆ ಸುದ್ದಿ ಚಾನಲ್ ಕ್ಷಣ ಕ್ಷಣದ ಸುದ್ದಿಗಾಗಿ